ನಾಳೆಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಆಗುತ್ತೆ. ದೀಪಾವಳಿಯ ಒಂದು ವಿಶೇಷವಾಗಿ ಧರ್ಮಸ್ಥಳದ ಹೆಸರಿನಲ್ಲಿ ಏನೋ ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ. ಅನೇಕ ಅನಾಚಾರಗಳನ್ನು ನಡೆಸಿದ್ದಾರೆ. ಈಗ ಈ ಮೀಟರ್ ಬಡ್ಡಿ ದಂಧೆ ಮುನ್ನೆಲೆಗೆ ಬಂದಿದೆ. ಈ ಕುರಿತಾಗಿ ಒಂದು ಜನಜಾಗೃತಿಯ ವಿಶ್ಲೇಷಣೆ ನಾನು ಮತ್ತೆ ನಮ್ಮ ಜೊತೆಗೆ ರಾಜ್ಯ ನೀತಿ ಸಂಘಟನೆಯ ಅಧ್ಯಕ್ಷರು ಆದಂತಹ ನಮ್ಮ ಹೋರಾಟಗಾರ ಮಿತ್ರರಾದಂತಹ ಜಯಂತ್ ಟಿ ಅವರು ಇದ್ದಾರೆ. ಕಳೆದ ಒಂದು 15 ದಿನದಲ್ಲಿ ಏನೇನು ಬೆಳವಣಿಗೆ ಆಯಿತು, ಈ ಮೀಟರ್ ಬಡ್ಡಿ ದಂಧೆ ಇರಬಹುದು, ಮತ್ತೆ ಸೌಜನ್ಯ ಹೋರಾಟ ಇರಬಹುದು, ಈ ಕುರಿತಾಗಿ ಒಂದಿಷ್ಟು ವಿಶ್ಲೇಷಣೆ ಮಾಡೋದ್ರ ಸಲುವಾಗಿ ತಮ್ಮ ಎದುರುಗಡೆ ಲೈವ್ ಅಲ್ಲಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಜನಜಾಗೃತಿ ಇರುವಂತಹ ಈ ಕಾರ್ಯಕ್ರಮವನ್ನ ಸಾಧ್ಯ ಆದಷ್ಟು ಜನರಿಗೆ ನೀವು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಈ ದೇಶ ಕಂಡಂತಹ ಅತಿ ದೊಡ್ಡ ಹಗರಣವನ್ನ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಕೊಲೆಗಳ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹೀಗಾಗಿ ನಮಗೆ ಇರುವಂತಹ ವೇದಿಕೆ ಅಂತ ಹೇಳಿದ್ರೆ ಈ ಸಾಮಾಜಿಕ ಜಾಲತಾಣ ನಮಗೆ ಇವತ್ತು ವರವಾಗಿ ಬಂದಿದೆ. ಸಾಕಷ್ಟು ಯೂಟ್ಯೂಬ್ಗಳು ಇದರ ಬಗ್ಗೆ ಪ್ರಸಾರ ಮಾಡ್ತಾ ಇದೆ. ದಯವಿಟ್ಟು ಸೌಜನ್ಯ ಪರವಾದಂತಹ ಅಕ್ರಮ ಬಡ್ಡಿ ವಿರೋಧಿ ಮಾಡುವಂತಹ ಯಾವ ಯೂಟ್ಯೂಬ್ಗಳು ಇದನ್ನ ಪ್ರಸಾರ ಮಾಡ್ತಾ ಇದೆ. ದಯವಿಟ್ಟು ಅವು ಎಲ್ಲವುಗಳನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ಶೇರ್ ಮಾಡಿ. ಅತ್ಯಂತ ಉಪಯುಕ್ತವಾದಂತಹ ವಿಶ್ಲೇಷಣೆ ಇದು, ಅತ್ಯಂತ ಉಪಯುಕ್ತವಾದಂತಹ ಜೀವವನ್ನು ಉಳಿಸುವಂತಹ. ಯಾಕಂದ್ರೆ ಸಾಕಷ್ಟು ಜನ ಈ ಮೀಟರ್ ಬಡ್ಡಿ ದಂಧೆಯಿಂದ ಮನನೊಂದು ಡಿಪ್ರೆಷನ್ಗೆ ಹೋಗಿದ್ದಾರೆ, ಆತ್ಮಹತ್ಯೆಗೆ ಹೋಗಿದ್ದಾರೆ. ಆದರೆ ಇವತ್ತು ಈ ಜನಜಾಗೃತಿ ಕಾರ್ಯಕ್ರಮದಿಂದ ಎಷ್ಟೋ ಜನರಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ ಬಂದಿದೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆರ್ಥಿಕತೆಯ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಏನು ಸಂವಾದ ಇದೆ, ಈ ಮಾತುಕತೆ ಇದೆ, ದಯವಿಟ್ಟು ಈ ಪ್ರತಿ ಗ್ರಾಮಗಳಿಗೂ ಕೂಡ ಇದು ತಲುಪುವ ರೀತಿಯಲ್ಲಿ ಇದನ್ನ ಶೇರ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಈ ವಿಷಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಸ್ತೆ ಜನ. ಕಳೆದ ಈ 15 ದಿನಗಳಲ್ಲಿ ಏನೇನು ಬೆಳವಣಿಗೆ ಆಯಿತು, ಅದಕ್ಕಿಂತ ಮುಂಚೆ ಮಳವಳ್ಳಿಯಲ್ಲಿ ನಾವು ನೋಡಿದ್ವಿ. ಮಳವಳ್ಳಿಯಲ್ಲಿ ಇವರು ಬರೀ 50,000 ಕೊಟ್ಟು ಮುಚ್ಚಾಕ್ ನೋಡಿದ್ರು. ಯಾವಾಗ ಮಳವಳ್ಳಿಯಲ್ಲಿ ಅಲ್ಲಿ ಇರತಕ್ಕಂತಹ ದಲಿತ ಮುಖಂಡರು, ಸುರೇಶ್ ಅಂತಿದ್ದಾರೆ, ಬಂಡೂರು ಶಿವರಾಜ್ ಅಂತಿದ್ದಾರೆ, ಆನಂತರ ವಿಶೇಷವಾಗಿ ಅಧ್ಯಕ್ಷರು ಮಂಜುನಾಥ್ ಅಂತ ಇದ್ದಾರೆ, ಬಹಳ ಆಸಕ್ತಿ ತಗೊಂಡು ಮಾಡಿದ್ರು. ಕೊನೆಗೆ ಏನ್ ಮಾಡಿದ್ರು ಅಂದ್ರೆ ಈ ಶಾಸಕರು ಏನು ಹೇಳಿದ್ರಲ್ಲ, ಶಾಸಕರ ಬಾಯಿನೇ ಮುಚ್ಚಾಕ್ ಬಹಳ ಪ್ರಯತ್ನ ಪಟ್ಟು 15 ಲಕ್ಷ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಯಾರಿಗೆ? ಆ ಮೃತ ಕುಟುಂಬಕ್ಕೆ. ಒಳ್ಳೇದೇ ಹೋರಾಟದ ಒಂದು ಅಷ್ಟು ನಮಗೆ ಅದು ಖುಷಿ. ಅದು ನಮಗೆ ಏನ್ ಗೊತ್ತಾ, ಈ ಹೋರಾಟದಿಂದ ಇಲ್ಲತ್ತಂದ್ರೆ ಇವ್ರಿಗೆ ಮನುಷ್ಯ ಸಾಯುವುದು ಒಂದೇ, ಮನೆಯಲ್ಲಿ ಇಲಿ ಹೆಗ್ಗಣ ಸತ್ತಂಗ್ ನೋಡ್ತಾರೆ ಇವರು. ಮಂಜು ಇದ್ದದಕ್ಕೆ ಬಂದಿರೋದು ಮಂಜು ಮತ್ತು ಹೌದು, ಮಂಜುನಾಥ್ ಮತ್ತು ಅಲ್ಲಿ ದಲಿತ ಮುಖಂಡರು ಎಲ್ಲ ಸಿಗ್ತಾ ಇಲ್ಲ, ಏನು ಸಿಗ್ತಾ ಇರಲಿಲ್ಲ. ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅಲ್ಲಿರ್ತಕ್ಕಂತಹ ದಲಿತ ಮುಖಂಡರಿಗೆ ಮತ್ತು ಅನೇಕ ಪತ್ರಕರ್ತರು, ಸ್ಥಳೀಯ ಪತ್ರಕರ್ತರು, ಸ್ಥಳೀಯ ಯೂಟ್ಯೂಬ್ ಚಾನೆಲ್ ಅವರು ಬಹಳಷ್ಟು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೋರಾಟದ ವತಿಯಿಂದ, ಸೌಜನ್ಯ ವೇದಿಕೆಯಿಂದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಇದರ ಮುಖಾಂತರವಾಗಿ ಕೆಲವೊಂದು ಆತ್ಮಹತ್ಯೆ ಮಾಡಿದ್ರು ಪ್ರಕರಣವನ್ನು ಎಫ್ಐಆರ್ ಮಾಡ್ತಾ ಅಲ್ಲ, ಎಫ್ಐಆರ್ ಮಾಡಿಸಿ ಅಂತ ಹೇಳಿ ಜನರಿಗೆ ಮುಚ್ಚಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮಾಡಿಸಬಾರ್ದು, ಎಫ್ಐಆರ್ ಮಾಡಿ ಈ ತರ ಸ್ವಲ್ಪ ಅಮೌಂಟ್ ಆದ್ರೂ ಬರಲಿ, ಅದನ್ನೊಂದು ಸ್ವಲ್ಪ ಜನರಿಗೆ ತಿಳಿಸಿಕೊಡಿ ಸರ್. ಈಗ ಇಲ್ಲಿ ವಾಯ್ಸ್ ಕ್ಲಿಯರ್ ಬರ್ತಾ ಇದೆಯಾ? ಯಾರಾದ್ರೂ ದಯವಿಟ್ಟು ವಾಯ್ಸ್ ಕ್ಲಿಯರ್ ಇದ್ರೆ ಕ್ಲಿಯರ್ ಅಂತ ಒಂದು ಮೆಸೇಜ್ ಹಾಕ್ಬಿಡಿ. ಯಾಕಂದ್ರೆ ದೂರ ಇದೆ, ನಾವು ಮೊಬೈಲ್ ಸ್ಟ್ಯಾಂಡು ಮತ್ತು ನಮಗೆ ದೂರ ಇದೆ. ಇರೋ ಒಂದು ವ್ಯವಸ್ಥೆಯಲ್ಲಿನೇ ಏನೋ ಒಂದು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಈ ವಾಯ್ಸ್ ಕ್ಲಿಯರ್ ಇದ್ರೆ ದಯವಿಟ್ಟು ಹೇಳ್ಬಿಡಿ, ಅಥವಾ ಇಲ್ಲ ಅಂತಂದ್ರೂ ಕೂಡ ಕಮೆಂಟ್ ಹಾಕಿ. ಈಗ ಇದು ನೋಡಿ, ಏನೇನು ಅನ್ಯಾಯಗಳಾಗ್ತಾ ಇದೆ, ತಪ್ಪು ಇದೆ, ಅಪರಾಧಗಳಿದೆ, ಅದಕ್ಕೆ ಎಲ್ಲದಕ್ಕೂ ಕೂಡ ಕಾನೂನಿದೆ. ಜನಗಳು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಜನಗಳನ್ನ ಪ್ರಶ್ನೆ ಮಾಡಬೇಕು, ಹೆದರೋದು ಬೇಡ. ನಾವು ಅದೇ ಹೇಳ್ತಾ ಇದ್ದೀವಿ. ಇಲ್ಲಿ ಯಾರು ನೀವು ತಪ್ಪು ಮಾಡಿಲ್ಲ, ಸಾಲ ತಗೊಂಡವ್ರು ತಪ್ಪು ಮಾಡಿಲ್ಲ. ನಾವು ಪ್ರಾರಂಭದಲ್ಲೇ ನಾನು ಹೇಳ್ತಾ ಇದ್ದೀನಿ, ನೀವು ಸಾಲ ಕಟ್ಟಬೇಡಿ ಅಂತ ನಾವು ಯಾರಿಗೂ ಹೇಳಿಲ್ಲ.
ನಾವು ಹೇಳುದಿಲ್ಲ, ಹಂಗೆ ಹೇಳಬಾರ್ದು. ಹೌದು. ಬ್ಯಾಂಕಿಗೆ ಹೋಗಿ ದಯವಿಟ್ಟು ಸಾಲ ಕಟ್ಟಿ ನೀವು ಉಳಿದಿದ್ರೆ, ನೀವು ಸಾಲ ತಗೊಂಡಿದ್ದು ಉಳಿದಿದ್ರೆ ಬ್ಯಾಂಕಿಗೆ ಹೋಗಿ ಕಟ್ಟಿ ನೀವು. ಹೌದು. ಅದಕ್ಕೆ ಲೆಕ್ಕಪತ್ರ ಅಂತ ಇರ್ತದಲ್ಲ, ಹೌದು. ಅದನ್ನ ಕೇಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನೋಡಿ, ಮೊನ್ನೆ ಒಬ್ಬ ಮಹಿಳೆ ಮಾತಾಡಿದ್ರು, ಮೀಟರ್ ಇದ್ರೆ ದುಡ್ಡು ಕಟ್ಟಿಸ್ಕೊಂಡು ಹೋಗ್ನಿ ಅಂತ ಹೇಳಿ. ವಿಡಿಯೋ ನೋಡಿದ್ವಲ್ಲ, ಹೌದು. ಎಷ್ಟು ಧೈರ್ಯ ಬಂದಿದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಕೂಡ ಆ ಮಹಿಳೆಗೆ ನಾವು ಅಭಿನಂದನೆಯನ್ನು ಹೇಳ್ತೀವಿ. ಈ ಹಿಂದೆ ಎಲ್ಲಿ ನಮ್ಮ ಇನ್ನೊಂದು ಕೊಪ್ಪಳದಲ್ಲಿ ಅಮರೇಶ್ ಅಂತ ಶೌರಿಕ ಯುವಕ, ಅವನು ಹೇಳಿದ, ಯಾವ ಕಾರಣಕ್ಕೂ ಬರಬೇಡ್ರಿ, ಪಾಸ್ಬುಕ್ ತಗೊಂಡ್ ಬಾ, RBI ತಗೊಂಡ್ ಬಾ, ಲೈಸೆನ್ಸ್ ತಗೊಂಡ್ ಬಾ, ತಗೊಂಡೋಗು, ಬ್ಯಾಂಕಿಗೆ ಕಟ್ತೀವಿ ಅಂತ. ಅದೇ ರೀತಿ ಇವತ್ತು ಎಲ್ಲಾ ಪ್ರತಿಯೊಂದು ಗ್ರಾಮಗಳಲ್ಲಿ ಪಾಸ್ಬುಕ್ ತಗೊಂಡ್ ಬಾ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಅಂತವ್ರ ಜೊತೆಗೆ ಈಗ ಏನಾಗುತ್ತೆ, ಪ್ರಾರಂಭದಲ್ಲಿ ಒಬ್ರು ಪ್ರಶ್ನೆ ಮಾಡ್ತಾರೆ, ಅವಾಗ ಎಲ್ಲರೂ ಅವ್ರ ಮೇಲೆ ಮುಗಿಬೀಳ್ತಾರೆ. ಆದ್ರೆ ವಾಸ್ತವ ಅದು ಅಲ್ಲ. ಅವ್ರ ಪರವಾಗಿ ಅನೇಕ ಜನ ಗ್ರಾಮಸ್ಥರು ಇರ್ತಾರೆ, ಪಾಪ ಅವ್ರಿಗೆ ಧೈರ್ಯ ಇಲ್ಲ. ಒಬ್ಬನು ಮುಂದೆ ಬಂದ್ಬಿಟ್ರೆ ಎಲ್ಲರೂ ಮುಂದೆ ಬರ್ತಾರೆ. ಈಗ ಹಾಂಗಲ್ದಲ್ಲಿ ಹಂಗೆ ಆಯ್ತು. ಮೆಹಬೂಬ್ ಅಂತ ಮುಂಚೆ ನಮ್ಮ ಅಲ್ಲಿಯ ಚಿಕ್ಕುಲ್ಲಾಳ ಗ್ರಾಮದವರೆಲ್ಲರೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಅಲ್ಲಿ ಬಂದ್ ಮಾಡಿಸಿದ್ರು. ಆದ್ರೆ ಪಕ್ಕದ ಗ್ರಾಮದವನಿಗೆ ನಾನು ಆತ್ಮಹತ್ಯೆ ಮಾಡ್ಕೋತೇನೆ ಸರ್ ನಾನು ಅಂತ ಅಂದ್ರೆ, ಗಂಡ ಹೆಂಡತಿ ಇಬ್ರು ಫೋನ್ ಮಾಡಿದ್ರೆ ನಮಗೆ. ನಾವು ಅವ್ರಿಗೆ ಹೇಳಿದ್ವಿ, ಯಾವ ಕಾರಣಕ್ಕೂ ನೀವು ಸುಧಾರಣೆ ಮಾಡ್ಕೊಳ್ಳೋಂಗಿಲ್ಲ, ನಿಮ್ಮ ಜೊತೆಗೆ ನಾವು ನಿಂತ್ಕೊಳ್ತೇವೆ, ಗಟ್ಟಿಯಾಗಿ ಕೇಳಿ, ಧೈರ್ಯವಾಗಿ ಕೇಳಿ. ನೀವು ಪಾಸ್ಬುಕ್ ಕೊಡಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಾ, ಹೋಗ್ಲಿ, ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ವಿವರಿಸಿ. ಅದನ್ನ ಧೈರ್ಯ ಬಂತು. ಈಗ ಆರಾಮಾಗಿದ್ದಾರೆ. ಪ್ರತಿಯೊಬ್ಬರು ಕೂಡ ನಾವು ಸೌಜನ್ಯ ಪರವಾಗಿ ನಿಂತ್ಕೊಳ್ತೀವಿ, ಸೌಜನ್ಯ ಹೋರಾಟದ ಪರವಾಗಿ ನಿಂತ್ಕೊಳ್ತೀವಿ. ಸೌಜನ್ಯ ಶಕ್ತಿ. ಹೌದು. ಇವತ್ತು ಇನ್ನೂ ಒಂದು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ. ಒಳ್ಳೆಯ ಬೆಳವಣಿಗೆ ಆಗಿದೆ. ಯಾವುದು ಅಂತ ಹೇಳಿದ್ರೆ, ದೊಂಬರಳ್ಳಿ ಗ್ರಾಮ, ಮೈಲಾರ ಪಂಚಾಯಿತಿ, ದೊಂಬರಳ್ಳಿ ಮತ್ತೆ ಹೊಳಲು ಅಂತ ಎರಡು ಗ್ರಾಮಸ್ಥರು ಇಬ್ರು ಒಟ್ಟಾಗಿ, ಅಂದ್ರೆ ವಿಜಯನಗರ ಜಿಲ್ಲೆ, ಇಬ್ರು ಒಟ್ಟಾಗಿ ಪೊಲೀಸ್ ಸ್ಟೇಷನ್ ಹೋಗಿದ್ರು. ಇವತ್ತು ಒಂದು ವಾರದ ಹಿಂದೆ ಕೂಡ ಹೋಗಿದ್ರು. ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಅಲ್ಲಿಯ PSI, ಹಿರೇಹಡಗಲಿ PSI ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳಬೇಕು. ಅಲ್ಲಿಯ ಪೊಲೀಸ್ ಸಿಬ್ಬಂದಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಒಂದು ವಾರದ ಹಿಂದೆ ತೀರ್ಮಾನ ಮಾಡಿದ್ರೆ ನಾವು ಕಟ್ಟಕ್ಕಾಗಲ್ಲ, ಮೋಸ ಆಗಿದೆ ನಮಗೆ. ಈಗ ಎಷ್ಟು ಲೋನ್ ತಗೊಂಡಿದೀವಿ ಅದಕ್ಕಿಂತ ನಾವು ಜಾಸ್ತಿನೇ ಕಟ್ಬಿಟ್ಟಿದೀವಿ, ಇಂಟ್ರೆಸ್ಟ್ ಸಮೇತ ಜಾಸ್ತಿನೇ ಕಟ್ಬಿಟ್ಟಿದೀವಿ. ಜಾಸ್ತಿ ಕಟ್ಟಿದ ಮೇಲೆ ಯಾಕೆ ಕಟ್ಟಬೇಕು, ಪಾಸ್ಬುಕ್ ಕೊಡಿ ಅಂದಿದ್ದಕ್ಕೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ಸಿದ್ದಾರೆ. ಇವರು ಹೆದರಿಲ್ಲ, ಪ್ರಕಾಶ್ ಅಂತ ಹೆದರಿಲ್ಲ, ಹೋಗಿ ಅಲ್ಲಿಯ PSI ಅವರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪುಣ್ಯಕ್ಕೆ ಅಲ್ಲಿ PSI ಅವರು ಕೂಡ ನೇರವಾಗಿದ್ದಾರೆ, ಕರೆಕ್ಟ್ ಆಗಿದ್ದಾರೆ. ನಾವೆಲ್ಲಾ ಪೊಲೀಸರಿಗೂ ಬೈತಾ ಇಲ್ಲ, ವಿನಾಕಾರಣ ನಾವು ಪೊಲೀಸ್ ಇಲಾಖೆಗೆ ಟೀಕೆ ಮಾಡ್ತಾ ಇಲ್ಲ, ಮಾಡುದಿಲ್ಲ. ಅಲ್ಲಿಯ PSI ಸಾಹೇಬರು ಕರೆಕ್ಟ್ ಆಗಿ ವಿಶ್ಲೇಷಣೆ ಕರೆಕ್ಟ್ ಆಗಿ ಕೇಳ್ಕೊಂಡಿದ್ದಾರೆ, ಅವ್ರಿಗೂ ಅರ್ಥ ಆಗಿದೆ. ವಾರದ ಬಡ್ಡಿ ಎಲ್ಲಿದೆ, ವಾರದ ಬಡ್ಡಿ ತಗೋಬೇಕು ಅಂತ ಎಲ್ಲಿದೆ ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ, ಧರ್ಮಸ್ಥಳದ ಬಂದು ತೋರ್ತಾರಂತ ಒಂದು ಜೆರಾಕ್ಸ್ ಆ ಸಂಘದವರು ನೋಡ್ಬೇಕಲ್ಲ, ಒಂದು ಜೆರಾಕ್ಸ್ ಸರ್, ಇದು ಜೆರಾಕ್ಸ್, ಇದನ್ನ ಅವ್ರು ತೋರಿಸ್ಬೇಡ್ರಿ, ಇದನ್ನ ನಿಮ್ಗೆ ಇಷ್ಟ ಹಿಂಗ್ ನೋಡಿ ಕೊಡ್ಬಿಟ್ರಿ ಅಂತ. ಇದ್ರೊಳಗೆ ಜಾತ್ರೆ ಒಳಗೆ ಹಿಂಗ್ ಗ್ಲಾಸ್ ಒಳಗೆ ಟಕ್ 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 ಗೊಂಬೆ ಮಾಡ್ತಾರಲ್ಲ, ಹಿಂಗ್ ನೋಡಿ ಹೋಗ್ಬಿಡೋದು. ಹಂಗೆ ಈ ಜೆರಾಕ್ಸ್ ತಗೊಳ್ಳಿ ಸರ್, ಇದನ್ನ ನಿಮಗೆ ಇಷ್ಟ ಇದು ನೋಡಿ ವಾಪಸ್ ಇಸ್ಕೊತೀವಿ, ನಾವು ಕೊಡಂಗಿಲ್ಲ ಅಂತ ಹೇಳಿದ್ರೆ ಅವಾಗ ಡೌಟ್ ಬಂದಿದೆ. ವಾರದ ಮೀಟರ್ ಬಡ್ಡಿ ದಂಧೆ, ಈ ಬಡ್ಡಿ ವಾರ ಕಟ್ಟಿಸ್ಕೋಬೇಕಂತ ಎಲ್ಲಿದೆ, ಪೊಲೀಸರಿಗೂ ಕೂಡ ಪಾಪ ಗೊತ್ತಿಲ್ಲ. ವಿವರಣೆ ಮಾಡಿ ಬಂದಿದ್ದಾರೆ. ಇವತ್ತು ಮತ್ತೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ಕರೆಸ್ತೀನಿ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಸಂಘದವರು. ಬ್ಯಾಂಕ್ ಮ್ಯಾನೇಜರ್ ಬಂದು ಇರ್ಬೇಕು ತಾನೆ, ವಿವರಣೆ ಕೊಡಬೇಕು ತಾನೆ. ಅರ್ಧಕ್ಕನೆ ಓಡಿ ಹೋಗಿದ್ದಾರೆ. ಯಾಕೆ ಓಡಿ ಹೋಗ್ಬೇಕು? ಸರಿ ಇದ್ರೆ ಯಾಕೆ ಓಡಿ ಹೋಗ್ಬೇಕು? ಅದರಲ್ಲಿ ಇನ್ನೊಬ್ರು ಇದ್ದಾರೆ, ಆ ಊರಿನವರೇ, ತುಂಬಾ ಹುಷಾರಿದ್ದಾರೆ. ಅವ್ರು ಕೇಳಿದ್ದಾರೆ, ಅವರು ಕೂಡ BC ಏಜೆಂಟ್. BC ಏಜೆಂಟ್ ಅವರು. ಇವರೊಬ್ಬರೇ ಏನೋ ಧರ್ಮಸ್ಥಳ SKDRDP BC ಟ್ರಸ್ಟ್ ಅಲ್ಲ, ಅವರು ಕೂಡ ಇದ್ದಾರೆ, BC ಏಜೆಂಟ್ ಮಾಡ್ತಾರೆ. ಅವರು ಲೋನ್ ID ವೆರಿಫೈ ಮಾಡಿದ್ದಾರೆ. ಯಾವ ಲೋನ್ ID ಕಟ್ತಾ ಇದ್ದೀರಿ, ಯಾವ ಲೋನ್ ID ಇಂದ ಬಂದಿದೆ ಅಂತ ಚೆಕ್ ಮಾಡಿದ್ರೆ ಎಲ್ಲಿಂದ ಬಂದಿರ್ಬೇಕು ಅಂತ ನಾನು ಎಲ್ಲರಿಗೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಕೇಳಿದ್ದೀನಿ, ಅವರಿಗೆ ದುಡ್ಡು ಎಲ್ಲಿಂದ ಬಂದಿರ್ಬೋದು ಹೇಳಿ? ಅದು ಬ್ಯಾಂಕ್, ಯಾವ ಬ್ಯಾಂಕ್ ಇಂದ ಬಂದಿರ್ಬೋದು? ಅವರು ಯಾವುದೋ ಒಂದು ಮಹಾರಾಷ್ಟ್ರದ ಬಾಂಬೆ ಇಂದ ಬಂದಿದೆ. ಆ ಬ್ಯಾಂಕ್ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ, ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ. ಅದು ಕರ್ನಾಟಕದಲ್ಲಿ ಒಂದಾದ್ರೂ ಬ್ರಾಂಚ್ ಆಯ್ತಪ್ಪ, ಕರ್ನಾಟಕ ಬೇಡ, ಆ ಊರಲ್ಲಾದ್ರೂ ಅದ್ರದ್ದು ಬ್ರಾಂಚ್ ಇರ್ಬೇಕಾ, ಆ ಜಿಲ್ಲೆಯಲ್ಲಿ ಬ್ರಾಂಚ್ ಇರ್ಬೇಕಾ? ನಾವೇನ್ ಕೇಳ್ತಾ ಇದೀವಿ, ಈ ಜನ ರಿಕನೆಕ್ಟ್ ಆಯ್ತಲ್ಲ.
ಬಹುಶಃ ರಿಕನೆಕ್ಟ್ ಆಯ್ತು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಕೇಳ್ತಾ ಇರೋದೇನು, ಪಾಸ್ ಪುಸ್ತಕ, ಪಾಸ್ಬುಕ್. RBI ನಿಯಮದ ಪ್ರಕಾರ ಪಾಸ್ಬುಕ್ ಬೇಕು, ಸ್ಟೇಟ್ಮೆಂಟ್, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಆನಂತರ ಸೇವಿಂಗ್ ಅಕೌಂಟ್, ಸೇವಿಂಗ್ ಇವ್ರ ದುಡ್ಡು ಇಸ್ಕೊಂಡಿದಾರಲ್ಲ, ಹೌದು. ವಾರ ವಾರ ವಸೂಲಿ ಮಾಡಿದಾರೆ. 10 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ 1 ರೂಪಾಯಿನೋ ಇದ್ರೂ ಕೂಡ ಅದಕ್ಕೆ ಬೆಲೆ ಇದೆ. ಹೌದು. ಶ್ರಮಿಕರ ಬೆವರು ಸುರಿಸಿ ದುಡಿದಂತ ದುಡ್ಡು ಅದು. ಹೌದು. ಅದರದ್ದು ವಿವರಣೆ ಕೊಡ್ಬೇಕಲ್ಲ. ಹೌದು. ಅದನ್ನು ಕೇಳ್ತಾ ಇದ್ದೀನಿ. ಈಗ ನೋಡಿ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ನೋಟ್ಬುಕ್. ಏನೇ ಕೇಳಿದ್ರು, ಇಲ್ಲಿ ನೋಡಿ, ಏನೇ ಕೇಳಿದ್ರು ತೋಡ್ರಿ ನೋಟ್ಬುಕ್. ಈಗ ನೋಟ್ಬುಕ್ ಏನೇ ನೋಡಿದ್ರು, ಈಗ ಸೇವಿಂಗ್ ಉಳಿತಾಯದ ಹಣ ಏನಂತಂದ್ರೆ ಐತಲ್ಲ ನೋಟ್ಬುಕ್. 10 ವರ್ಷ 14 ವರ್ಷದಿಂದ ಇಸ್ಕೊಳ್ತಾನೆ ಇದ್ದಾರೆ. ಇದು ಗೊತ್ತಿರ್ಲಿ ಎಲ್ಲರಿಗೂ. ಅನೇಕ ಜನರಿಗೆ, ಅಂದ್ರೆ ಈ ತಜ್ಞರು ಇದಾರಲ್ಲ, ತಜ್ಞರು ಪ್ರೊಫೆಸರ್ಗಳು ಕೂಡ ಈ ಸಂವಾದ, ಹಿಂದಿನ ಎಲ್ಲಾ ಲೈವ್ಗಳನ್ನ, ಸಂವಾದಗಳನ್ನ ನೋಡಿದ್ದಾರೆ. ನಾನು ಅವ್ರ ಗಮನ ಕೇಳ್ತಾ ಇದ್ದೀನಿ. 14 ವರ್ಷದಿಂದ ಕಟ್ಟಿಸ್ಕೊಂಡಿದ್ದಾರೆ ಸೇವಿಂಗ್ಸ್ ಪ್ರತಿ ವಾರ. ಅದು ಹೌದು. ಇದುವರೆಗೂ ಕೂಡ ಅದ್ರದ್ದು ಏನು ಕೊಟ್ಟೇ ಇಲ್ಲ ಅವ್ರಿಗೆ. ಏನೇ ಕೇಳಿದ್ರು ಕೂಡ ನೋಟ್ಬುಕ್ ಆಯ್ತಲ್ಲ, ನೋಟ್ಬುಕ್. ಸೇವಿಂಗ್ ದುಡ್ಡನ್ನು ತಿರ್ಗಾ ಬಡ್ಡಿ ಕೊಡ್ತಾರೆ, ಅದನ್ನ ಮತ್ತೆ ಬಡ್ಡಿ ಕೊಡ್ತಾರೆ. ಹೌದು. ಇವ್ರಿಗೆ ಕೊಡಲ್ಲ, ಲಾಭಾಂಶನೂ ಕೊಡಲ್ಲ, ಯಾವ್ದನ್ನು ಕೊಡ್ತಾರೆ, ಎಲ್ಲ ಬಡ್ಡಿ ರಿಟರ್ನ್ ಕೊಡ್ತಾರೆ. ಆನಂತರ PRK ಬಾಂಡ್ ಎಲ್ಲಿ ಅಂತ ಹೇಳಿದ್ರೆ ನೋಟ್ಬುಕ್ ಒಳಗೆ. ಆಮೇಲೆ ಇನ್ಶೂರೆನ್ಸ್ ಬಾಂಡ್ ಎಲ್ಲಿ ಅಂತ. ಈಗ ಇನ್ನೊಂದು, ಹಿಂದಿನ ಜನ್ಮದ್ದು ಕೂಡ ತಾಳೆಗರಿಯಲ್ಲಿ ಐತಂತೆ, ಮುಂದಿನ ಜನ್ಮದ್ದು ಕೂಡ ತಾಳೆಗರಿಯಲ್ಲಿ ಐತಂತೆ, ಈ ಜನ್ಮದಲ್ಲಿ ಏನೈತೆ ಅದನ್ನು ಕೂಡ ತಾಳೆಗರಿ ನೋಡಿ ಹೇಳ್ತಾರೆ. ಇವ್ರು ಏನೇ ಕೇಳಿದ್ರು ಕೂಡ ತಾಳೆಗರಿ ನೋಟ್ಬುಕ್. ನೋಡ್ರಿ ನೋಟ್ಬುಕ್. ನಾನು ಕೇಳೋದಿಷ್ಟೇ, ಈ IT ಡಿಪಾರ್ಟ್ಮೆಂಟ್ಗೆ ಈಗ ಯಾರ ಅದರಲ್ಲಿ ಸುಮಾರು ಜನ IT ರಿಟರ್ನ್ಸ್ ಫೈಲ್ ಮಾಡಬೇಕಾಗಿರ್ತದೆ. ನಾವು ಫೈಲ್ ಮಾಡ್ತೀವಿ ಪ್ರತಿ ವರ್ಷ. IT ಫೈಲ್ ಮಾಡಬೇಕಾದ್ರೆ ನೋಟ್ಬುಕ್ ತೋರಿಸಿದ್ರೆ IT ಇಲಾಖೆದವರು ಎಂಟ್ರಿ ಮಾಡ್ಕೋತಾರ? ಬರ್ತಾರಪ್ಪ IT ಆಫೀಸಿಗೆ ಹೋಗಿ, ಎಲ್ಲೈತೆ ನಿಂದು ಬ್ಯಾಂಕ್, ನಿಂದು ಎಷ್ಟು ವಹಿವಾಟು ಆಗಿದೆ ಅಂದ್ರೆ, ಸರ್ ನೋಟ್ಬುಕ್ ಐತ್ರಿ ನಂದು ಅಂತ ಹೇಳಿದ್ರೆ IT ಫೈಲ್ ಆಗುತ್ತಾ? ಆನಂತರ ಆಸ್ಪತ್ರೆಗೆ ಹೋಗಿರ್ತಾರೆ, ಹುಷಾರಿಲ್ಲ, ಆಕ್ಸಿಡೆಂಟ್ ಆಗಿರ್ತದೆ, ಏನೋ ನೂರಾರು ಬೇರೆ ಏನೋ ಕಾಯಿಲೆ ನಿಂತರ ಹೋಗಿರ್ತಾರೆ. ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು. ಒಳಗಡೆ ಪೇಷಂಟ್ ಇರ್ತಾರೆ, ಅವ್ರ ಸಂಬಂಧಿಕರು ಕ್ಯಾಶ್ ಕೌಂಟರ್ ಅಲ್ಲಿ ನಿಂತ್ಕೊಂಡು, ಸರ್ ನಮ್ ಬಾಂಡ್ ಐತಿ ಇದನ್ನ ಮಾಡ್ರೆ, ಅವಾಗ ಅವ್ರು ಏನ್ ಕೇಳ್ತಾರೆ, ಇನ್ಶೂರೆನ್ಸ್ ಇದ್ರೆ ಏನ್ ಕೇಳ್ತಾರೆ ಹೇಳಿ? ಆಸ್ಪತ್ರೆಯಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಅವ್ರು ಏನ್ ಕೇಳ್ತಾರೆ? ಬಾಂಡ್ ಕೇಳ್ತಾರೆ ತಾನೆ. ಇನ್ಶೂರೆನ್ಸ್ ಇದ್ರೆ ಬಾಂಡ್ ನೋಟ್ಬುಕ್ ತಗೊಳ್ರಿ, ನೋಟ್ಬುಕ್ ಹಿಡ್ಕೊಂಡು ಹೋದ್ರೆ ಕ್ಲೇಮ್ ಆಗುತ್ತಾ? ಅಲ್ಲ, ಮತ್ತೆ ಮೊನ್ನೆ ಪುತ್ತೂರಲ್ಲಿ ಹಾಸ್ಪಿಟಲ್ಗೆ ರಾತ್ರಿ ಹೋಗುವಾಗ ಸೇವಾ ಪ್ರತಿನಿಧಿ ಹೇಳಿದಂತೆ, ಸರ್ ಬಾಂಡ್ ಬೇಕು ಕೇಳಿ ಅಂತ. ಇಲ್ಲ, ನೀವೇನಾದ್ರು ಮಾಡಿ ಇವಾಗ ಅಡ್ಮಿಟ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ ಅಂತ. ಲಾಸ್ಟ್ ಬಾಂಡ್ ಇಲ್ಲ, ಇವರು ಇಲ್ಲ. ನಾನು ಇದನ್ನ ಇಡೀ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನ್ಯಾಯಾಂಗ ವ್ಯವಸ್ಥೆಗೆ ಹೇಳ್ತಾ ಇದ್ದೀನಿ, ಪೊಲೀಸರ ಗಮನಕ್ಕೆ ತರ್ತಾ ಇದ್ದೀನಿ. ಕಳೆದ 10-14 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಎಲ್ಲ ಬಾಂಡ್ ದುಡ್ಡು ತಗೊಂಡಿದ್ದಾರೆ ಇವರು. ಹೌದು. ಅವರಿಗೆ ಒರಿಜಿನಲ್ ಬಾಂಡೇ ಕೊಟ್ಟಿಲ್ಲ. ಇವತ್ತು ಹೊಳಲದ ಪೊಲೀಸ್ ಸ್ಟೇಷನ್ ಬಂದಾಗ ಅವ್ರು ತಗೊಂಡು ಬಂದಿದ್ದಾನಂತೆ. ಇವತ್ತು ಈ ಹಾಸ್ಪಿಟಲ್ ನಲ್ಲಿ ಕ್ಲೇಮ್ ಮಾಡ್ಬೇಕಂತ ಹೇಳಿದ್ರೆ ಪಾಲಿಸಿ ನಂಬರ್ ಬೇಕು ತಾನೆ. ಪಾಲಿಸಿ ನಂಬರ್ ಇಲ್ಲದ್ರೆ ಹೆಂಗ್ ಕ್ಲೇಮ್ ಆಗುತ್ತೆ? ಈಗ ಸತ್ತ ಮೇಲೇನು ಕೂಡ ಆ ಪಾಲಿಸಿ ಡೀಟೇಲ್ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಕ್ಲೇಮ್ ಆಗುತ್ತೆ? ಇನ್ನೊಂದು ಇದರದ್ದು ಕಳ್ಳತನ ಹೇಳ್ತಾ ಇದ್ದೀನಿ. ಇದ್ರದ್ದು ಬಾಂಡ್ ಪೂಜ್ಯರು ಹೇಳ್ಬಿಟ್ರಲ್ಲ, ಪೂಜ್ಯರು ಶ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಎಲ್ಲರದು ಶ್ಯೂರಿಟಿ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಲೋನ್ ಸಿಗ್ತಾ ಇದೆ ಅಂತ ಹೇಳಿ. ಶ್ಯೂರಿಟಿ ಕೊಟ್ರೆ LIC ಬಾಂಡ್ ಯಾಕೆ ನೀವು ಶ್ಯೂರಿಟಿ ಅಂತ ತಗೊಳ್ತಾ ಇದ್ರಿ? ಹೌದ್ ತಾನೆ? ಇವ್ರು ಏನ್ ಹೇಳ್ತಾ ಇದ್ರೆ ಎಲ್ಲ ಕಡೆ, ನೀವು ಬ್ಯಾಂಕ್ ಹೋದ್ರೆ ಸಾಲನೇ ಸಿಗಲ್ಲ ನಿಮಗೆ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬ್ಯಾಂಕಿಗೆ ಹೋದ್ರೆ ಸಾಲನೇ ಸಿಗಲ್ಲ. ಪೂಜ್ಯರು ನಿಮ್ ಪರವಾಗಿ ಬ್ಯಾಂಕ್ ಶ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಸ್ವತಃ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ ಹೇಳಿದ್ದಾರೆ ಅದನ್ನ. ನಾವ್ ಏನಾಯ್ತು ಶ್ಯೂರಿಟಿ ಕೊಡುದು ಅಲ್ಲ ರೀ. ನೀವು ಶ್ಯೂರಿಟಿ ಕೊಟ್ಟಿದ್ರೆ ಎಲ್ಲ ಈ ಬಾಂಡ್ ಗಳನ್ನ PRK ಬಾಂಡ್ ಯಾಕೆ ತಗೋತಾ ಇದ್ದೀರಿ? ಜೀವನ್ ಮಧುರ ಯಾಕೆ ಮಾಡಿಸ್ತಾ ಇದ್ದೀರಿ? ಅದು ಬಲವಂತವಾಗಿ ಯಾಕೆ ಮಾಡಿಸ್ತಾ ಇದ್ದೀರಿ ಅಲ್ವಾ? ಇವರೇ ಹೇಳಿದ್ದಾರೆ ಸ್ವತಃ ಡಾಕ್ಟರ್ ವೀರೇಂದ್ರ ಹೇಳಿದ್ದಾರೆ, ನಾವು ಏನಿದ್ರು ಶ್ಯೂರಿಟಿ ಕೊಡ್ತೀವಿ. ಹೌದಪ್ಪ, ನೀವು ಶ್ಯೂರಿಟಿ ಕೊಟ್ರೆ ಬಾಂಡ್ ಯಾಕೆ ನೀವು ನಿಮ್ಮ ಮನೆಗೆ ಒಯ್ದು ಇಟ್ಕೊಳ್ತಾ ಇದ್ರಿ? ಶ್ಯೂರಿಟಿ ಕೊಟ್ಟದ್ದು ಹೌದು. ಆ ಶ್ಯೂರಿಟಿ ದುಡ್ಡು ಯಾರು? ಜನಗಳದ್ದೇ ದುಡ್ಡು. ಪ್ರತಿ ವರ್ಷ 10,000-12,000 ರೂಪಾಯಿ ರಿನಿವಲ್ ಅಂತ ಇಸ್ಕೊತಾರೆ. ಅದಕ್ಕೆ ಬಡ್ಡಿ ಹಾಕ್ತದಲ್ಲ, ಅದಕ್ಕೆ ಮತ್ತೆ ಬಡ್ಡಿ ಹಾಕ್ತಾರೆ. ಮತ್ತೆ LIC ಬಾಂಡ್ ಏನು ಅಂತ ತಗೋರಿ ನೋಟ್ಬುಕ್. ಈಗ ಆಸ್ಪತ್ರೆಗೆ ಹೋಗ್ರಿ, ನೋಟ್ಬುಕ್ ಹಿಡ್ಕೊಂಡು ಹೋಗ್ಬೇಕ. ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್, ಬ್ಯಾಂಕ್ ನಲ್ಲಿ ಲೋನ್ ಬೇಕಾಗಿರ್ತಪ್ಪ, ಮನೆ ಕಟ್ಸೋದಕ್ಕೆ, ವೆಹಿಕಲ್ ತಗೊಳ್ಳೋದಕ್ಕೆ ಲೋನ್ ಬೇಕಾಗಿರ್ತದೆ.
ನೋಟ್ಬುಕ್ ಹಿಡ್ಕೊಂಡು ಹೋದ್ರೆ ವೆಹಿಕಲ್ ಲೋನ್ ಕೊಡ್ತಾರ? ಬ್ಯಾಂಕ್ ಸ್ಟೇಟ್ಮೆಂಟ್ ಇತ್ತಂತ ಹೇಳಿದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಕೂಡ ವೆಹಿಕಲ್ ಗೆ ಲೋನ್ ಸಿಗ್ತದೆ. ಇವ್ರು ಎಲ್ಲಿ ಲೋನ್ ಸಿಗ್ಲಾರ್ದಂಗ್ ಮಾಡಿದ್ದಾರೆ. ಇವರು ಎಲ್ಲೂ ಕೂಡ NRLM ಯೋಜನೆ ಅತಿ ದೊಡ್ಡ ಸ್ಕ್ಯಾಂಡಲ್ ಮಾಡಿದ್ದಾರೆ. NRLM ಇಂದ ಇವರು ಈ ಆಧಾರ್ ಕಾರ್ಡ್ ತಗೊಂಡು ಥಂಬ್ ಇಂಪ್ರೆಷನ್ ತಗೊಂಡು ಏನ್ ಮಾಡಿದ್ದಾರೆ, NRLM ನಿಂದ ಬರುವಂತ ದುಡ್ಡು ನ್ಯಾಷನಲ್ ರೂರಲ್ ಲಿವಲಿಹುಡ್ ಸ್ಕೀಮ್, ಅದು ಮಿಷನ್, ನ್ಯಾಷನಲ್ ರೂರಲ್ ಲಿವಲಿಹುಡ್ ಮಿಷನ್. ಅದು ಅರ್ಬನ್ ಇತ್ತಂದ್ರೆ ಪಟ್ಟಣ ಇತ್ತಂದ್ರೆ ಅರ್ಬನ್ ಅಂತ ಬರ್ತದೆ. ಇವರು ಆ ಏನು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತಾರೆ, ಅದಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಆಗಿ SHG ಇಂತ್ರ ಆದ್ರೆ ಬರೀ 7% ಸರ್, ಬರೀ 7%. ಪ್ರಾಮಾಣಿಕವಾಗಿ ಪ್ರತಿ 3 ತಿಂಗಳಿಗೊಂದ್ಸಾರಿ, ವಾರ ವಾರ ಅಲ್ಲ, ಪ್ರತಿ 3 ತಿಂಗಳಿಗೆ ಕಟ್ಬಿಟ್ರೆ ಓನ್ಲಿ 4 to 5% ಇಷ್ಟೇ ಕಟ್ಟಬೇಕು. ಅವ್ರು ಉಳಿದಿದ್ದೆಲ್ಲ ಮನ್ನಾ ಆಗಿ ಹೋಗ್ಬಿಡ್ತದೆ. ಇವರು ಮನ್ನಾ ಆಗಿದ್ದನ್ನ SKDRDP ಕೊಟ್ಟೇ ಇಲ್ಲ. ಲಕ್ಷ ಕೋಟಿ ರೂಪಾಯಿನ ನುಂಗ್ ಹಾಕಿದ್ದಾರೆ. ಲಕ್ಷ, ಬರೀ ಕೋಟಿ ಅಲ್ಲ, ಬರೀ ಲಕ್ಷ ಅಲ್ಲ, ಲಕ್ಷ ಕೋಟಿ ಅಂದ್ರೆ ನನಗೂ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ ಎಷ್ಟು ಸೊನ್ನೆ ಇರ್ತಾವ ಅಂತ ಹೇಳಿ. ಮೊನ್ನೆ ಒಬ್ರು NRLM ನ ಸೀನಿಯರ್ ಅಧಿಕಾರಿಗಳು ಹೇಳಿದ್ರು, ಮಾತಾಡ್ತಾ ಇದ್ದೀವಿ ನಾವೆಲ್ಲರ ಜೊತೆ. ಸುಖ ಸುಮ್ಮನೆ ನಾವೇನೋ ಬಂದು ಏನೋ ನಮ್ಗೆ ಏನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಅದನ್ನೆಲ್ಲ ನುಂಗಿ ನೀರು ಕುಡಿದು ಮತ್ತೆ ಹೇಳ್ತಾರೆ ಇವರು, ನಾವು ಏನೋ ಹೆಚ್ಚಿನ ಲಾಭಾಂಶ ಕೊಡ್ತೀವಿ, ಇರೋ ದುಡ್ಡೇ ತಿಂದು ಹಾಕಿದ್ದಾರೆ. ಅದನ್ನು ನಾವು ಜನರ ಗಮನಕ್ಕೆ ತರ್ತಾ ಇದ್ದೀವಿ. ಇದು ದೇಶದಲ್ಲಿ ದೊಡ್ಡ ಒಂದು ಹಗರಣ, ಇಡೀ ದೇಶದಲ್ಲಿ ಅತಿ ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಂಡಲ್. ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಬೇನಾಮಿಯಾಗಿ ಕ್ಯಾಶ್ ಅಲ್ಲಿ ಎತ್ತುತ್ತಾ ಇದ್ದಾರೆ. ಯಾಕಪ್ಪ 1 ರೂಪಾಯಿನೂ ಕೂಡ ಇವರು ಅಕೌಂಟಿಗೆ ಹಾಕಿಸ್ಕೊಳ್ತಾ ಇಲ್ಲ? ನಾವೇನ್ ಕೇಳ್ತಾ ಇದೀವಿ, ಬ್ಯಾಂಕ್ ಅಕೌಂಟ್ ಕೊಡಿ, ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕೋಣ. 3 ತಿಂಗಳಿಗೊಮ್ಮೆ, RBI ಏನು ಹೇಳಿದೆ 3 ತಿಂಗಳಿಗೊಮ್ಮೆ ಕಟ್ಟಬೇಕು ಅಂತ. ಇವ್ರು ಯಾಕೆ ವಾರ ವಾರ ಕಟ್ಟಿಸ್ಕೊಳ್ತಾ ಇದ್ದಾರೆ? ಅದನ್ನ ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ಈ ಡೊಂಬ್ರಳ್ಳಿಯಲ್ಲಿ ಅದೇ ಆಗಿದೆ. ಈ ಡೊಂಬ್ರಳ್ಳಿ ಗ್ರಾಮದ ಏನು ಹಿರೇಹಡಗಲಿಯಲ್ಲಿ RTI ಕಾರ್ಯಕರ್ತರು, ನಿಜವಾಗ್ಲೂ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ, ಧನ್ಯವಾದಗಳನ್ನು ಹೇಳಬೇಕು. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಸಂಘಟನೆ ಅಂತ ಇದೆ. ಚೆನ್ನಯ್ಯ ಹಿರೇಮಠ ಅಂತ ಜೇವರ್ಗಿ ಅವರು ಗುಲ್ಬರ್ಗದವರು ರಾಜ್ಯ ಅಧ್ಯಕ್ಷರು. ಹಿಂದೆ ರಮೇಶ್ ಕುಣಿಗಲ್ ಅವರಿದ್ರು. ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋದ್ರು. ನಿಜವಾಗ್ಲೂ ಏನಾದ್ರೂ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ರೆ, ಗುರುತಿಸಬೇಕು ಅಂದ್ರೆ ಅಂತವ್ರನ್ನ ಗುರುತಿಸಬೇಕು. ಯಾಕಂದ್ರೆ ಇವತ್ತು ರಾಮಕೃಷ್ಣ ಅವರು ಜಿಲ್ಲಾಧ್ಯಕ್ಷರು, ಜಿಲ್ಲೆಯ ಅಧ್ಯಕ್ಷರು, ಮತ್ತೆ ಇನ್ನೊಬ್ರು ಸುರೇಶ್ ಅಂತ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ರಾಮಕೃಷ್ಣ ಅವರೇ, ಸುರೇಶ್ ಅವರಿಗೆ, ನಿಮಗೆ ಸೌಜನ್ಯ ವೇದಿಕೆಯಿಂದ ಮತ್ತು ಇಡೀ ರಾಜ್ಯದ ಜನರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ. ಪೊಲೀಸ್ ಠಾಣೆಗೆ ಹೋಗಿ, ಇವು ಯಾರು ನೊಂದವರಿದ್ದಾರೆ, ಯಾರು ಬಡ್ಡಿ ದಂಧೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ಅಸಹಾಯಕರಿದ್ದಾರೆ, ಅವರ ಪರವಾಗಿ ಹೋಗಿ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಕಾನೂನು ರೀತಿಯಾದಂತಹ ದಾಖಲೆಗಳನ್ನು ಕೇಳಿದ್ದಾರೆ. ನಾವು ಒಂದು ಹೇಳಿದೀವಿ, ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಯಾರಿಗೂ ಬೈಬೇಡಿ. ಇವ್ರೇನ್ ಮಾಡ್ತಾರೆ, ದಯವಿಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಇದನ್ನ. ಹೆಣ್ಮಕ್ಳನ್ನ ಬೇಕಂತಲೇ ತರ್ತಾರೆ, ಬೇರೆ ಬೇರೆ ಊರಿಂತ್ರ ಬೈಯುವಂತ ಹೆಣ್ಮಕ್ಳನ್ನೇ ತರ್ತಾರೆ, ಹೆಂಗಸರನ್ನೇ ತಂದಿರ್ತಾರೆ ಮುಂದೆ. ಕೆಟ್ಟದಾಗಿ ಬೈತಾರೆ. ನೀವೇನಾದ್ರೂ ಆಕ್ರೋಶಕ್ಕೊಳಗಾಗಿ ಒಂದು ಮಾತು ಅವ್ರು 100 ಬೈದ್ರೆ, ನೀವು ಒಂದು ಮಾತು ಅಂದ್ರೆ ಓ ನೋಡ್ರಿ ಹಿಂಗ ಅಂದ್ಬಿಟ್ರು ಅಂತ ಹೇಳಿ ಬೈಗಳ ಕೊಡೋದಕ್ಕೇನೆ ಧರ್ಮಸ್ಥಳದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ. SKDRDP ಇವ್ರು ಏನ್ ಮಾಡೋದು, ಇಂಥದೇ ಟ್ರೈನಿಂಗ್ ಕೊಡೋದು. ಇವರು ಈ ಶಿಬಿರ ಉದ್ಘಾಟನೆ ಮಾಡ್ತಾರಲ್ಲ, ಇವ್ರು ಕಟ್ಟು ಪೂಜ್ಯರು, ಶಿಬಿರ ಕಾನೂನು ಅರಿಯಿರಿ, ಅದನ್ನು ಅರಿಯಿರಿ ಅಂತೇಳಿ. ಮೊನ್ನೆ ನೋಡಿದ್ರೆ ಎಷ್ಟು ಕೆಟ್ಟದಾಗಿ ಬೈತಿದ್ದಾರೆ ಅವ್ರು ಹೆಣ್ಮಕ್ಳು. ಎಷ್ಟು ಹೊಲಸು ಬಗೆಗಳ ಯೂಸ್ ಮಾಡ್ತಾರೆ ಇವರು. ಮತ್ತೆ ಸುವಿಚಾರ, ಸುಸಂಸ್ಕೃತಿ, ಇದ್ರ ಬಗ್ಗೆ ಕೊಟೇಶನ್ ಹಾಕಿ ಇವ್ರು ಫೋಟೋ ಹಾಕೋದು, ಜನರನ್ನ ಮರಳ ಮಾಡೋದ್ರಲ್ಲಿ ಅಂತ ಹೇಳಿದ್ದೀವ್ರು. ಮಂಗ ಮಾಡಿದ್ರು ಮಂಗೇನ್ ಮಾಡೋದು ಅಂತ ನಮ್ ಕಡೆ ಮಂಗೇನ್ ಮಾಡೋದು. ಆ ರೀತಿ ಎಷ್ಟು ಕೆಟ್ಟದಾಗಿ ಬೈತಾರೆ. ಒಂದು ದೊಡ್ಡ ಸಂಸ್ಥೆ ಅಂತ ಹೇಳೋಕೊಂಡವರು, ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಉಪಯೋಗ ಮಾಡ್ಕೊಳ್ಳೋರು ಎಷ್ಟು ಕೆಟ್ಟದಾಗಿ ಬೈತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ದಯವಿಟ್ಟು ಅವ್ರು ಎಷ್ಟೇ ಬೈದ್ರು ಕೂಡ ಧಾರ್ಮಿಕ ಕ್ಷೇತ್ರ ಅವ್ರದ್ದಲ್ವಲ್ಲ, ಅದೇ ಅವ್ರು ಹೇಳ್ಕೊತಾರೆ, ಹಿಂದೂಗಳದ್ದಲ್ವೇ ಅಂತ ಬರೆದುಕೊಟ್ಟಿದ್ದಾರೆ. ಮತ್ತೆ ಅದನ್ನ ನೆಕ್ಸ್ಟ್ ಬರ್ತೇನೆ ಅದ್ರ ಸಲುವಾಗಿ. ಹಿಂಗಾಗಿ ಯಾರ್ಯಾರು ಈಗ ನೋಡಿ, ಮೊನ್ನೆ ರಮೇಶ್ ಅನ್ನೋರು ಇನ್ನೊಬ್ರು ಎಲ್ಲಿ ಚಿಕ್ಕಮಗಳೂರು ಇದರಲ್ಲಿ ಒಂದು ಆಗಿತ್ತು ಇದೇ ರೀತಿ, ತುಮಕೂರಿನಲ್ಲಿ ಪಾಪ ಅಸಹಾಯಕರಾಗಿದ್ರು. ಅವ್ರ ಮೇಲೆ ಎಲ್ಲರೂ ಕೂಡ ನಾವು ಏನೋ ಸಂಚಾರಿ ಸ್ಟುಡಿಯೋದು ಇದನ್ನ ಡಿಲೀಟ್ ಮಾಡಿ ಆ ವಿಡಿಯೋ ಹಾಕಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೋತೀವಿ ನಾವು, ಡಿಲೀಟ್ ಮಾಡ್ತೀರಿ, ಹ್ಯಾಂಗ್ರಿ ಹಿಂಗ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಒತ್ತಡ ಹಾಕಿದ್ರು ಅವ್ರಿಗೆ. ಅವಾಗ ಮತ್ತೆ ಇನ್ನೊಬ್ರು ರಮೇಶ್ ಅಂತ ಅಲ್ಲಿ ನಾಯಕರು ಸಡನ್ ಆಗಿ ಹೋಗಿ ಅವ್ರ ಸಹಾಯಕ್ಕೆ ಬಂದ್ರು. ಅಲ್ಲ, ಅದನ್ನೇ ನಾನು SP ದೂರು ಕೊಟ್ಟಿರೋದು. ತುಮಕೂರಿಗೆ ನಾಳೆ ದಿವಸಕ್ಕೆ ಹೋದೆ, SP ದೂರು ಕೊಟ್ಟು ಇವಾಗ ಮುನ್ನೆ ಹೇಳ್ತಾ ಇದಾರಂತೆ ಸಬ್ ಇನ್ಸ್ಪೆಕ್ಟರ್, ಧರ್ಮಸ್ಥಳ ಅವರಿಗೆ ಹೇಳ್ತಾರೆ, ನಮ್ಮ ಸುದ್ದಿ ಬರ್ಬೇಡ್ರಿ, ನಾನು ಸಬ್ಷನ್ ಆಗ್ತೀನಿ ಅಂತ.
ಆ ಮಟ್ಟಕ್ಕೆ ಬಂದಿದ್ದಾರೆ ಇವಾಗ. ನೋಡಿ, ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹಗರಣದಲ್ಲಿ ಭಾಗಿಯಾಗಬೇಡಿ. ನಿಮ್ಮ ಒಬ್ಬ ಸ್ನೇಹಿತನಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದೊಂದು ದೊಡ್ಡ ಹಗರಣ. ಇವತ್ತಲ್ಲ ನಾಳೆ ಇವರು ದೊಡ್ಡ ಹಗರಣದಲ್ಲಿ ಸಿಕ್ಕಿ ಬಿದ್ದೇ ಬೀಳ್ತಾರೆ. ಅದರ ಸಲುವಾಗಿ ಇವರು ಕೊಡುವಂತಹ ಯಾವುದೇ ಸ್ಟೇಟ್ಮೆಂಟ್ಗಳಿಗೂ ಕೂಡ ಕೆಳಗೆ ಸಿಗ್ನೇಚರ್ ಹಾಕೋದಿಲ್ಲ. ಯಾವುದೇ ಸ್ಟೇಟ್ಮೆಂಟ್ಗಳ ಕೆಳಗಡೆ ನೋಡಿ, ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಕೆಳಗಡೆ ಇವ್ರದ್ದು ಯಾರ್ದು ಸಿಗ್ನೇಚರ್ ಇಲ್ಲ. ಯಾಕಂದ್ರೆ ಇವ್ರಿಗೆ ಗೊತ್ತಿದೆ ನಾಳೆ ಸ್ಕ್ಯಾಂಡಲ್ ಆಗೇ ಆಗುತ್ತೆ. ಅವಾಗ ಇವ್ರು ಸಿಕ್ ಹಾಕ್ಸೋದು ಪೊಲೀಸರನ್ನ ಮತ್ತು ಅಲ್ಲಿ ಪಂಚಾಯತಿ ಏನು ಲೀಡರ್ಶಿಪ್ ಮಾಡಿದಾರಲ್ಲ ಈಗ ಆ ಗ್ರಾಮ ಪಂಚಾಯತಿ ಲೀಡರ್ಗಳಿಗೂ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸ್ನೇಹಿತನಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ನೀವು ಎಚ್ಚರವಾಗಿರಿ. ದುಡ್ಡು ಕಟ್ಟಿ ಅಂತ ಬಲವಂತವಾಗಿ ಯಾರಿಗೂ ಕೂಡ ಹೇಳಬೇಡಿ. ಯಾಕಂದ್ರೆ ಇದೊಂದು ದೊಡ್ಡ ಸ್ಕ್ಯಾಂಡಲ್. ಸ್ಟೇಟ್ಮೆಂಟ್ ಇದ್ರೆ ಅದಕ್ಕೆ ಸೈನ್ ಹಾಕ್ಬೇಕಲ್ಲ ಸ್ವಾಮಿ. ಇವರು ಸೈನ್ ಹಾಕದೆ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ. ಪೊಲೀಸ್ ನಾನು ಸಾಕಷ್ಟು ಜನ ಪೊಲೀಸರು ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೌದು, ನಾನು ಸುಮ್ಮನೆ ಎಲ್ರಿಗೂ ನಾವು ಟೀಕೆ ಮಾಡಕ್ ಆಗಲ್ಲ. ಎಷ್ಟೋ ಜನ ಸಬ್ ಇನ್ಸ್ಪೆಕ್ಟರ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, SP ಆದಂತವರು, ಮೊನ್ನೆ ಉತ್ತರ ಕನ್ನಡ SP ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಅವರು ಪ್ರಕಟಣೆ ಹೊರಡಿಸಿದ್ರು, ಯಾರಿಗಾದ್ರೂ ತೊಂದರೆ ಆದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ ಬನ್ನಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಕೌಂಟರ್ ಮಾಡೋದಕ್ಕೆ ಭಟ್ಕಳದ PSI ಒಂದು ಜಾಹೀರಾತುಗೋಸ್ಕರ ಮಾಡಿದ್ದಾರೆ. ಅದು ಕೂಡ ಅದು ನಗ್ಪಾಟಲ್ಲಿ ಈಡಾಗಿದೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಅವರಿಗೆ ಒತ್ತಡ ಇರುತ್ತೆ ಸರ್, ಇಲಾಖೆಯವರಿಗೆ ತುಂಬಾ ಒತ್ತಡ ಇದೆ. ಖಂಡಿತ ಒತ್ತಡ ಇದೆ. ಅಂತದ್ರಲ್ಲಿ ನೋಡಿ, ನಾವೇನ್ ಹೇಳ್ತಾ ಇದೀವಿ, ನಮ್ಮ ಪರ ಅವ್ರ ಪರ ಅಂತ ಬೇಡ. ಹೌದು, ಏನು ಬ್ಯಾಂಕಿಂಗ್ ಸಿಸ್ಟಮ್ ಇದೆ, RBI ನಿಯಮ ಇದೆ, ಅದ್ರ ಬಗ್ಗೆ ಇದು ಮಾಡಿ. ಕಾನೂನು ಏನು ಹೇಳ್ತದೆ ಅದನ್ನು ಪಾಲನೆ ಮಾಡಿ. ಸ್ವತಃ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ, ಇದು ನಮ್ದು ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ದಾರೆ. ವಿಡಿಯೋ ನೋಡಿದಾರಲ್ಲ? ಹೌದು, ಹೌದು. ಯಾವಾಗ ಇವ್ರ ಮೇಲೆ ಕೇಸ್ ಬಿತ್ತೋ, ಕ್ರಿಮಿನಲ್ ರಿಟ್ ಪಿಟಿಷನ್ ರಂಜನ್ ರಾಯ್ ಅವರು ಕ್ರಿಮಿನಲ್ ಕೇಸ್ ಹಾಕಿದ್ರು ನಾಗರಿಕ ಸೇವಾ ಟ್ರಸ್ಟ್ನವರು, ಅವಾಗ ಇವರು ಮೈಕ್ರೋ ಫೈನಾನ್ಸ್ ಬೋರ್ಡ್ ಚೇಂಜ್ ಮಾಡಿಬಿಟ್ರು. ಬೋರ್ಡ್ ಏನ್ ಹಾಕಿದ್ರು? ಅಭಿವೃದ್ಧಿ ಅಂತ ಬೋರ್ಡ್ ಹಾಕಿಬಿಟ್ರು. ಈಗ ಲಾಜಿಂಗ್ ವಸತಿ ಗೃಹ ಅಂತ ಹಾಕಿರ್ತಾರಪ್ಪ, ಒಳಗಡೆ ಇಸ್ಪೇಟ್ ದಂಧೆ ನಡೆಸ್ತಿರ್ತಾರೆ. ಬೋರ್ಡ್ ನೋಡಿ ಹೋಗ್ಬೇಕಾ, ಒಳಗಡೆ ಚಟುವಟಿಕೆ ನೋಡಿ ಹೋಗ್ಬೇಕಾ? ಬೋರ್ಡ್ ನೋಡಿ ಅಲ್ಲ, ಅದೇ ಇವರು ಬೋರ್ಡ್ ಹಾಕಿದ್ದಾರೆ, ಒಳಗಡೆ ಚಟುವಟಿಕೆ ಬಡ್ಡಿ ದಾನೆ, ಮೈಕ್ರೋ ಫೈನಾನ್ಸ್ ಬಡ್ಡಿ ದಾನೆ ನಡೀತಾ ಇದೆ. ಅದಕ್ಕೆ ಪೊಲೀಸರ ಗಮನಕ್ಕೂ ನಾನು ಹೇಳ್ತಾ ಇದ್ದೀನಿ, ಮೇಲೆ ಇವರು ಬೋರ್ಡ್ ಹಾಕಿರೋದು ನಿಮ್ಗೆ ಹೇಳ್ಬೋದು, ನೋಡ್ರಿ ನಾವು ಧರ್ಮಸ್ಥಳದವರು ನಾವು ಬಹಳ ಅಭಿವೃದ್ಧಿ ಮಾಡ್ತಾ ಇದೀವಿ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿ ಹವಳೆ ಹರಿಸ್ಬಿಟ್ಟಿದೀವಿ. ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ಇಸ್ಪೇಟ್ ದಂಧೆ ನಡೆಸ್ತಾ ಇದ್ದಾರೆ, ಅಂದ್ರೆ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಶಾಪ್ ಬೋರ್ಡ್ ಹಾಕಿದ್ದಾರೆ, ಒಳಗಡೆ ಲಿಕ್ಕರ್ ಮಾರ್ತಾ ಇದ್ದಾರೆ. ದಯವಿಟ್ಟು ಲಿಕ್ಕರ್ ಮಾರ್ತಾ ಇರೋದನ್ನ ಹೋಗಿ ನೋಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಗಣಿ ಹಗರಣ ಆದಾಗ ಸ್ಟಾರ್ಟಿಂಗ್ ಎಲ್ಲಾ ಪೊಲೀಸರು, ಮೈನಿಂಗ್ ಆಫೀಸರು ಎಲ್ಲರೂ ದುಡ್ಡು ತಗೊಂಡ್ರು. ಬಿಡು, ಎಲ್ಲರಿಗೂ ಕೊಡ್ತಾ ಇದಾರೆ, ನಮಗೂ ಕೊಡ್ತಾರೆ ಅಂತ ಹೇಳಿ ಸಿಕ್ ಬಿದ್ದವ್ರು ಯಾರು? ಆ ಗಣಿ ದಣಿ ಒಬ್ಬನೇ ಬೀಳಿಲ್ಲ, ಎಲ್ಲಾ ಅನೇಕ ಪೊಲೀಸ್ ಅಧಿಕಾರಿಗಳು, ಮೈನಿಂಗ್ ಆಫೀಷಿಯಲ್ಸ್, ರೆವೆನ್ಯೂ ಆಫೀಷಿಯಲ್ಸ್ ಜೈಲಿಗೆ ಹೋಗಿ ಬಂದ್ರು. ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಇದೊಂದು ದೇಶ ಅಲ್ಲ, ಜಗತ್ತುಗೊಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ. ಇದ್ರ ಬಗ್ಗೆ ಸ್ಟಡಿ ನಡೀತಾ ಇದೆ, ಮುಂದೆ ಏನ್ ಮಾಡಬೇಕು ಅದೆಲ್ಲ ಅದ್ರ ಪಾಡಿಗೆ ಅದಾಗ್ತಾ ಇದೆ. ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಲ್ಲ. ಒಂದಿಲ್ಲ ಒಂದಿನ ಎಲ್ಲರೂ ಈ ಟ್ರಸ್ಟ್ನವರು ಪವಿತ್ರ ಧರ್ಮಸ್ಥಳದ ಹೆಸರನ್ನ ಉಪಯೋಗಿಸಿಕೊಂಡು ಬಡ್ಡಿ ದಂಧೆ ಮಾಡ್ತಾರೆ ಅಂತ ಕುಟುಂಬದವರ ಮೇಲೆ ಎನ್ಕ್ವೈರಿ ಆಗೇ ಆಗುತ್ತೆ. ದಯವಿಟ್ಟು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ತಾವು ಇರಾಕ್ ಹೋಗಬೇಡಿ, ನ್ಯಾಯಯುತವಾಗಿ ನೀವು ತೀರ್ಮಾನ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ನೋಟಿಸ್, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಕಾರ್ಕಳ, ಮಂಗಳೂರು ಅಲ್ಲೆಲ್ಲ ನೋಟಿಸ್ ಕಳಿಸಿದ್ರಲ್ಲ, ನಮಗೂ ಮೆಸೇಜ್ ಹಾಕಿದ್ರು, ಸರ್ ಕೋರ್ಟ್ ನೋಟಿಸ್ ಬಂದಿದೆ, ಕೋರ್ಟ್ ನೋಟಿಸ್. ನಾನು ಅಂದೆ ತೆಗೆದು ನೋಡ್ರಿ ಅದನ್ನ ಏನಂತ ತೆಗೆದು ನೋಡಿದ್ರೆ ಕೋರ್ಟ್ ನೋಟಿಸು ಅಲ್ಲ, ಲಾಯರ್ ನೋಟಿಸು ಅಲ್ಲ. ನಾವು ಅದು ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಅಲ್ಲಿ ಇರೋದು ಇದೇ SKDRDPದವರು ಒಂದು ಬರೋದು, ನೀವು ಸಾಲ ಮರುಪಾವತಿ ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ಬ್ಯಾಂಕಿನ ಸೀಲ್ ಇತ್ತು. ನಾವು ಆ ಗ್ರಾಮದವ್ರಿಗೆ ಹೇಳಿದ್ವಿ, ಅಲ್ಲಿ ಒಬ್ರು ನಮ್ಮ ಶೈಲಜಾ ಶೆಟ್ಟಿ ಅಕ್ಕ ಇದ್ದಾರೆ ಸಹೋದರಿ, ಅವ್ರಿಗೆ ಹೇಳಿದ್ವಿ, ನೀವು ನೋಡಿದ್ದು ಹೋಗ್ರಿ ಬ್ಯಾಂಕಿಗೆ. ಅವ್ರು ತಕ್ಷಣಕ್ಕೆ ಬ್ಯಾಂಕಿಗೆ ಮಾಡಿದ್ರು, ಇಲ್ಲ ನಾವು ಸಹಿ ಹಾಕಿಲ್ಲ, ಇಂಥ 100 ಸೀಲ್ ಹಾಕೊಂಡು ತಗೊಂಡು ಹೋಗ್ತಾರೆ ಅವರು, ನಾವು ಹಾಕಿದ್ದಲ್ಲ ಅಂತ ಹೇಳಿದ್ರು. ಆನಂತರ ಇಲ್ಲಿ ಚರ್ಚೆ ಆಯ್ತು ಇದ್ರ ಬಗ್ಗೆ ಸ್ವಲ್ಪ, ಸೀಲ್ ಬ್ಯಾಂಕಿನ ಹೌದು ಅಲ್ಲೋ ಅಂತ. ಬ್ಯಾಂಕಿನ ಸೀಲ್ ಹೌದೋ ಅಲ್ಲೋ ಅಂತ ನಾವು ನೀವು ಹೇಳಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ. ಅದನ್ನ ಬ್ಯಾಂಕಿನವ್ರು ಕ್ಲಾರಿಫಿಕೇಶನ್ ಮಾಡಬೇಕು. ಬ್ಯಾಂಕಿನ ಪಾತ್ರನೂ ಕೂಡ ಇದೆ ಇದರಲ್ಲಿ. ಅಂದ್ರೆ ಜನರಿಗೆ ಈ ವ್ಯವಸ್ಥೆಯನ್ನ ಅರ್ಥ ಮಾಡಿಸೋದ್ರಲ್ಲಿ ಬ್ಯಾಂಕಿನ ಪಾತ್ರನೂ ಇದೆ.
ಬ್ಯಾಂಕ್ನವ್ರು ಯಾಕೆ ಸುಮ್ಮನೆ ಕೊಡ್ತಾ ಇದ್ದಾರೆ? ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಕ್ ಬಗ್ಗೆನೂ ಕೂಡ ಮಾತಾಡ್ತೀವಿ. ಬ್ಯಾಂಕ್ ಅವರು ಉತ್ತರ ಕೊಡ್ಬೇಕಾಗ್ತದೆ ಇದಕ್ಕೆ, ಈ ಸೀಲಿಗೆ. ಹೊಳಲುವಲ್ಲಿ ಇವತ್ತೇನು ಹೋಗಿದ್ರಲ್ಲ, ಆ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಅದೊಂದು KVG ಬ್ಯಾಂಕ್ ಅಂತ ಇದೆ. ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ನಾವು ಬ್ಲಾಕ್ ಮಾಡ್ತೀವಿ ಅಂದ್ರೆ ಪರ್ಸನಲ್ ಅಕೌಂಟ್ ಬ್ಲಾಕ್ ಮಾಡಕ್ ಹೋಗಿದ್ದಾನೆ. ಹಾಗೇನಾದ್ರೂ ಮಾಡಿದ್ರೆ ನೋಟಿಸ್ ಕೊಡಿ, ರಿಸರ್ವ್ ಬ್ಯಾಂಕಿಗೆ ಹೇಳಿ ನಿಮ್ಮ ಬ್ಯಾಂಕಿನ ಲೈಸೆನ್ಸ್ ಅನ್ನೇ ರದ್ದು ಮಾಡ್ತೀವಿ. ಅದ್ ಹೆಂಗ್ರಿ ನೀವು CC ಅಕೌಂಟ್ ಅಲ್ಲಿ ಅಷ್ಟು ಅವ್ಯವಹಾರ ಆಗ್ತಾ ಇದೆ, ಪರ್ಸನಲ್ ಅಕೌಂಟ್ ಅನ್ನ ಹೆಂಗೆ ನೀವು ಬ್ಯಾನ್ ಮಾಡ್ತೀರಿ? ನೋಟಿಸ್ ಕೊಡಿ, ಅದಕ್ಕೆ ನಾವು ಎಲ್ಲಿ ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೀವಿ. ಎಲ್ಲಾ ಗ್ರಾಮಸ್ಥರಿಗೆ, ಎಲ್ಲಾ ಸಂಘದವರಿಗೆ ನಾನು ಒಂದು ಧೈರ್ಯವನ್ನ ಹೇಳಕ್ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವುದೇ ನೋಟಿಸ್ ಬಂದ್ರು ತಗೊಳ್ಳಿ, ನಿಮ್ಮ ಪರವಾಗಿ ಕಾನೂನು ತಜ್ಞರನ್ನ ನಾವು ಹೊಂದಿಸ್ತಾ ಇದ್ದೇವೆ. ಏನು ಉತ್ತರ ಕೊಡಬೇಕು ಅದಕ್ಕೆ ಕೊಡೋದಕ್ಕೆ ಒಳ್ಳೊಳ್ಳೆಯ ಲಾಯರ್ಗಳಿದ್ದಾರೆ, ಒಳ್ಳೊಳ್ಳೆಯ ವಕೀಲರಿದ್ದಾರೆ, ಒಳ್ಳೊಳ್ಳೆಯ ಆರ್ಥಿಕ ತಜ್ಞರು ನಮ್ಮ ಹತ್ರ ಇದ್ದಾರೆ. ದಯವಿಟ್ಟು ಎದುರಕ್ಕೆ ಹೋಗಬೇಡಿ. ನೋಟಿಸ್ ಕೊಡೋದಾದ್ರೆ ಕೊಡ್ಲಿ, ನೋಡೋಣ, ಅದಕ್ಕೆ ಉತ್ತರ ಕೊಡೋಣ. ಇಷ್ಟು ಇಲ್ಲಿಯವರೆಗೆ ಆದಂತ ಬೆಳವಣಿಗೆ. ಇನ್ನೇನಾದ್ರೂ ಇದ್ರೆ ಕಡಬದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಕಡಬದಲ್ಲಿ ಇವ್ರು ಏನ್ ಮಾಡಕ್ ಹೊರಟಿದ್ರು ಅಂತ ಹೇಳಿದ್ರೆ, ಈ ಫಾರಿನ್ ಇಂತ್ರ, ವಿಯೆಟ್ನಾಂ ಇಂತ್ರ ಏನೋ ಒಂದು ಟೀಮ್ ಬರ್ತಾ ಇದೆ, ಕರೆಸ್ತಾ ಇದ್ದಾರೆ. ನೋಡಿ ನಾವು ಎಷ್ಟು ಅಭಿವೃದ್ಧಿ ಮಾಡ್ಬಿಟ್ಟಿದೀವಿ. ಬೀದರ್ನಲ್ಲಿ ಏನೋ ಇವರು ಕ್ಷೀರಕ್ರಾಂತಿ ಮರಕ್ಕೆ ಹೊಡಿತಾರೆ, ಹಾಲು ತೋರಿಸಿಟ್ಟು ನೋಡಿ. ಬೀದರ್ನಲ್ಲಿ ಪ್ರತಿದಿನ 25,000 ಲೀಟರ್, ಇವತ್ತಿನ ಆಸ್ ಆನ್ ನೌ 25,000 ಲೀಟರ್ ಪ್ರೊಡಕ್ಷನ್ ಇದೆ ಹಾಲಿಂದ. ನಾನು ನೋಡಿದ್ದೀನಿ ಅಲ್ಲಿ ಅದೇ ಭಾಗದಲ್ಲಿ ಕೆಲಸ ಮಾಡಿದವನು, ಎಲ್ಲಿ ನಮ್ಮ ಆಳಂದ, ಅಫ್ಜಲ್ಪುರ, ಈ ಗಾಣಗಾಪುರದಲ್ಲಿ ಒಳ್ಳೆ ಪೇಡ ಸಿಗ್ತದೆ ಗೊತ್ತಾ ಪ್ರಸಾದಕ್ಕೆ. ಖೋವಾ ಮಾಡುದು ಅಲ್ಲಿ ಹಾಲಿಂದಾನೆ. ಹೈನುಗಾರಿಕೆ ಮುಂಚಿತನ ಇದೆ ನೋಡಿ, ಅಲ್ಲಿ ಇಷ್ಟಿಷ್ಟು ಎತ್ತರತಿದ್ರೆ ಒಂದೊಂದು ಹಸುವಲ್ಲಿ. ಇವರು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಗಿಮಿಕ್ ಮಾಡಕ್ ಹೋಗಿದ್ದಾರೆ. ಕ್ಷೀರಕ್ರಾಂತಿ ಮಾಡಿಬಿಟ್ಟು ನಾವು ಇನ್ನೂ ಹಸುನೇ ಬಂದಿಲ್ಲ, ಆಗಲೇ ಮೋದಿಜಿಗೆ ಬೊಕ್ಕೆ ಕೊಟ್ಟಾಗ ಕೆಳಗಡೆ ಬರ್ಕೊಂಡಿದ್ದೇನೆ, ಇವರು ಕ್ಷೀರಕ್ರಾಂತಿ ಮಾಡಿಬಿಟ್ರು, ಮೋದಿಜಿ ಶ್ಲಾಘನೆ ಮಾಡಿಬಿಟ್ರು ಅಂತ ಹೊಳ್ಕೊಂಡ್ಬಿಟ್ರು. ಈಗ ಅದನ್ನ ನೋಡಕ್ ವಿಯೆಟ್ನಾಂ ಇಂತ್ರ ಬರ್ತಾರಂತೆ. ಅವ್ರು ಬಂದಾಗ ಮತ್ತೆ ಈಗ ವಿಡಿಯೋ ಇದ್ರ ಬಗ್ಗೆ ಇರ್ಬೇಕಲ್ಲ, ಅದಕ್ಕೆ ಅಲ್ಲಿ ಹೋಗಿ ದಾಳಿ ಮಾಡಿಬಿಟ್ಟು ಎಲ್ಲಾ ಇದಕ್ಕೂ ಕಳಿಸ್ಬಿಡೋರು. ಅದನ್ನ ನೋಡಿ ನಾವು ಹೆಂಗ್ ಇದನ್ನ ಮಾಡ್ತಾ ಇದೀವಿ, ಹೊಡೆದಾಗ್ತಾ ಇದೀವಿ ಅಂತ. ಅದು ಯಾವುದು ಉಪಯೋಗಕ್ಕೆ ಬರಲ್ಲ. ಸಂತೋಷ್ ಶೆಟ್ಟಿ ಅವರು ಇರ್ಬೋದು, ರವೀಂದ್ರ ಶೆಟ್ಟಿ ಅವರು ಇರ್ಬೋದು, ನಮ್ಮ ಇಡೀ ಟೀಮ್ ಇದೆ, ಬಹಳ ಸ್ಟ್ರಾಂಗ್ ಇದ್ದಾರೆ. ಇವ್ರು ಏನ್ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಉಲ್ಟಾ ಅವರು ಪೊಲೀಸ್ ಸ್ಟೇಷನ್ ಬಂದು ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂದ್ರು, ಇವತ್ತಿನವರೆಗೂ ನಾಪತ್ತೆ. ಅದಕ್ಕೆ ನಾವು ಹೇಳಿದೆ, ಕಾಣೆಯಾದವ್ರ ಬಗ್ಗೆ ನೀವು ಏನೋ ಹುಡುಕಿ ಅಂತ. RBI ನಿಂತ್ರ ವಾರ ಬಡ್ಡಿ ಕಲೆಕ್ಟ್ ಮಾಡೋದು ನಮ್ಮ ಹತ್ರ ಸ್ಟೇಟ್ಮೆಂಟ್ ಐತೆ ಅಂತ ಹೇಳಿದ್ರು ಈ ಸಂಘದವ್ರು. ಯಾರು ಅವರು ಬಂದು ತಗೊಂಡು ಬಂದ್ರೆ ಇವತ್ತಿನವರೆಗೂ ಬಂದೇ ಇಲ್ಲಪ್ಪ, ನಾಪತ್ತೆ. ಇವತ್ತಿನೂ ಕೂಡ ಹಿರೇಹಡಗಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬ್ಯಾಂಕ್ ಮ್ಯಾನೇಜರ್ ಬಂದ್ರು, ಆಯ್ತು ನಿಮಗೆ PDF ಹಾಕ್ತೀನಿ ಅಂತ ಮಾತಾಡ್ತಾ ಹಂಗೆ ಹೋದವರು ಇನ್ನು ಮಠ ಪತ್ತೆ ಇಲ್ಲ. ಎಲ್ಲ ಸಿಗ್ನಲ್ ಹಿಡ್ಕೊಂಡು ಹೋಗಿದ್ರು, ಟವರ್ ಸಿಗ್ನಲ್ ಹಿಡ್ಕೊಂಡು ಹೋಗೋ ಬ್ಯಾಂಕ್ ಮ್ಯಾನೇಜರ್ ನಾಪತ್ತೆ. ಅಲ್ಲಪ್ಪ ನಿಮ್ಮ ದಂಧೆ ಸರಿ ಇತ್ತಂತ ಹೇಳಿದ್ರೆ ಕುತ್ಕೊಳ್ರಿ, ಪೊಲೀಸ್ ಸ್ಟೇಷನ್ ಕರೆದವ್ರು ನೀವಲ್ಲ, ಇವರೇ ಪೊಲೀಸ್ ಸ್ಟೇಷನ್ ಕರೆದು ಇವರೇ ಪೊಲೀಸ್ ಸ್ಟೇಷನ್ ಇದ್ರೆ ನಾಪತ್ತೆ. ಇಲ್ಲ ಕಡಬ SI ಕಾಯ್ತಾ ಇದ್ದಾರೆ, ಬರ್ಬೋದು. ಅಲ್ಲಿ ಪಾಪ ಇದ್ರಲ್ಲಿ ಹಿರೇಹಡಗಲಿಯಲ್ಲಿ ಕೂಡ PSI ಪಾಪ ಅವರು ನೋಡಿ ಕರೆಕ್ಟ್ ಆಗಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಕರೆಕ್ಟ್ ಆಗಿ ನಿರ್ಣಯ ತಗೊಂಡಿದ್ದಾರೆ. ವಿವರಣೆ ಕೊಡಬೇಕಲ್ಲ. ಈಗ ಯೂಶುವಲಿ ಪ್ರೊಸೀಜರ್ ಏನಂತ ಹೇಳಿದ್ರೆ, ಇಂಥ ಇದರಲ್ಲಿ ಸಿವಿಲ್ ಮ್ಯಾಟರ್ ನಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗಕ್ಕೆ ಬರಲ್ಲ. ಆದ್ರೆ ಎಲ್ಲಿ ಇದು ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ ಅಂತ ಹೇಳಿ ಅವ್ರು ಕರೀತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಪೊಲೀಸರು ಕರೆದ್ರೆ ಹೋಗಿ, ಪೊಲೀಸ್ ಠಾಣೆಗೆ ಗೌರವವನ್ನು ಕೊಟ್ಟು ನೀವು ಪೊಲೀಸ್ ಠಾಣೆಗೆ ಹೋಗಿ ವಿವರಣೆ ಕೊಡಿ. ನೀವು ಎಷ್ಟು ಕಟ್ಟಿದ್ದೀರಾ, ಬಿಟ್ಟಿದ್ದೀರಾ, ಏನೇನು ಮೋಸ ಆಗಿದೆ, ಉಳಿತಾಯದ ಹಣದ ಬಗ್ಗೆ ಮಾಹಿತಿ ಕೊಡಿ, ಅವರಿಗೆ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾಹಿತಿ ಕೊಡಿ. ಪೊಲೀಸರು ಕೂಡ ಗೊತ್ತಿಲ್ಲ, ಏನ್ ತಿಳ್ಕೊಂಡಿರ್ತಾರೆ, ಏನೋ ಇದು ಒಂದು ಅಭಿವೃದ್ಧಿ ಮಾಡಕೊಂಡು ಬಿಟ್ರೆ ಅಂತ ತಿಳ್ಕೊಂಡಿರ್ತಾರೆ. ಅವ್ರ ಗಮನಕ್ಕೆ ಬಂದಾಗ ತಾನೇ ಅವ್ರು ಸ್ಟಡಿ ಮಾಡ್ತಾರೆ. ಅಲ್ಲ, ಅದನ್ನೇ ನಾವು ಕಳಬಾದಲ್ಲಿ ಹೇಳಿದ್ವಿ, SIಗೆ ಡಿಜಿಟಲ್ ಆಗಿ ಹೇಳ್ಕೊಟ್ಟಿದ್ವಿ, ನೀವು ಸ್ಟಡಿ ಮಾಡಿ ಸರ್ ಅಂತ ಹೇಳಿದ್ವಿ. ಅವರೊಂದು ಕಡೆ ಮಾಡ್ತಾ ಇದ್ದಾರೆ, ಎಲ್ಲ ನಾವು ಮಾಡ್ತೀವಿ, ನಿಮಗೆ ದಾಖಲೆ ತಿಳಿಸಿ ಕೊಡ್ತೀವಿ ಅಂತ. ನಾವು ಕಾಯ್ತಾ ಇದೀವಿ ಇವತ್ತು ಬರ್ಬೋದು ಅಂತ. ಮತ್ತೆ ಅಲ್ಲಿ ಅಧಿಕಾರಿ ಇದ್ರಲ್ಲ ಸರ್, ಕೃಷಿ ಅಧಿಕಾರಿ, ಅವ್ರು ಕಳಬ ಬಿಟ್ಬಿಟ್ಟ. ಆ ಕೃಷಿ ಅಧಿಕಾರಿನ ಕೇಳಿ, ಹಿಂದೆ ಬಾಲಕೃಷ್ಣ ಅಂತ ಇದ್ದ, ಸೌಜನ್ಯಗೆ ಹುಚ್ಚ ಹಿಡಿದಿದೆ ಅಂತ ಹೇಳಿ, ಸೌಜನ್ಯ ತಾಯಿಗೆ ಹುಚ್ಚ ಹಿಡಿದೆ ಅಂದ್ರೆ ಸೌಜನ್ಯ ಪ್ರಕರಣ ಆಗಿ 2-3 ದಿನಕ್ಕೆ ಸೌಜನ್ಯ ತಾಯಿ ಕುಸುಮಾವತಿ ಯಾರು ಮೀಡಿಯಾಕ್ಕೆ ಹೇಳಿಕೆ ಕೊಡಬಾರದು ಅಂತ ಹೇಳಿ ಅವನು ಬಾಲಕೃಷ್ಣ ಅನ್ನೋನು ಅಲ್ಲಿ ಹೋಗಿ ಹುಚ್ಚ ಹಿಡಿದಿದ್ದೆ ಇವಳಿಗೆ ಅಂತ ಹೇಳಿ ಮಾಡಕ್ ಹೋಗಿದ್ದ. ಕೃಷಿ ಅಧಿಕಾರಿ ಅವನು, ಕೃಷಿ ಅಧಿಕಾರಿ. ಈ ಕೃಷಿ ಅಧಿಕಾರಿ ಏನೇನ್ ಕೆಲಸ ಮಾಡ್ತಾರೆ ನೋಡಿ, ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ.
ಸರ್ ಮತ್ತೆ ಇನ್ನಿವಾಗ ನಮ್ಮ ಹೋರಾಟಗಾರರು ಸೌಜನ್ಯ ಹೋರಾಟಗಾರರ ನಮ್ಮ ಮಹೇಶನ ಮೇಲೆ ಒಂದು ಕೇಸ್ ಇತ್ತಲ್ಲ ಸರ್, ಹೈಕೋರ್ಟ್ಗೆ ಸ್ಟಾರ್ತಾ ಇದ್ರು. ಒಂದಲ್ಲ ಒಂದು ಪ್ರಕರಣ ಸೇರಿಸಿ ಅವರನ್ನು 1 ವರ್ಷದಿಂದಲ್ಲ ಸುತ್ತಾಯಿಸ್ತಾ ಇದ್ರು. ಅದು ಏನಾಗಿದೆ ಸರ್ ನಿನ್ನೆ ಯಾವ ಹಂತಕ್ಕೆ ಬಂತು? ನಮ್ಮ ಜನ ನಿನ್ನಿಂದ ಕೇಳ್ತಾ ಇದ್ದಾರೆ ಸರ್ ಏನಾಗಿದೆ ಸರ್ ಏನಾಗಿದೆ, ಒಳ್ಳೆ ಸುದ್ದಿ ಬರ್ತಾ ಇದೆ, ಆದ್ರೆ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಕೇಳ್ತಾ ಇದ್ರು. ನಮ್ಮಲ್ಲಿ ಒಂದು ಮಾಹಿತಿ ಕೊಡಬಹುದು ಬಗ್ಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಕಳೆದ 5 ವರ್ಷದಿಂದ ಅವ್ರನ್ನ ಹೈಕೋರ್ಟಿಗೆ ಅಲ್ಲಾಡಿಸ್ತಾ ಇದ್ದಾರೆ. ಯಾವ ಪ್ರಕರಣ ಅಂತ ಹೇಳಿದ್ರೆ, ಇದು ರಾಜ್ಯದ ಎಲ್ಲಾ ಜನತೆಗೆ, ವಿಶೇಷವಾಗಿ ಎಲ್ಲಾ ಹಿಂದೂಗಳಿಗೂ ಕೂಡ ಇದು ಗೊತ್ತಿರಬೇಕು. ಏನಂತಂದ್ರೆ, ಉಜಿರೆಯ ಕುಂಜರಪದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸ್ಥಾಪನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಮುಂಚಿತಲೂ ಇದ್ದಿದ್ದದು. ಆ ಜಾಗೆ ಶೃಂಗೇರಿಯ ಪೀಠದ ಜಾಗೆ, ಅದು ಶೃಂಗೇರಿ ಶಾರದಾಂಬೆಯ ಜಾಗೆ. ಆ ಜಾಗೆಯಲ್ಲಿ ಅನಂತರ ಅಣ್ಣಪ್ಪ ಸ್ವಾಮಿಯ ಮೂಲ ಕ್ಷೇತ್ರ ಅದು. ಅಣ್ಣಪ್ಪ ಸ್ವಾಮಿ ಅನೇಕ ವರ್ಷಗಳಿಂದ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇತ್ತು. ಮಹೇಶ್ ಶೆಟ್ರು ಒಬ್ಬ ದೈವ ಭಕ್ತರು, ಅಲ್ಲಿ ಒಂದು ದೇವಸ್ಥಾನ ಮಾಡೋದು ಹೊರಟು. ಇವ್ರು ಏನ್ ಮಾಡಿದ್ರು, ಯಾವಾಗ ಮಹೇಶ್ ಶೆಟ್ರು ದೇವಸ್ಥಾನ ಮಾಡ್ತಾ ಇದ್ರೆ ಅದಕ್ಕೆ ಅಡ್ಡ ಹಾಕಿದ್ರು ದಣಿಗಳು. ವೀರೇಂದ್ರ ಜೈನ್ ಅವರು ಅಡ್ವೊಕೇಟ್ ಯಾರು, ಅರಿಕ್ ಜೈನ್. ಇಲ್ಲ ಇಲ್ಲ ಕೇಳಿ, ಇನ್ನು ಕೇಳಿ. ಅಯ್ಯೋ ಬಹಳ ಇದೆ ಸರ್, ಬಹಳ ಇದೆ. ಅರಿಕ್ ಜೈನ್ ಇವರು ಅಡ್ವೊಕೇಟ್, ವೀರೇಂದ್ರ ಜೈನ್ ದಣಿಗಳು. ಹಿಂದೂ ದೇವಸ್ಥಾನ ಶೃಂಗೇರಿ ಪೀಠ, ಶ್ರೀ ಕ್ಷೇತ್ರ ಶೃಂಗೇರಿ ಪೀಠದ ಜಾಗೆಯಲ್ಲಿ ದೇವಸ್ಥಾನ ಮಾಡೋದನ್ನ ಸ್ಟೇ ತೊಂಬರ್ತಾರೆ. 5 ವರ್ಷ ನಂತರ ಅದಕ್ಕೆ ಬೀಗ ಜಡಿದಿದ್ದಾರೆ. 5 ವರ್ಷದಿಂದ ಹೌದು. ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ತಹಶೀಲ್ದಾರ್ ಮೇಲೆ ಪಾರ್ಟಿ ಮಾಡಿ ಮಹೇಶ್ ಶೆಟ್ರು ದೇವಸ್ಥಾನ ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಂಡು, ಆದ್ರೂ ಅಲ್ಲಿ ಅವ್ರಿಗೆ ಇವ್ರಿಗದು ಹೇಳಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಕಂಟೆಂಟ್ ಅಂತ ಮಾಡಿ. ನಾನು ಒಂದು ಕೇಳ್ತಾ ಇದ್ದೀನಿ, ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಎರಡೂ ಕೂಡ ಸಹೋದರ. ಜೈನ ಪಂಥ ನಾವು ಯಾವತ್ತಿಗೂ ಕೂಡ ಭೇದ ಭಾವ ಇಲ್ಲ. ನನ್ನ ಮೇಲೆ ಈ ವೀರೇಂದ್ರ ಜೈನ್ ಅವ್ರ ಬಗ್ಗೆ ಮಾತಾಡಿದ್ಕೊಳ್ಳಿ, ನಾವು ಜೈನ ಧರ್ಮಕ್ಕೆ ಅವಮಾನ ಮಾಡಿದ್ದೀನಿ, ಈ ಮೀಟರ್ ಬಡ್ಡಿ ದಂಧೆ ಮಾತಾಡಿದ ಬಗ್ಗೆನೆ ಹಾವೇರಿಯಲ್ಲಿ ನನ್ನ ಮೇಲೆ ಒಂದು ಪಿಟಿಷನ್ ಕೊಟ್ಟಿದ್ದಾರೆ ಡಿಸಿಗೆ. ಗಿರೀಶ್ ಮಟ್ಟಣ್ಣ ಅವರು ಜೈನ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಯಾವಾಗ ಮಾತಾಡಿದ್ದೆ? ಮತ್ತೆ ಇದು ಏನು? ಚಂದ್ರಮೌಳೇಶ್ವರ ದೇವಸ್ಥಾನ ಹಿಂದೂಗಳದ್ದು, ಶಿವನ ದೇವಸ್ಥಾನ, ಮಹಾದೇವನ ದೇವಸ್ಥಾನ. ಅದಕ್ಕೆ ಬೀಗ ಹಾಕಿದಾರಲ್ಲ ಇವರು. ಜೈನ ಬಸದಿ ಈ ತರ ಇದ್ರೆ ನೀವು ಕೋರ್ಟಿಗೆ ಹಾಕ್ತಿದ್ದೀರಾ? ಇನ್ನ ಜೈನ ಬಸದಿ ಬಗ್ಗೆ ಏನಾದರೂ ಲಿಟಿಗೇಷನ್ ಇದ್ರೆ ಅದನ್ನ ಕೋರ್ಟಿಗೆ ಹೋಗಿ ಬಗೆಹರಿಸ್ತಿದ್ದೀರಾ ಅಥವಾ ನಿಮ್ಮಲ್ಲಿನ ಬಗೆಹರಿಸ್ತಾ ಇದ್ದೀರಾ? ಹಿಂದೂಗಳಿಗೆ ಅವಮಾನ ಮಾಡ್ತಾ ಇರೋರು ಯಾರು? ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡ್ತಾ ಇದ್ದಾರಾ? ಚಂದ್ರಮೌಳೇಶ್ವರ ದೇವಸ್ಥಾನ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಪ್ರತಿ ಸಾರಿ ನಮ್ಗೆ ಏನ್ ಹೇಳ್ತಾ ಇದ್ರಿ ಇವರು, ಬರ್ರಿ ಕೋರ್ಟಿಗೆ, ಏನ್ ಬೀದಿಯಲ್ಲಿ ಹೋರಾಟ ಮಾಡ್ತೀರಿ, ಬರ್ರಿ ಕೋರ್ಟಿಗೆ ಅಂತ ಹೇಳ್ತಾ ಇದ್ರಲ್ಲ. ಏನ್ ಮಾಡಿದ್ರಿ ಇವರು? ಮೊನ್ನೆ ಕೋರ್ಟಲ್ಲಿ ಏನಾಯ್ತು? ಕೋರ್ಟಲ್ಲಿ ಲಗಾಟ ಹೊಡೆದು ವಾದ ಮಾಡಿದ್ರಿ ಇವರು. ರೌಡಿ ಶೀಟ್ರು ಹೇಳ್ತಾ ಇದ್ರು, ರೌಡಿ ಶೀಟ್ರು ಅಂತ ಹೇಳ್ತಾ ಇದ್ರು. ಏನಾಯ್ತು? ಕೊನೆಗೆ ನ್ಯಾಯನೇ ಗೆದ್ದಿದ್ದು. ನಾನ್ ಹೇಳ್ತಾ ಇದ್ದೀನಿ, ಚಂದ್ರಮೌಳೇಶ್ವರ ದೇವಸ್ಥಾನ ಬೀಗ ಹಾಕಿದಿರಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮತ್ತೆ ತೆಗಿತಾರೆ. ಮತ್ತೆ ಪುನಃ ಸ್ಥಾಪನೆ ಆಗೇ ಆಗುತ್ತೆ. ಅಣ್ಣಪ್ಪ ಸ್ವಾಮಿಯ ಪೂಜೆ ಆಗುತ್ತೆ. ಚಂದ್ರಮೌಳೇಶ್ವರ ಶಿವಲಿಂಗು ಮೇಲೆ ಅಭಿಷೇಕ ಆಗೇ ಆಗುತ್ತೆ. ನಾವು ಮಾಡೇ ತಿರ್ತೀವಿ. ಸರ್, ಅಲ್ಲಿ ಹಿಂದೂ ದೇವಸ್ಥಾನಕ್ಕೆ ಇವರು ಇವರು ಯಾರು? ಅರಿಕ್ ಜೈನ್. ಅದು ಯಾರು? ಅದೇ ಕಿಡ್ಡಿ. ಜನಗಳ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ. ಇವರು ದೇವಸ್ಥಾನ ಪುನರುಜ್ಜೀವನ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ದುಡ್ಡು ತಗೊಂಡದು ಧಾರ್ಮಿಕ ದತ್ತಿಯಿಂದ ದುಡ್ಡು ಬರ್ತದೆ, ದುಡ್ಡು ಹೊಡ್ಕೊಳ್ಳ. ಇದೆಲ್ಲ ಒಂದು ಮುಖ, ಅಸಲಿ ಮುಖ ಇವತ್ತು ಬಿಚ್ಚಿಡ್ತಾ ಇದೆ. ಅಸಲಿ ಮುಖ ಕುಂಜರ್ಪಾದ ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ಹಿಂದೂಗಳು ಶಿವನ ಭಕ್ತರು ಬಂದು ಬೀಗ ತೆಗೆದು ಅಭಿಷೇಕ ಮಾಡೇ ಮಾಡ್ತೀವಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾಡೇ ಮಾಡ್ತಾರೆ. ಏನು ಮಾಡ್ಕೊಳಕ್ಕಾಗಲ್ಲ ನಮಗೆ. ಈ ಅಲ್ಲ ಶೆಟ್ಟಿ ಬಾ ಅಂತ ಕರೀತಾರೆ, ಬಹಳ ಫೇಮಸ್ ಆಯ್ತಲ್ಲ ಇವ್ರು. ನಮಗೆ ಕೋರ್ಟಿಗೆ ಬಾ ಅಂತ ಕರೀತಾರೆ. ಬಂದಿದ್ದೀವಲ್ರಿ ಕೋರ್ಟಿಗೆ. ಕೋರ್ಟಲ್ಲಿ ನಿಮ್ಮನ್ನ ಸೋಲಿಸಿ ಮಕಾಡೆ ಮಲಗಿಸಿ ಬಂದಿದ್ದೀವಿ ನಾವು.
ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಿಮ್ಮನ್ನು ಮಲಗಿಸಿ ಬಂದಿದ್ದಾರೆ. ಕೋರ್ಟಿಗೆ ಬಾ ಅಂತ ಕರಿತೀರಲ್ಲ, ಹೆದರ್ಸ್ತೀರಾ? ಕೋರ್ಟು ಎಲ್ಲರಿಗೂ ಒಂದೇ. ಕೋರ್ಟು ಎಲ್ಲ ನಮಗೂ ನಂಬಿಕೆ ಇದೆ, ಬಹಳಷ್ಟು ನಂಬಿಕೆ ಇದೆ. ಕೋರ್ಟ್ ಅಂದ್ರೆ ನ್ಯಾಯ ದೇವತೆ, ಅಣ್ಣಪ್ಪ ಸ್ವಾಮಿನೇ ನ್ಯಾಯ ದೇವತೆ ಅಂತ ನಂಬ್ಕೊಂಡವರು. ತೋರಿಸಿಕೊಟ್ಟಿದಾರಲ್ಲ ಇನ್ನೇ ಅದು ನೋಡಿ, ಇವ್ರು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ಏನೋ ಆಗ್ಬಿಡ್ತದೆ, ಜೈಲಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ಪ್ರತಿ ಸಾರಿ ಜಯಂತ ನೀವು ನೋಡಿದಿರಿ, ಸಾಕಷ್ಟು ಸಾರಿ ನೀವು ಪ್ರತಿ ಸಾರಿ ಬರ್ತಿರ್ತೀರಿ, ನೀವು ನಾವು ಹೋಗ್ತಿರ್ತೀವಿ. ಮಹೇಶ್ ಶೆಟ್ಟರ್ ಮೇಲೆ ಏನೋ ಇದನ್ನ ಹಾಕ್ತದ ಕೂಡ ಕೆಳಗಡೆ ಹೋದ ತಕ್ಷಣನೇ ಟಿವಿ ಚಾನಲ್ ಅವ್ರು ಬಂದ್ಬಿಟ್ಟಿರ್ತಾರೆ ತಾನೆ. ಮೊನ್ನೆ ಯಾಕೆ ಬರ್ಲಿಲ್ಲ ಬಂದ್ರೆ ಅವರದೇ ಮಾನ ಮರಿ ಇರೋದು. ಆನಂತರ ಇಲ್ಲಿ ಸುಳ್ಳು ಸೊಟ್ಟು ಒಂದು ಬರಿತಾ ಇರ್ತಾರೆ. ಒಂದಿಷ್ಟು ಈ ಕುಡುಕರದ್ದು ಒಂದಿಷ್ಟು ಯೂಟ್ಯೂಬ್ ಚಾನಲ್ ಇದೆ, ಗಾಂಜಾ ಸೇದವ್ರದ್ದು. ಅವರಿದ್ರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಶಿಕ್ಷೆ ಆಗೇ ಬಿಡ್ತು. ಸುಳ್ಳು ಬರೆಯೋದು ಬರೀ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಕೆಣಕ್ತಾ ಇದ್ದೀರಾ ನೀವು. ನಿಮ್ಮನ್ನ ನಾನು ಹೇಳ್ತಾನೆ ಕೇಳಿ. ಇವರು ಯಾರು ಕೋರ್ಟಲ್ಲಿ ನಿಂದ್ರಿಸಿ ಏನೇನೋ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ. ಯಾರಿಗೆ ಕೆಣಕಿದ್ರಿ ಗೊತ್ತಿಲ್ಲ ನಿಮ್ಗಿನ್ನು. ಹರಿಕ್ ಜೈನ್ ನಿಮ್ಮ ವೀರೇಂದ್ರ ಜೈನ ಹೇಳಿದಂತ ಹೇಳಿ ಹಿಂದೂ ದೇವಸ್ಥಾನಕ್ಕೆ ಬೀಗ ಹಾಕಿಸ್ತೀರಿ ನೀವು. ಸೆಟ್ಟಿಂಗು ಫಿಟ್ಟಿಂಗು ಬಹಳ ಸ್ವಲ್ಪ ದಿನ ಮಾತ್ರ ನಡೀತದೆ. ಇವ್ರದ್ದು ಕೆಲಸ ಏನ್ ಗೊತ್ತಾ? ಇವರು ಲೀಗಲ್ ಅಡ್ವೈಸರ್ ಅಂತದಾರ. ಅವ್ರ ಕೆಲಸ ಬರೀ ಸೆಟ್ಟಿಂಗು ಫಿಟ್ಟಿಂಗು. ಅದು ನಡೀತದೆ ಎಷ್ಟು ದಿನ? ಯಾವತ್ತಿಗೂ ನಡೆಯೋದಿಲ್ಲ. ನಾವು ಮಹೇಶ್ ಶೆಟ್ಟರು ಯಾವತ್ತಿಗೂ ಕೂಡ ವ್ಯಕ್ತಿಗತವಾಗಿ ಯಾವ ಜಡ್ಜ್ಗಳಿಗೂ ಕೂಡ ಬೈದಿಲ್ಲ. ಯಾವ ಜಸ್ಟಿಸ್ ಸಾಹೇಬರು ಸೌಜನ್ಯ ಕೇಸ್ನಲ್ಲಿ ರಿಲೀಫ್ ಕೊಟ್ಟರು, ಮರು ತನಿಖೆ ಆಗಬಾರ್ದು ಅಂತ ಹೇಳಿ, ಅದೇ ಜಸ್ಟಿಸ್ ಸಾಹೇಬರು ಮಹೇಶ್ ಶೆಟ್ಟರಿಗೆ ನೀನೊಬ್ಬ ಅನ್ಎಜುಕೇಟೆಡ್ ಫೆಲೋ, ನಿನಗೆ ಗಲ್ಲಿಗೇರ್ತೀನಿ ಅಂದಿದ್ದಕ್ಕೆ ಮಹೇಶ್ ಶೆಟ್ಟರು ಏನಂತ ಹೇಳಿದ್ರು, ತಮ್ಮ ಅಸಮಾಧಾನ ಬೇಜಾರಾಗುತ್ತೆ ಪಾಪ ಯಾರಿಗಾದ್ರು. ನೋಡಿ, ಇಂತ ಅವ್ರ ಹೆಸರು ಕೂಡ ಹೇಳಿಲ್ಲ ಅವರು. ಇವರು ಫಿಟ್ಟಿಂಗ್ ಇಟ್ಟಿದ್ದಾರೆ ಅದನ್ನು ಒಯ್ದು. ಅದಾದ್ಮೇಲೆ ಆ ಕೇಸ ಡಿಸ್ಪೋಸ್ ಮಾಡಿದ್ದಾರೆ ಸಿಜೆ ಸಾಹೇಬರು, ಚೀಫ್ ಜಸ್ಟಿಸ್ ಸಾಹೇಬರು ಕೇಸ ಡಿಸ್ಪೋಸ್ ಮಾಡಿದ ಮೇಲೆ ಮಹೇಶ್ ಶೆಟ್ಟರು ಆ ತರ ಮಾತಾಡೋದು ಬಿಟ್ಬಿಟ್ರು. ಮತ್ತೆ ಮನೆ ಒಯ್ದು ಫಿಟ್ಟಿಂಗ್ ಇಡ್ತಾ ಇದ್ದಾರೆ. ಫಿಟ್ಟಿಂಗ್ ಇವ್ರ ಕೆಲಸ ಸೆಟ್ಟಿಂಗು ಫಿಟ್ಟಿಂಗು. ಅದಕ್ಕೆ ನಾನು ಹೇಳ್ತೇನೆ, ಈ ಸೆಟ್ಟಿಂಗು ಫಿಟ್ಟಿಂಗು ಬಹಳ ದಿನ ನಡೆಯೋದಿಲ್ಲ. ಯಾವತ್ತಿಗೂ ಕೂಡ ಪ್ರಾಮಾಣಿಕತೆಗೆ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಒಳ್ಳೆ ಜಸ್ಟಿಸು, ಒಳ್ಳೆ ಪ್ರಾಸಿಕ್ಯೂಷನ್, ನಮ್ಗೀಗ ಒಳ್ಳೆ ಟೀಮ್ ಇದೆ. ಹಿಂಗಾಗಿ ಸೋತು ತಲೆ ತಗ್ಗಿಸ್ಕೊಂಡು ಹೋಗಿದ್ದಾರೆ ಅವರು. ಬನ್ರಿ ಕೋರ್ಟಿಗೆ ಅಂತಿದ್ರಲ್ಲ, ಬಂದಿದ್ದೇವೆ ನೋಡಪ್ಪ ಕೋರ್ಟಿಗೆ, ನಿಮ್ಮನ್ನು ಸೋಲಿಸಿ ಬಂದಿದ್ದೇವಲ್ಲಪ್ಪ, ಬಾ. ಇನ್ನು ನ್ಯಾಯಾಲಯದ ಸ್ಪರ್ಧೆಯಲ್ಲಿನೇ ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಈ ರಾಜ್ಯದ ಶಿವನ ಭಕ್ತರು ನೀವು ಬೀಗ ಹಾಕಿಟ್ಟಿದ್ದೀರಲ್ಲ, ಅದನ್ನು ತೆಗೆದು ಶಿವನ ಅಭಿಷೇಕ ಮಾಡ್ತೀವಿ. ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲನೆ ಅಂತ ಹೇಳ್ಬಿಟ್ರು. ಹಿಂದೂಗಳದ್ದಲ್ಲ ಅಂತ ಅಲ್ಲ, ಜನರಿಗೆ ಗೊತ್ತಿಲ್ಲ ಸರ್. ಇವಾಗ ಗೊತ್ತಾಗಿರೋದು ಇದೇ ಸೌಜನ್ಯ ಮಹಿಮೆ ಅಂತ ಹೇಳಿದ್ರೆ ಅಣ್ಣಪ್ಪ ಸೌಜನ್ಯ ಮಹಿಮೆ ಇದು ಇವಾಗ ಗೊತ್ತಾಗ್ತಾ ಇರೋದು. ಇವಾಗ ಒಬ್ಬರು ಕೇಳ್ತಾ ಇದಾರೆ, ಏನ್ ಸರ್ ಇದು ಹೌದಾ ಅಲ್ವಾ ಏನಂತ ಇವಾಗ ಕೇಳ್ತಾ ಇದ್ದಾರೆ. ಇವರು ನೋಡಿ, ಮಂಜುನಾಥ ಸ್ವಾಮಿಯನ್ನ ವ್ಯಾಪಾರಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಹೌದು, ಇಷ್ಟೇ. ಹೌದು, ಇಷ್ಟೇ. ಅದಕ್ಕೆ ತಾನೇ ಬಡ್ಡಿ ವ್ಯವಹಾರದಲ್ಲ ಅದೇ ಇದೆ. ಯಾವ ಪುಸ್ತಕ ನೋಡಿ, ಮಂಜುನಾಥ ಸ್ವಾಮಿ ಹೋರಾಟ ಮಾಡಕ್ ಹೋದವ್ರಿಗೆಲ್ಲ ಹೋರಾಟಗಾರರಿಗೆ, ಆನಂತರ ನಾಗರಿಕ ಸೇವಾ ಟ್ರಸ್ಟ್ ನವರಿಗೆ ಇರ್ಬೋದು, ಅವಾಗಿಂತನೂ ಕೂಡ ಯಾರೇ ಹೋರಾಟ ಮಾಡಿದ್ರು ಇವರು ಶ್ರೀ ಕ್ಷೇತ್ರಕ್ಕೆ ಅವಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಪೇಪರ್ ಸ್ಟೇಟ್ಮೆಂಟ್ ಇದೆ, ಇವ್ರು ಹೇಳಿದ್ದು. ವಿಡಿಯೋ ಸ್ಟೇಟ್ಮೆಂಟ್ ಇದೆ, ವಿಡಿಯೋ ಇವರು ಹೇಳಿದ್ದು. ಶ್ರೀ ಕ್ಷೇತ್ರಕ್ಕೆ ಅವಮಾನ ಮಾಡ್ತಾರೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ, ನೀವೇ ಕೋರ್ಟ್ ಅಲ್ಲಿ ಇದು ಹಿಂದೂಗಳದ್ದಲ್ಲ, ಇದು ಹಿಂದೂ ದೇವಸ್ಥಾನನೇ ಅಲ್ಲ, ಧರ್ಮಸ್ಥಳ ಹಿಂದೂ ಧಾರ್ಮಿಕ ಕ್ಷೇತ್ರನೇ ಅಲ್ಲ. ನೀವು ನಿಮ್ಮ ಪೂರ್ವಜರು ಎಲ್ಲರೂ ಅದನ್ನೇ ಬರೆದು ಕೊಟ್ಟಿದ್ದೀರಲ್ಲ, ನಿಮ್ಗೆ ಆತ್ಮಸಾಕ್ಷಿ ಇದೆಯಾ ನಿಮಗೆ? ಬನ್ನಿ ಡಿಬೇಟಿಗೆ, ದಾಖಲೆ ತಗೊಂಡು ಬರ್ತೀವಿ ನಾವು. ಇಲ್ಲಿ ಇದೆಯಲ್ಲ ಪೂರ್ತಿ ಹಣೆ ಬರ ಇಷ್ಟಿದೆಯಲ್ಲ, ಇಷ್ಟು ಯಾಕೆ ನಾನಿಲ್ಲಿ ಇದ್ರ ಮೇಲೆ ಕುತ್ಕೊಂಡಿದ್ದೇನಂತ ಹೇಳಿದ್ರೆ, ಇದು ಪೂರ್ತಿ ದಾಖಲೆ. ಇದ್ರ ಇನ್ನೂ 3 ಪಟ್ಟಿದೆ. ಇವರು ಮಾಡಿದ ಅಕ್ರಮ ಆಸ್ತಿಗಳು, ಮಂಜುನಾಥ ಸ್ವಾಮಿ ದೇವಸ್ಥಾನನ ಇಟ್ಕೊಂಡು ಎಲ್ಲಾ ಅಕ್ರಮ ಆಸ್ತಿಗಳು, ದುಡ್ಡು ಹಿಂದೂಗಳು ಕಟ್ತಾ ಇದ್ದಾರೆ ದೇವರಿಗೆ ಅಂತ ಹೇಳಿ. ಆಸ್ತಿ ಇವರು ಮಾಡ್ಕೊಂಡಿದ್ದು ಪ್ರತಿಯೊಂದನ್ನು ಕೂಡ ಜಯಂತ್ ಟಿ ಅವರು, ಇದರದ್ದು ಇನ್ನೂ 5 ಪಟ್ಟಿದೆ. ಎಷ್ಟು? 16,000 ರೂಪಾಯಿ ಫೀಸ್ ಕಟ್ಟಿದ್ದು, 6,500 ಕಟ್ಟಿದ್ದು, ಮತ್ತೆ ಇನ್ನು ರಿಮೈನಿಂಗ್ ಎಲ್ಲ ಸೇರಿ 16,000 ಬರೀ ಆಫಿಷಿಯಲ್ ಫೀಸ್. ಅಕ್ರಮ ಅವ್ರು ಮಾಡಿದ್ದು ಏನೇನು ದಾಖಲೆ, ಆಸ್ತಿ ಎಲ್ಲೆಲ್ಲಿ ಬರ್ಸ್ಕೊಂಡಿದ್ದಾರೆ, ಏನೇನು. ಇದು ಯಾರೋ ಹುಂಡಿಗೆ ದುಡ್ಡು ಹಾಕ್ತಿರಲ್ಲ, ಇದಕ್ಕೆಲ್ಲ ವಿಶ್ಲೇಷಣೆ ಮಾಡ್ತೀವಿ. ಇದೇನೋ ಸ್ಟೋರಿ ಕಾದಂಬರಿ ಅಲ್ಲ ಇದು. ಇನ್ನು ಹೇಳ್ಬೋದು ಏನೋ ಕಾದಂಬರಿ ಯಾರ್ದೋ ತೋರಿಸ್ತಾ ಇದಾರೆ ಅಂತ ಹೇಳಿ. RTI ನಲ್ಲಿ ತಗೊಂಡಿದ್ದಿಲ್ಲ, ಎಳೆ ಎಳೆಯಾಗಿ ಮುಂದಿನ ದಿನದಲ್ಲಿ ಬಿಡಿಸ್ತೀವಿ. ದುಡ್ಡು ಹಾಕ್ತೇವಲ್ಲ ನಾವೆಲ್ಲ, ಮುಗ್ಧರು, ಜನಗಳು ಮುಗ್ಧರು, ಕಾಣಿಕೆ ಹುಂಡಿ ಎಲ್ಲ ಹಾಕ್ತೀವಲ್ಲ,
ಹಾಕೋದು ದೇವರಿಗೆ, ಆಸ್ತಿ ಮಾಡ್ಕೊಳ್ತಾ ಇರೋದು ಇವರು. ಇದು ಗೊತ್ತಿರಲಿ. ಆಮೇಲೆ ಹೇಳೋದೇನೋ ಹಿಂದೂಗಳು ದೇವಸ್ಥಾನನೇ ಅಲ್ಲ, ಹಿಂಗಾಗಿ ನಾವು ಟ್ಯಾಕ್ಸ್ ಕಟ್ಟಲ್ಲ, ಹಿಂಗಾಗಿ ನಾವು ಸರ್ಕಾರಕ್ಕೆ ಎಷ್ಟು ದುಡ್ಡು ಬಂತು ಏನು ಏನು ಹೇಳಲ್ಲ. ಸರ್ ಇನ್ನೊಂದು ವಿಷಯ, ಇವಾಗ ಅಲ್ಲಿ ಬರೋ ಭಕ್ತರಿಗೆ ಏನೋ ಕಷ್ಟ ಅಂತ ಹೇಳಿ ಅನ್ಯಾಯ ಬಂದ್ರೆ ಎಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೈ ತೋರಿಸ್ತಾರೆ. ಇವರೇನಕ್ಕೆ ಸರ್ ಕೋರ್ಟಿಗೆ ಹೋಗ್ತಾ ಇರೋದು? ಅದು ಕೇಳ್ದ ಹಾಕಲ್ಲ. ಈಗ ಇವ್ರು ಏನ್ ಹೇಳ್ತಾರೆ, ಎಲ್ಲರಿಗೂ ಏನ್ ಹೇಳ್ಕೊಂಡು ಬಂದ್ರಿ ಇವರು, ಮಂಜುನಾಥ ಸ್ವಾಮಿಗೆ ಕಾಣಿಕೆ ಹಾಕ್ರಿ, ನಿಮ್ದೆಲ್ಲ ಪರಿಹಾರ ಆಗುತ್ತೆ. ಹೌದು, ಕಾಣಿಕೆ ಬೇಕು. ಆಮೇಲೆ ನಾವು ಮತ್ತೆ ಮಾಡಿದೀವಿ. ನಾವು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಪೂರ್ವಜರು ನಮ್ಮ ಊರಿನಲ್ಲಿ ಇವತ್ತಿಗೂ ಕೂಡ ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿ ಇಟ್ಟು ಒಂದು 10 ರೂಪಾಯಿನೋ 100 ರೂಪಾಯಿನೋ ನ್ಯಾಯ ಬಗೆಯಿರಲಿ ಅಂತ ಹಾಕ್ತಾರೆ. ಇವ್ರು ಯಾಕೆ ಅದನ್ನ ಕೆಲಸ ಮಾಡ್ತಾ ಇಲ್ಲ? ವೀರೇಂದ್ರ ಜೈನ್ ಅಂಡ್ ಫ್ಯಾಮಿಲಿ ನೇತ್ರಾವತಿ ತೀರ್ಥ ಆ ದೇವಸ್ಥಾನದ ಧರ್ಮಾಧಿಕಾರಿ ಅಂತ ಹೇಳ್ಕೊತಾರಲ್ಲ ಇವರು, ಇವ್ರು ಕಾಣಿಕೆ ಹಾಕ್ಲಿರಿ 10 ರೂಪಾಯಿನ ಯಾಕೆ ಮಾಡ್ತಾ ಇಲ್ಲ? ಕೋರ್ಟಿಗೆ ಬನ್ನಿ ಅಂದ್ರೆ ನಿಮ್ ಪ್ರಕಾರ ಕೋರ್ಟ್ ದೊಡ್ಡದ? ನಮ್ ಪ್ರಕಾರ ಮಂಜುನಾಥ ಸ್ವಾಮಿ ದೊಡ್ಡದು, ಅಣ್ಣಪ್ಪ ಸ್ವಾಮಿನೇ ದೊಡ್ಡವನು, ನ್ಯಾಯ ಕೊಡೋದು ಅವನೇ. ಮೊನ್ನೆನೂ ನಾನು ಅದನ್ನೇ ಹೇಳಿದ್ದೀನಿ, ಮಹೇಶ್ ಶೆಟ್ಟರು ಕೂಡ ಅದೇ ಹೇಳಿದ್ದಾರೆ, ನ್ಯಾಯಾಲಯದಲ್ಲಿ ಕುತ್ಕೊಂಡು ತೀರ್ಮಾನ ಕೊಡುವುದು ಯಾರು? ಅಣ್ಣಪ್ಪ ಸ್ವಾಮಿನೇ ಕೊಡ್ತಾನೆ. ಅಣ್ಣಪ್ಪ ಸ್ವಾಮಿನೇ ಕೊಡ್ತಾನೆ. ನಾವು ಹೇಳ್ತಾ ಇದೀವಲ್ಲ ಅಣ್ಣಪ್ಪ ಸ್ವಾಮಿ ನಮ್ಮೊಟ್ಟಿಗೆ ಇದ್ದೀವಂತ, ಅವತ್ತು ಇವತ್ತು ಹೇಳ್ತಾ ಇದೀವಿ, ಅದನ್ನ ನಿನ್ನೆ ಕೋರ್ಟ್ ಅಲ್ಲಿ ತೋರಿಸಿಬಿಟ್ಟಿದ್ದಾರೆ. ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿದ್ದೇನು? ಹೌದು. ನಾವು ನೋಡಿ ಆ ಜಡ್ಜ್ ಸಾಹೇಬ್ ನಾವು ಅನ್ನೋದಲ್ಲ, ಇವರು ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಬೀಗ ಜಡಿದಂತ ಅರಿಕ್ ಜೈನ್, ವೀರೇಂದ್ರ ಜೈನ್ ಅವರ ಖಾಸಗಿ ಇವರು ಏನೋ ವಕೀಲರು ಜಡ್ದಿದಾರಲ್ಲ, ಕೋರ್ಟಿಗೆ ನಮಗೆ ಏನೇನೋ ಕೆಟ್ಟದಾಗ ಕೆಣಕಿದಾರೆ, ನಮ್ಮನ್ನ ಕೆಣಕಿ ಮುಂದೆ ಏನಾಗುತ್ತೋ ನೋಡೋಣ. ನಿಮ್ಮ ಕಣ್ಣು ಮುಂದೆನೆ ಆ ಬೀಗ ದೇವಸ್ಥಾನದ ಬೀಗ ತೆಗೆದು ನಮ್ಮ ಶಿವನಿಗೆ ಅಭಿಷೇಕ ಮಾಡ್ತೀವಿ, ನೋಡೋಣ ಅದೇನ್ ತಿಕ್ಕೊತ್ತಿರುತ್ತೆ. ಅಲ್ಲ, ಇವಾಗ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಒಂದು ದೇವಸ್ಥಾನ ಇದ್ರೆ ಅದರ ಮೇಲೆ ಇನ್ನೊಂದು ಬೆಟ್ಟ ನಾವು ಕಟ್ಟಿ ಎತ್ತಲ್ಲ, ಮನೇಲಿ ಕಟ್ಟಲ್ಲ. ಆದ್ರೆ ಅಣ್ಣಪ್ಪ ಸ್ವಾಮಿ ಬೆಟ್ಟ ಇಂದ ಇನ್ನೊಂದು ಇದೆಯಲ್ಲ, ಆಲೋಚನೆ ಮಾಡಿ ಜನ ಬೇಕಾದ್ರೆ ಏನಿದೆ ಅಂತ ಅಲ್ವಾ ಸರ್? ಅದರಲ್ಲಿ ಗೊತ್ತಾಗತ್ತಲ್ಲ, ಇದನ್ನೊಂದು ಕಲೆಗಣಿಸಿ ಅದನ್ನ ಮಾತ್ರ ಇಟ್ಕೊಂಡಿರೋದು ಅಂತ, ಅದು ಜನ ಅರ್ಥ ಮಾಡ್ಕೊಂಡ್ರು. ಇವರು ನೋಡಿ ದೇವರನ್ನ ಬರೀ ವ್ಯಾಪಾರಕ್ಕೆ ಇಟ್ಟಿದ್ದಾರೆ. ಹೌದು, ಹಿಂದೂ ಜನ ಮುಗ್ದಿದ್ದಾರೆ, ಮುಗ್ಧತೆನ. ಆಮೇಲೆ ಇಷ್ಟು ವರ್ಷಗಳ ಪ್ರಶ್ನೆ ಮಾಡೋದು ಜನ ಹೆದರ್ತಾ ಇದ್ರು. ಸೌಜನ್ಯ ಹೋರಾಟದಿಂದ ಇವತ್ತು ಇವರ ಹಗರಣಗಳು ಹೊರಗಡೆ ಬರ್ತಾ ಇದೆ. ಜನಗಳಿಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಹೌದಪ್ಪ, ಈಗ ನೋಡಿ ನಾನು ಒಂದು ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ತಪ್ಪು ಇದ್ರೆ ದಯವಿಟ್ಟು ನೀವು ಸರಿ ಏನನ್ನೋದು ಹೇಳಿ, ನೀವು ಒಂದು ವೇದಿಕೆ ಸೃಷ್ಟಿ ಮಾಡಿ, ಮುಖಾಮುಖಿ ಆಗಲಿ, ನಮ್ಮ ದಾಖಲೆ, ನಮ್ಮ ವಿಚಾರ, ನಮ್ಮ ವಾದ ನಾವು ಹೇಳ್ತೀವಿ. ಇವರು ಆ ರೀತಿ ಮಾಡೋದನ್ನೇ ಇಲ್ಲ. ಇವ್ರು ಏನ್ ಮಾಡ್ತಾರೆ, ಕೆಟ್ಟದಾಗ ಬೈಸಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಸ್ವಲ್ಪ ಬೈಸೋದು. ಅಲ್ಲ, ಅದಕ್ಕೋಸ್ಕರ ಇಷ್ಟು ಜನ ಬಿಟ್ಟಿದ್ದಾರೆ. ಅದು ನಮ್ಮ ಹಿಂದೂ ಭಕ್ತರ ದುಡ್ಡಲ್ಲಿ ಬಿಟ್ಟಿರೋದು. ಅದಕ್ಕೆ ನೋಡ್ರಿ, ನಮ್ಮಲ್ಲಿ ಒಗ್ಗಟ್ಟು ಇರಬೇಕು ಹಿಂದೂಗಳಲ್ಲಿ. ಹಿಂದೂಗಳಲ್ಲಿ ಇವರು ಬರೀ ನಮ್ಮಲ್ಲಿನೇ ಜಗಳ ಹಚ್ತಾ ಇದ್ದಾರೆ. ಹಿಂದೂ ಮಧ್ಯದಲ್ಲೇ ಜಗಳ ಹಚ್ತಾರೆ, ಮಧ್ಯದಲ್ಲಿನೇ. ಈಗ ಮೊನ್ನೆ ನಮ್ಮ ಉತ್ತರ ಕರ್ನಾಟಕದ ಒಬ್ಬರನ್ನ ಈ ಬಡ್ಡಿ ವಸೂಲಿ ಮಾಡೋದಕ್ಕೆ ಬಿಟ್ರು. ಇವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ಉತ್ತರ ಕರ್ನಾಟಕ ವರ್ಸಸ್ ಕರಾವಳಿ ಜಗಳ ಹಚ್ತಾ ಇದ್ದಾರೆ ಇಬ್ಬರಿಗೂ. ಮುಸಲ್ಮಾನರಿದ್ರೆ ಅವ್ರ ಮನೆಗೆ ಹಿಂದೂಗಳನ್ನು ಕಳಿಸ್ತಾರೆ, ಹಿಂದೂ ಮುಸ್ಲಿಂ ಜಗಳ ಅದನ್ನ ಹೇಳ್ತಾ ಇವಾಗ. ಆ ನಂತರ ಒಕ್ಕಲಿಗರು ಬಂಡ್ರು ಇದ್ರೆ ದಲಿತರನ್ನ ವಸೂಲಿ ಮಾಡಕ್ ಕಳಿಸ್ತಾರೆ, ಅಟ್ರಾಸಿಟಿ ಕೇಸ್ ಆಗಲಿ ಅಂತ. ಇವ್ರ ಕೆಲಸ ಬರೀ ಜಗಳ ಹಚ್ಚೋದೆ, ಇಡೀ ರಾಜ್ಯದ ಒಂದು ಭಾವೈಕ್ಯತೆಯನ್ನ ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಏನೋ ವರದಿ ಕೊಡ್ತಾರೆ ನೋಡ್ರಿ, ಕಾಂಗ್ರೆಸ್ ವಿರೋಧಿಗಳು ಸಿದ್ದರಾಮಯ್ಯ ಮಹೇಶ್ ಶೆಟ್ಟರ್ ಹಂಗ್ ಬೈದ್ರು, ಮಟ್ಟಣ್ಣವ್ರ ಹಂಗ. ಕೇಂದ್ರಕ್ಕೆ ಹೋದಾಗ ನೋಡಿ ಇವರು ನೋಟಾ ಮಾಡಿದ್ರು ಮೋದಿಜಿ ವಿರುದ್ಧ ಅಂತ ಹೇಳ್ತಾರೆ. ಹಿಂದೆ ಇವರು ಕಾಂಗ್ರೆಸ್ ಬಾಲ ಬಡಿದ್ರು, ಫೋಟೋ ಇದೆ. ಅವಾಗ ಕಮ್ಯುನಿಸ್ಟರು ಕಾಂಗ್ರೆಸ್ ಬಾಲ ಬಡಿತಾ ಇದ್ರು. ಈ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಏನ್ ಮಾಡಿದ್ರು, ಬಿಜೆಪಿಗೆ ಬಾಲ ಬಡಿದ್ರು. ಸೌಜನ್ಯ ಪ್ರಕರಣದಲ್ಲಿ ಇದು ಈ ರಾಜ್ಯ ಸರ್ಕಾರಕ್ಕೆ ಗೊತ್ತಿರಬೇಕು, ಆಲ್ರೆಡಿ ಅವ್ರ ಗಮನಕ್ಕೆ ತಂದಿದ್ದೀನಿ. ನಾವು ಯಾವುದೇ ವೈಯಕ್ತಿಕ ರಾಜಕಾರಣಿಯ ವಿರೋಧಿಗಳಲ್ಲ. ಅಭಿಷೇಕ್ ಗೋಯಲ್ ಅಂತ ಮೂಡ ಇದರಲ್ಲಿ ದಾಳಿ ಮಾಡಿರ್ತಾ ಇದಾರಲ್ಲ, ಇಡಿ ಡೈರೆಕ್ಟರ್, ಯಾರು ಅಭಿಷೇಕ್ ಗೋಯಲ್? ಸೌಜನ್ಯ ಪ್ರಕರಣದಲ್ಲಿ SP ಮತ್ತೆ ಎರ್ರಿಂಗ್ ಆಫೀಷಿಯಲ್ ಮೇಲೆ ಕ್ರಮ ಕೈಗೊಂಡ್ಬಿಟ್ರೆ 100% ಅವ್ರ ಮೇಲೆ ಕ್ರಮ ಆಗುತ್ತೆ, ಜೈಲಿಗೆ ಹೋಗಬೇಕು. ನಾವು 1 ವರ್ಷದಿಂದ ಹೇಳ್ತಾ ಇದೀವಿ ನಾವು ಕ್ರಮ ಕೈಗೊಳ್ಳಿ ಅಂತ ಹೇಳಿ. ಸುಮ್ಮನೆ ಅವ್ರನ್ನ ರಕ್ಷಣೆ ಮಾಡ್ಕೊಂಡು ಬಂದ್ರು. ಈಗ ಅವರೇ ಬಂದು ಇವ್ರ ಮೇಲೆ ದಾಳಿ ಮಾಡಿದ್ರು, ಮೂಡ ದಾಳಿ ಅವರೇ ಮಾಡಿದ್ರು. ಬುದ್ಧಿ ಇಲ್ವಾ ಈ ಸರ್ಕಾರದ ಮಿನಿಸ್ಟರ್ಗಳಿಗೆ? ಸಿದ್ದರಾಮಯ್ಯನವ್ರ ಬುದ್ಧಿ ಇಲ್ವಾ? ಇವತ್ತು ಒಬ್ಬ ನಮ್ಮ ಯಾರು ಕಾಸರಗೋಡು ಆದಿತ್ಯ ಕಿರಣ್ ಒಳ್ಳೆ ಇವತ್ತು ಪೋಸ್ಟ್ ಹಾಕಿದ್ದಾರೆ. ಇವತ್ತು ಎಲ್ಲಾ CM ಇವ್ರಿಗೂ ಕೂಡ ಕಳಿಸಿದ್ದೀನಿ ಅಂತ. ಸಿದ್ದರಾಮಯ್ಯನವರು ರಾಜೀನಾಮೆ ಕೇಳ್ತಾ ಇದ್ದಾರಲ್ಲ ಮೂಡಾದಲ್ಲಿ,
1050 ಎಕರೆಯನ್ನ 1050 ಎಕರೆ ಗುಳುವು ಮಾಡಿದಾರಲ್ಲ ಹೌದು. ಧರ್ಮಸ್ಥಳದಲ್ಲಿ. ದಲಿತರದು, ಹಿಂದುಳಿದ ವರ್ಗದವರು. ಅರುಣ್ ಬೋಳಿಯಾರ್ ಅಂತ ಹೇಳಿ ಪದ್ಮಲತಾಳ ತಮ್ಮ ಕಾಣ್ತದೆ, ಅವರ ರಿಲೇಷನ್. 100 ರಬ್ಬರ್ ಮರಗಳನ್ನ ನೆಲಸಮ ಮಾಡಿ ಹಾಕಿದ್ರು. 400 ಮರಗಳನ್ನ, 400 ರಬ್ಬರ್ ಪ್ಲಾಂಟೇಶನ್ಸ್ ನ ಇದೇ ಧರ್ಮಾಧಿಕಾರಿಗಳು, ಇದೇ ವೀರೇಂದ್ರ ಹೆಗ್ಗಡೆ ಅಲಿಯಾಸ್ ವೀರೇಂದ್ರ ಜೈನ್ ಕುಟುಂಬದವರು, ಅವರ ತಮ್ಮ ಸೇರ್ಕೊಂಡು 400 ಮರಗಳನ್ನ ಕಡಿದು ಹಾಕಿದ್ದಾರೆ. ಆ ಜಾಗವನ್ನ ವಶಪಡಿಸಿಕೊಂಡಿದ್ದಾರೆ. ಅವರು ಹಿಂದುಳಿದ ವರ್ಗದವರು. ಆನಂತರ ದಲಿತರ 1000 ಎಕರೆ, ನನಗೊಂದು ಕನಸಿದೆ ಅಂತ ಅದನ್ನು ಮಾಡಿ ತಿಳಿಸ್ತೇನೆ. ಬೋಳಿಯಾರ್ ಅವ್ರದ್ದು ಏನು, ಅರುಣ್ ಬೋಳಿಯಾರ್ ಅವ್ರದ್ದು ಮರ ಕಡಿದು ಹಾಕಿದಾರಲ್ಲ, ಒನ್ಸ್ ಅಗೇನ್ ಅದೇ ಜಾಗದಲ್ಲಿನೇ ಮತ್ತೆ ಪ್ಲಾಂಟೇಶನ್ ಮಾಡಿಸ್ತೀವಿ. ದಲಿತರದು ಮುಂಡ್ರಪಾಡಿ ಮತ್ತು ಸುತ್ತಮುತ್ತಲು ಎಲ್ಲೆಲ್ಲಿ ಬೊಳಿಯವ್ರದ್ದು ಅವ್ರದ್ದು ಅಲ್ಲ, ಧರ್ಮಸ್ಥಳದ ಅಲ್ಲೇ ಅಲ್ಲ, ಅಕ್ರಮಸ್ಕರ ಅರ್ಜಿ ಕೊಟ್ಟಿದ್ದಾರೆ 2000 ಅದು ಇದೆ, ಇವಾಗ ಎಲ್ಲ ಕೊಟ್ಟಿದೆ. ಇವಾಗ ಅದು ತೀಸಬೇಕು ನೋಡಿ. ಒಂದು ದಿನ ನನಗೆ ಆದಷ್ಟು ಬೇಗ ನಮ್ದೊಂದು ಕನಸಿದೆ, ಎಲ್ಲಾ ಹೋರಾಟಗಾರದ್ದು. ಏನು ದಲಿತರ ಭೂಮಿಯನ್ನ ಇವರು ವಶಪಡಿಸಿಕೊಂಡಿದ್ದಾರಲ್ಲ, ಮಲೆಕುಡಿಯ ಜನಾಂಗದವ್ರದ್ದು ವಶಪಡಿಸಿಕೊಂಡಿದ್ದಾರೆ. ಆ ನಂತರ ಮುಂಡ್ರಪಾಡಿ, ಧರ್ಮಸ್ಥಳ ಅಕ್ಕಪಕ್ಕದ ಎಲ್ಲಾ ದಲಿತರ ಭೂಮಿಯನ್ನ ವಶಪಡಿಸಿಕೊಂಡಿದ್ದಾರಲ್ಲ, ಮತ್ತೆ ನಾವು ಅದನ್ನ ವಾಪಸ್ ತಗೊಂಡು ಎಲ್ಲಾ ದಲಿತರಿಗೂ ಹಂಚ್ತೀವಿ. ನಾವು ಮೊದಲು ಅರುಣ್ ಬೋಳಿಯಾರ್ ನನಗೆ ಬಹಳ ಇದೆ, ನಾವು ಜೊತೆಗೆ ನಾನು ಜಾಸ್ತಿ ಮಾತಾಡಕ್ಕೂ ಆಗ್ತಿಲ್ಲ. ಮತ್ತೆ ಅದೇ 400 ಗಿಡಗಳನ್ನು ಮತ್ತೆ ನಾನೇ ಹಚ್ತೀನಿ ಹೋಗಿ, ಅವರು ನಾವು ಎಲ್ಲರೂ ಸೇರಿ ಮತ್ತೆ ಹಚ್ಚಿಸ್ಬರೋಣ. ಕೃಷಿಕರಿಗೆ ಕೃಷಿ ಉಪಕರಣ ಕೊಟ್ಟರು. ನಾನು ಇಡೀ ರಾಜ್ಯದ ಜನರಿಗೆ ಹೇಳ್ತಾ ಇದ್ದೀನಿ, ನಾನು ಕೃಷಿ ಬಗ್ಗೆ ಶಿಬಿರ ಮಾಡಿದ್ರು. ಒಬ್ಬ ರೈತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಯಾಕೆ ಸಿಟ್ಟು ಬಂದಿದ್ದು ಗೊತ್ತಾ? 30-40 ವರ್ಷ ಬೆಳೆದಂತ ಮರಗಳನ್ನ ಅವರು ಪಾಪ ಒಬ್ಬ ರೈತನಿಗೆ ಗೊತ್ತು, ಒಂದು ಮರ ಬೆಳಿಬೇಕಂದ್ರೆ ಎಷ್ಟು ಕಷ್ಟಪಟ್ಟು ಮಗುವಿನ ತರ ಬೆಳೆಸಿರ್ತಾನೆ. ಅವರ ಕಣ್ಣ ಮುಂದೆನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮರಗಳನ್ನೆಲ್ಲ ಕಳಿಸ್ಬಿಡ್ತಾರೆ. ಅರುಣ್ ಬೋಳಿಯಾರ್ ಅವರು ಪಾಪ ಅವರು ಪೂರ್ವಜರು ಬೆಳೆಸಿದಂತ ಮರಗಳನ್ನ ಕತ್ತರಿಸಾಕ್ತಾರೆ. ಆ ರೈತನಿಗೆ ಗೊತ್ತು, ಮಕ್ಕಳಂತ ಬೆಳೆಸಿರ್ತಾರೆ, ಅದನ್ನೆಲ್ಲ ಕತ್ತರಿಸಾಕ್ತಾರೆ. ಹೌದು, ಅವನೊಟ್ಟಿಗೆ ಇರೋದು ಸುಭಾಷ್ ಅಂತ ಹೇಳಿ, ಅದೇ ಕೆಲಸ, ಬೇರೆ ಏನಿಲ್ಲ ಅವನಿಗೆ. ರಾಜ್ಯದ ಜನತೆಗೆ ಗೊತ್ತಿರಲಿ ಎಷ್ಟು ಜನ ಹಿಂದುಳಿದ ವರ್ಗದ, ಎಷ್ಟು ಜನ ದಲಿತರ ಭೂಮಿಯನ್ನ ಕಬಳಿಸಿದ್ದಾರೆ. ದಯವಿಟ್ಟು ನಾನು ಎಲ್ಲವರಿಗೂ ಕೂಡ ಆಹ್ವಾನ ಕೊಡ್ತೇವೆ. ಅಲ್ಲಿ MB ಕರಿಯ ಅಂತ ಅವ್ರದ್ದು ಪೆಟ್ರೋಲ್ ಬಂಕ್ ಸ್ಯಾಂಕ್ಷನ್ ಆಗಿದ್ದನ್ನ ಬರೀ ಏನೋ ಬಾ ನೀನು ಅಂತ ಹೇಳಿ ಇಂಥ ಇದು ಪೇಪರ್ ಇಟ್ಕೊಂಡು ಬರೀ 150 ರೂಪಾಯಿ ಕೊಟ್ಟು ಪೆಟ್ರೋಲ್ ಬಂಕ್ ದಲಿತರಿಗೆ ಕೋಟಾದಲ್ಲಿರೋದನ್ನ ಇವ್ರು ಮಾಡ್ಕೊಂಡಿದ್ದಾರೆ. ಕಲ್ಲೇರಿ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅವರ ತಮ್ಮ ಹರ್ಷೇಂದ್ರದ್ದು, ಅದು ದಲಿತ ಮುಖಂಡ MB ಕರಿಯಾಗಿತ್ತು ನೋಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಒಂದು ಸರಿ ಬೇಜಾರಾಗುತ್ತೆ. ಎಷ್ಟೋ ಜನ ಬುದ್ಧಿಜೀವಿಗಳಿದ್ದಾರೆ, ಏನಂತಾರ ಅದಕ್ಕೆ, ಪ್ರಗತಿಪರರಿದ್ದಾರೆ, ಸಂಘಟನೆಗಳಿದ್ದಾರೆ. ದಯವಿಟ್ಟು ಬನ್ನಿ ಒಂದ್ಸರಿ. ನಾವು ಏನಾದ್ರೂ ಹೇಳ್ತಾ ಇದ್ದೀವಿ ಸುಳ್ಳಿದ್ರೆ ಅಲ್ಲಿ ಹೋಗಿ ಕೇಳಿ. ದಲಿತರಿಗೆ ಬರುವಂತ ನೀರನ್ನೇ ಕಟ್ ಮಾಡಿದ್ರು. ನಾಗರಿಕ ಸೇವಾ ಟ್ರಸ್ಟ್ ರಂಜನ್ ರಾಯರು ಮತ್ತೆ ಸೋಮನಾಥ್ ನಾಯಕರು ಒಂದು ಸಂಘಟನೆ ಸಂಘರ್ಷ ಮಾಡಿ ಅದನ್ನು ನಿಲ್ಲಿಸಿದ್ರು. ಆ ನೀರು ಮತ್ತೆ ವಾಪಸ್ ಪಡಿಸಿದ್ರು. ನೀರು ಕುಡಿಯೋ ನೀರನ್ನ ಕಟ್ ಮಾಡಿದ್ರು ದಲಿತರಿಗೆ. 1050 ಎಕರೆ ವಶಪಡಿಸಿಕೊಂಡಿದ್ದಾರೆ. ಅದಕ್ಕೆ ಆದಿತ್ಯ ಕಿರಣ್ ಇವತ್ತೊಬ್ರು ಪೋಸ್ಟ್ ಹಾಕಿದ್ರು, ಏನಂತಂದ್ರೆ 1050 ಎಕರೆ ಗುಳುಂ ಮಾಡಿದಂತವ್ರು ಬಿಟ್ಟು ಸಿದ್ದರಾಮಯ್ಯನವ್ರನ್ನ ನೀವು ರಾಜೀನಾಮೆ ಕೊಡು ಅಂತ ಹೇಳ್ತಾ ಇದ್ದಾರೆ. ಮೊದಲು ಇವ್ರನ್ನ ಪಟ್ಟದಿಂದ ಕೆಳಗಡೆ ಇಳಿಸಿ ಅಂತ. ಆದ್ರೆ ಸಿದ್ದರಾಮಯ್ಯ ಬುದ್ಧಿ ಬರ್ತಾ ಇಲ್ಲ, ಬುದ್ಧಿನೇ ಇಲ್ಲ. ಯಾವ ಅಧಿಕಾರಿಗಳ ಮೇಲೆ ಇವ್ರು ಕ್ರಮ ಕೈಗೊಳ್ಳಬೇಕಾಗಿತ್ತು, ಸುಮ್ಮನೆ ಬಿಟ್ರು. ಅದೇ ಅಧಿಕಾರಿ ಇವ್ರಿಗೆ ಇವತ್ತು ಮೂಡ ತಿರುಗಮಾಣ ಆಗುತ್ತೆ. ಅದಕ್ಕೆ ನಾನು ಹೇಳ್ತೇನೆ, ಸೌಜನ್ಯ ಶಕ್ತಿ ನೋಡಿ ಜಯಂತ್, ಯಾರ್ಯಾರು ಸೌಜನ್ಯಾಳ ನ್ಯಾಯಕ್ಕೆ ಅಡ್ಡಿಪಡಿಸಿದ್ರು ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ನೆಲಸಮ ಆಗಿದ್ದಾರೆ. ಆರೋಪ ಹೊತ್ತು ರಾಜಕೀಯದಿಂದ ಹೊರದೂಡಲ್ಪಟ್ಟಿದ್ದಾರೆ. ಸಿದ್ದರಾಮಯ್ಯವರಿಗೂ ಕೂಡ ಅದೇ ಆಗ್ತಾ ಇದೆ. ಹಿಂದಿನ ಸಿದ್ದರಾಮಯ್ಯನವರು ಸ್ವಾಭಿಮಾನಿ ಸಿದ್ದರಾಮಯ್ಯನವರು, ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಹಿಂದುಳಿದ ವರ್ಗದ ನೇತಾರರು, ಇವತ್ತು ಹಿಂದುಳಿದ ವರ್ಗದ ಧ್ವನಿಯಾದಂಥವ್ರು, ಅವ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಆದರೆ ಯಾವಾಗ ಇವರು ವಸಂತ ಬಂಗೇರ ಅಂತ ಒಬ್ಬ ಪ್ರಾಮಾಣಿಕ ಜನಪರ ನಾಯಕನ ಅಂತ್ಯ ಸಂಸ್ಕಾರಕ್ಕೆ ಅವ್ರದ್ದು ಏನೋ ಇದನ್ನಿರ್ತದಲ್ಲ ತಿಥಿ ಪುಣ್ಯ ಸ್ಮರಣೆ ಇದ್ದಾಗ ಹೋಗದೆ ಧರ್ಮಸ್ಥಳ ದಣಿಗಳ ಬಂಗಲಿಗೆ ಹೋಗಿ ಬಂದ್ರು, ಅವಾಗ ಪ್ರತಿಯೊಬ್ಬರು ಇವರು ವಿರೋಧಿಗಳಾದ, ಸಿದ್ದರಾಮಯ್ಯನವರು ವಿರೋಧಿಗಳಾದ. ಯಾರ್ಯಾರು ಪ್ರಗತಿಪರರು, ಅವರ ಥಿಂಕ್ ಟ್ಯಾಂಕ್ ಅಂತ ಇತ್ತಲ್ಲ, ಅವ್ರೆಲ್ಲರೂ ವಿರೋಧಿಗಳಾದ. ಇವತ್ತು ಸಿದ್ದರಾಮಯ್ಯ ಅವರಿಗೆ ಈ ಥರ್ಡ್ ಕ್ಲಾಸ್ ರಾಕೇಶ್ ಶೆಟ್ಟಿ ಅಂತ ಪಿಂಪೇ ಬೇಕು.
ಯಾಕೆ ಸಿದ್ದರಾಮಯ್ಯನವರು ವೇಟೇಜ್ ಕಡಿಮೆ ಆಗಿದೆ? ಹೋಗಿ ಹೋಗಿ ಆ ಥರ್ಡ್ ಕ್ಲಾಸ್ ಪಿಂಪ್ ರಾಕೇಶ್ ಶೆಟ್ಟಿನ ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೋತಾರೆ. ಅವನ ಮೇಲೆ ಎಷ್ಟು ಆರೋಪ ಇದೆ? ಅವರದೇ ಕಾಂಗ್ರೆಸ್ಸಿನ ಶಾಸಕ ಮಾಜಿ ಸಚಿವ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರಾಕೇಶ್ ಶೆಟ್ಟಿ ಮೇಲೆ. 106 ಕ್ರಿಮಿನಲ್ ಕೇಸ್ ಇದೆ. ಅವನ ಹತ್ರ ಹೋಗಿ ಕುಂದಿರ್ತಾರೆ. ಮುಂಚೆ ರಾಜಕೀಯದಲ್ಲಿ ಆ ಲೀಡರ್ ಸ್ಟ್ರೆಂತ್ ಅವ್ರ ಸುತ್ತಮುತ್ತಲು ಇರುವಂತ ಥಿಂಕ್ ಟ್ಯಾಂಕ್ ಮೇಲೆ ಇರ್ತಿತ್ತು. ನೋಡ್ರಿ, ಇವ್ರ ಹಿಂದ ಆ ಸಾಹಿತಿಗಳಿದ್ದಾರೆ, ಈ ಅಡ್ವೊಕೇಟ್ ಇದ್ದಾರೆ. ಇವತ್ತು ಈ ಪೆನ್ ಡ್ರೈವ್ ಸೆಕ್ಸ್ ಪೆನ್ ಡ್ರೈವ್ ಇರೋರು ಇದ್ದಾರೆ. ಇವನ ಹತ್ರ ಇವರು, ಈ ಲೀಡರ್ ಹತ್ರ ಇವರು, ಇವನ ಹತ್ರ ಇಷ್ಟು ಸೆಕ್ಸ್ ವಿಡಿಯೋ ಇದೆ. ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ. ಆದ್ರೆ ಯಾಕೆ ಇವರು ಇಷ್ಟೊಂದು ಶರಣಾಗತ ಆಗಿಬಿಟ್ಟಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇದೆ. ಪ್ರತಿ ವರ್ಷ ಹೋಗ್ತಾ ಇರ್ತಾರೆ. ಈ ವರ್ಷ ಹೋಗಿ ಅಲ್ಲ ರೀ, ಅವರಿಗೆ ಜನನಾಯಕರಿದೆ. ಅವರು ಬೇರೆಯವ್ರ ತರ ದುಡ್ಡು ಹಂಚಿ ಅಥವಾ ಏನೋ ಏನಂತಾರೆ ಅದಕ್ಕೆ ಬಂಡವಾಳಶಾಹಿ ದುಡ್ಡು ಸುರಿದು ಲೀಡರ್ ಆದವರಲ್ಲ. ಅವರಾಗ್ಲಿ, ಯಡಿಯೂರಪ್ಪನವರಾಗ್ಲಿ, ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಅವರಾಗ್ಲಿ, ಅವರೆಲ್ಲರೂ ಕೂಡ ದೇವೇಗೌಡರು ವಿಶೇಷವಾಗಿ ಪಾದಯಾತ್ರೆ ಮಾಡಿದವರು. ನಾವು ಕೂಡ ಯಡಿಯೂರಪ್ಪನವ್ರ ಜೊತೆಗೆ ಪಾದಯಾತ್ರೆ ಮಾಡಿ ಜನಪರ ಹೋರಾಟ ಮಾಡಿ ಲೀಡರ್ ಆದವರು ಸಿದ್ದರಾಮಯ್ಯನವರು ಕೂಡ. ಆದ್ರೆ ಈ ರಾಕೇಶ್ ಶೆಟ್ಟಿ ಅಂತ ಒಬ್ಬ ಥರ್ಡ್ ಕ್ಲಾಸ್ ಪಿಂಪನ ಹತ್ರ ಹೋಗಿ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾರೆ ಇವರು. ಅದು ಯಾವಾಗ? ಸೌಜನ್ಯ ಹುಟ್ಟಿದ ಹಬ್ಬದ ದಿನ. ಹಿಂಗಾಗಿ ಸಿದ್ದರಾಮಯ್ಯನವರಿಗೆ ಶಾಪ ತಟ್ತಾ ಇದೆ. ಯಾರ್ಯಾರು ಸೌಜನ್ಯಾಳ ನ್ಯಾಯಕ್ಕಾಗಿ ಅಡ್ಡ ಬರ್ಸಿದ್ದಾರೆ ಅವರೆಲ್ಲರೂ ಕೂಡ ಹಾಳಾಗ್ತಾ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ದಿನ ಹೇಳಬೇಕಾಗಿತ್ತು. ಕೊನೆಯದಾಗಿ ದೀಪಾವಳಿಯ ಮುನ್ನಾ ದಿನ ಇವತ್ತು. ದಯವಿಟ್ಟು ಎಲ್ಲರೂ ಕೂಡ ಸಾಲರಹಿತವಾದಂತಹ ದೀಪಾವಳಿಯನ್ನ, ಬಡ್ಡಿ ರಹಿತವಾದಂತಹ ದೀಪಾವಳಿಯನ್ನ ನೆಮ್ಮದಿಯಾಗಿ ಆಚರಣೆ ಮಾಡಿ. ಈ ಬಡ್ಡಿ ಇವರಿಗೆ ಹಬ್ಬ ಹರಿದಿನ ಏನಿಲ್ಲ. ದೀಪಾವಳಿ ಇರಲಿ, ಯಾವ ದಸರಾ ಇರಲಿ, ಯಾರಾದರೂ ಸಾಯ್ಲಿ ಹೋಗಿ ನಿಂತ್ಕೊಂಡು ಬಿಡ್ತಾರೆ. ಯಾರಾದರೂ ದೀಪಾವಳಿ ದಿನ ಮುಂದೆ ಬಂದ್ರೆ ದಯವಿಟ್ಟು ಅವ್ರನ್ನ ಊರಿಂದ ಹೊರಗಡೆ ಹಾಕ್ಸಿ. ಅವ್ರಿಗೆ ಬಡ್ಡಿ ಕಟ್ಟ್ರಿ, ವಾರದ ಬಡ್ಡಿ ಕಟ್ಟ್ರಿ ಅಂತ ದಯವಿಟ್ಟು ಆಚೆಗೆ ಕಳಿಸ್ರಿ. ಪಾಸ್ಬುಕ್ ತಗೊಂಡ್ ಬಾ ಅಂತ ಹೇಳಿ ಊರಿನ ಮುಂದೆನೆ ಬೋರ್ಡ್ ಹಾಕ್ಬಿಡಿ. ನಮ್ಮ ಗುಂಡೇನಟ್ಟಿ ಗ್ರಾಮದವರು ಬೀಗ ಜಡಿಸಿದ್ದಾರೆ. ಗಡಿ ಗ್ರಾಮ, ಖಾನಾಪುರ ತಾಲೂಕು ಗುಂಡೇನಟ್ಟಿ ಗ್ರಾಮದವರು ಲೆಟರ್ ಕೊಟ್ಟಿದ್ದಾರೆ. ದಾಖಲೆ ತಗೊಂಡೇ ಊರೊಳಗಡೆ ಬನ್ನಿ ಅಂತ ಲೆಟರ್ ಕೊಟ್ಟಿದ್ದಾರೆ. ಒಂದು ಮಾದರಿ ಗ್ರಾಮ ಅದು. ಯಾರು ನಮ್ಮ ಊರೊಳಗೆ ಬರಬೇಡ್ರಿ, ಪಾಸ್ಬುಕ್ ತಗೊಂಡು ಬರ್ರಿ, PRK ಬಾಂಡ್ ತಗೊಂಡು ಬನ್ನಿ, ಸೇವಿಂಗ್ಸ್ ಉಳಿತಾಯ ಹಣದ ಡಿಟೇಲ್ ಕೊಡ್ರಿ, ನಮಗೆ ಕೊಟ್ರೆ ಬನ್ನಿ ಅಂತ ಹೇಳಿ. ಅಲ್ಲಿವರೆಗೆ ಬರಬೇಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಯಾವುದೇ ಈ ನಮ್ಗೆ ಅಷ್ಟು ಬಡ್ಡಿ ಐತೆ, ಅಷ್ಟು ಸಾಲ ಐತೆ ಚಿಂತೆ ಇಲ್ದೇನೆ ನಿಶ್ಚಿಂತವಾಗಿ ನೆಮ್ಮದಿಯ ದೀಪಾವಳಿಯನ್ನ ಆಚರಣೆ ಮಾಡಿ ಅಂತ ಹೇಳಿ ನಮ್ಮ ಸೌಜನ್ಯ ಹೋರಾಟ ಸಮಿತಿಯಿಂದ ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಶುಭ ತರಲಿ ಅಂತ ಹೇಳಿ ಇವತ್ತಿನ ಈ ಜನಜಾಗೃತಿಯ ಸಂವಾದವನ್ನ ಮುಕ್ತಾಯ ಮಾಡ್ತಾ ಇದ್ದೇವೆ. ಮತ್ತೆ ಬರುವಂತಹ ಮುಂದೆ ಏನೇನು ಬೆಳವಣಿಗೆ ಆಗ್ತದೆ, ಮತ್ತೆ ದೀಪಾವಳಿ ಮುಗಿದ ನಂತರ ತಮ್ಮ ಮುಂದೆ ಬರ್ತೀವಿ. ಸಹಕಾರ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ. ಇವತ್ತಿನ ದಿವಸ ನಾಳೆಯಿಂದ ದೀಪಾವಳಿ ಹಬ್ಬ ಪ್ರಾರಂಭ ಆಗುತ್ತೆ. ದೀಪಾವಳಿಯ ಒಂದು ವಿಶೇಷವಾಗಿ ಧರ್ಮಸ್ಥಳದ ಹೆಸರಿನಲ್ಲಿ ಏನೋ ಒಂದು ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ. ಅನೇಕ ಅನಾಚಾರಗಳನ್ನು ನಡೆಸಿದ್ದಾರೆ. ಈಗ ಈ ಮೀಟರ್ ಬಡ್ಡಿ ದಂಧೆ ಮುನ್ನೆಲೆಗೆ ಬಂದಿದೆ. ಈ ಕುರಿತಾಗಿ ಒಂದು ಜನಜಾಗೃತಿಯ ವಿಶ್ಲೇಷಣೆ ನಾನು ಮತ್ತೆ ನಮ್ಮ ಜೊತೆಗೆ ರಾಜ್ಯ ನೀತಿ ಸಂಘಟನೆಯ ಅಧ್ಯಕ್ಷರು ಆದಂತಹ ನಮ್ಮ ಹೋರಾಟಗಾರ ಮಿತ್ರರಾದಂತಹ ಜಯಂತ್ ಟಿ ಅವರು ಇದ್ದಾರೆ. ಕಳೆದ ಒಂದು 15 ದಿನದಲ್ಲಿ ಏನೇನು ಬೆಳವಣಿಗೆ ಆಯಿತು, ಈ ಮೀಟರ್ ಬಡ್ಡಿ ದಂಧೆ ಇರಬಹುದು, ಮತ್ತೆ ಸೌಜನ್ಯ ಹೋರಾಟ ಇರಬಹುದು, ಈ ಕುರಿತಾಗಿ ಒಂದಿಷ್ಟು ವಿಶ್ಲೇಷಣೆ ಮಾಡೋದ್ರ ಸಲುವಾಗಿ ತಮ್ಮ ಎದುರುಗಡೆ ಲೈವ್ ಅಲ್ಲಿ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಈ ಜನಜಾಗೃತಿ ಇರುವಂತಹ ಈ ಕಾರ್ಯಕ್ರಮವನ್ನ ಸಾಧ್ಯ ಆದಷ್ಟು ಜನರಿಗೆ ನೀವು ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಮಾಧ್ಯಮಗಳು ಈ ದೇಶ ಕಂಡಂತಹ ಅತಿ ದೊಡ್ಡ ಹಗರಣವನ್ನ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಧರ್ಮಸ್ಥಳದಲ್ಲಿ ನಡೆದಂತಹ ಅನೇಕ ಕೊಲೆಗಳ ಬಗ್ಗೆ, ಅತ್ಯಾಚಾರಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಹೀಗಾಗಿ ನಮಗೆ ಇರುವಂತಹ ವೇದಿಕೆ ಅಂತ ಹೇಳಿದ್ರೆ ಈ ಸಾಮಾಜಿಕ ಜಾಲತಾಣ ನಮಗೆ ಇವತ್ತು ವರವಾಗಿ ಬಂದಿದೆ. ಸಾಕಷ್ಟು ಯೂಟ್ಯೂಬ್ಗಳು ಇದರ ಬಗ್ಗೆ ಪ್ರಸಾರ ಮಾಡ್ತಾ ಇದೆ. ದಯವಿಟ್ಟು ಸೌಜನ್ಯ ಪರವಾದಂತಹ ಅಕ್ರಮ ಬಡ್ಡಿ ವಿರೋಧಿ ಮಾಡುವಂತಹ ಯಾವ್ಯಾವ ಯೂಟ್ಯೂಬ್ಗಳು ಇದನ್ನ ಪ್ರಸಾರ ಮಾಡ್ತಾ ಇದೆ, ದಯವಿಟ್ಟು ಅವು ಎಲ್ಲವುಗಳನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ಶೇರ್ ಮಾಡಿ. ಅತ್ಯಂತ ಉಪಯುಕ್ತವಾದಂತಹ ವಿಶ್ಲೇಷಣೆ ಇದು, ಅತ್ಯಂತ ಉಪಯುಕ್ತವಾದಂತಹ ಜೀವವನ್ನು ಉಳಿಸುವಂತಹ. ಯಾಕಂದ್ರೆ ಸಾಕಷ್ಟು ಜನ ಈ ಮೀಟರ್ ಬಡ್ಡಿ ದಂಧೆಯಿಂದ ಮನನೊಂದು ಡಿಪ್ರೆಷನ್ಗೆ ಹೋಗಿದ್ದಾರೆ, ಆತ್ಮಹತ್ಯೆಗೆ ಹೋಗಿದ್ದಾರೆ. ಆದರೆ ಇವತ್ತು ಈ ಜನಜಾಗೃತಿ ಕಾರ್ಯಕ್ರಮದಿಂದ ಎಷ್ಟೋ ಜನರಿಗೆ ಒಂದು ಆತ್ಮವಿಶ್ವಾಸ, ಧೈರ್ಯ ಬಂದಿದೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಆರ್ಥಿಕತೆಯ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಏನು ಸಂವಾದ ಇದೆ, ಈ ಮಾತುಕತೆ ಇದೆ, ದಯವಿಟ್ಟು ಈ ಪ್ರತಿ ಗ್ರಾಮಗಳಿಗೂ ಕೂಡ ಇದು ತಲುಪುವ ರೀತಿಯಲ್ಲಿ ಇದನ್ನ ಶೇರ್ ಮಾಡಿ ಅಂತ ವಿನಂತಿ ಮಾಡಿಕೊಳ್ತಾ ಇವತ್ತಿನ ಈ ವಿಷಯವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮಸ್ತೆ ಜನ. ಕಳೆದ ಈ 15 ದಿನಗಳಲ್ಲಿ ಏನೇನು ಬೆಳವಣಿಗೆ ಆಯಿತು, ಅದಕ್ಕಿಂತ ಮುಂಚೆ ಮಳವಳ್ಳಿಯಲ್ಲಿ ನಾವು ನೋಡಿದ್ವಿ. ಮಳವಳ್ಳಿಯಲ್ಲಿ ಇವರು ಬರೀ 50,000 ಕೊಟ್ಟು ಮುಚ್ಚಾಕ್ ನೋಡಿದ್ರು. ಯಾವಾಗ ಮಳವಳ್ಳಿಯಲ್ಲಿ ಅಲ್ಲಿ ಇರತಕ್ಕಂತಹ ದಲಿತ ಮುಖಂಡರು, ಸುರೇಶ್ ಅಂತಿದ್ದಾರೆ, ಬಂಡೂರು ಶಿವರಾಜ್ ಅಂತಿದ್ದಾರೆ, ಆನಂತರ ವಿಶೇಷವಾಗಿ ಅಧ್ಯಕ್ಷರು ಮಂಜುನಾಥ್ ಅಂತ ಇದ್ದಾರೆ, ಬಹಳ ಆಸಕ್ತಿ ತಗೊಂಡು ಮಾಡಿದ್ರು. ಕೊನೆಗೆ ಏನ್ ಮಾಡಿದ್ರು ಅಂದ್ರೆ, ಈ ಶಾಸಕರು ಏನು ಹೇಳಿದ್ರಲ್ಲ, ಶಾಸಕರ ಬಾಯಿನೇ ಮುಚ್ಚಿದ್ರು. ಮುಚ್ಚಾಕ್ ಬಹಳ ಪ್ರಯತ್ನ ಪಟ್ಟು 15 ಲಕ್ಷ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಯಾರಿಗೆ? ಆ ಮೃತ ಕುಟುಂಬಕ್ಕೆ. ಒಳ್ಳೇದೇ ಅಲ್ವಾ ಹೋರಾಟದ ಒಂದು ಬಂತಲ್ಲ, ಅಷ್ಟು ನಮಗ ಅದು ಖುಷಿ. ಅದು ನಮಗ್ ಏನ್ ಗೊತ್ತಾ, ಈ ಹೋರಾಟದಿಂದ ಇಲ್ಲತ್ತಂದ್ರೆ ಇವ್ರಿಗೆ ಮನುಷ್ಯ ಸಾಯುವುದು ಒಂದೇ, ಮನೆಯಲ್ಲಿ ಇಲಿ ಹೆಗ್ಗಣ ಸತ್ತಂಗ್ ನೋಡ್ತಾರೆ ಇವರು. ಮಂಜು ಇದ್ದದಕ್ಕೆ ಬಂದಿರೋದು, ಮಂಜು ಮತ್ತು ಹೌದು ಮಂಜುನಾಥ್ ಮತ್ತು ಅಲ್ಲಿ ದಲಿತ ಮುಖಂಡರು ಎಲ್ಲ ಏನು ಸಿಗ್ತಾ ಇರಲಿಲ್ಲ. ಹಿಂಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಅಲ್ಲಿರ್ತಕ್ಕಂತಹ ದಲಿತ ಮುಖಂಡರಿಗೆ ಮತ್ತು ಅನೇಕ ಪತ್ರಕರ್ತರು, ಸ್ಥಳೀಯ ಪತ್ರಕರ್ತರು, ಸ್ಥಳೀಯ ಯೂಟ್ಯೂಬ್ ಚಾನೆಲ್ ಅವರು ಬಹಳಷ್ಟು ಜನ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೋರಾಟದ ವತಿಯಿಂದ, ಸೌಜನ್ಯ ವೇದಿಕೆಯಿಂದ ಧನ್ಯವಾದಗಳನ್ನ ಹೇಳ್ತೇನೆ. ಇದರ ಮುಖಾಂತರವಾಗಿ ಕೆಲವೊಂದು ಆತ್ಮಹತ್ಯೆ ಮಾಡಿದ್ರು ಪ್ರಕರಣವನ್ನು ಎಫ್ಐಆರ್ ಮಾಡ್ತಾ ಅಲ್ಲ, ಎಫ್ಐಆರ್ ಮಾಡಿಸಿ ಅಂತ ಹೇಳಿ ಜನರಿಗೆ ಮುಚ್ಚಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಮಾಡಿಸಬಾರ್ದು, ಎಫ್ಐಆರ್ ಮಾಡಿ ಈ ತರ ಸ್ವಲ್ಪ ನಿಮಗೆ ಅಮೌಂಟ್ ಆದ್ರೂ ಬರಲಿ, ಅದನ್ನು ಸ್ವಲ್ಪ ಜನರಿಗೆ ಇರಿಸಿಕೊಡಿ ಸರ್. ಈಗ ಇಲ್ಲಿ ವಾಯ್ಸ್ ಕ್ಲಿಯರ್ ಬರ್ತಾ ಇದೆಯಾ? ಯಾರಾದ್ರೂ ದಯವಿಟ್ಟು ವಾಯ್ಸ್ ಕ್ಲಿಯರ್ ಇದ್ರೆ ಕ್ಲಿಯರ್ ಅಂತ ಒಂದು ಮೆಸೇಜ್ ಹಾಕ್ಬಿಡಿ. ಯಾಕಂದ್ರೆ ದೂರ ಇದೆ, ನಾವು ಮೊಬೈಲ್ ಸ್ಟ್ಯಾಂಡು ಮತ್ತು ನಮಗೆ ದೂರ ಇದೆ. ಇರೋ ಒಂದು ವ್ಯವಸ್ಥೆಯಲ್ಲಿನೇ ಏನೋ ಒಂದು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಈ ವಾಯ್ಸ್ ಕ್ಲಿಯರ್ ಇದ್ರೆ ದಯವಿಟ್ಟು ಹೇಳ್ಬಿಡಿ, ಅಥವಾ ಇಲ್ಲ ಅಂತಂದ್ರೂ ಕೂಡ ಕಮೆಂಟ್ ಹಾಕಿ. ಈಗ ಇದು ನೋಡಿ, ಏನೇನು ಅನ್ಯಾಯಗಳಾಗ್ತಾ ಇದೆ, ತಪ್ಪು ಇದೆ, ಅಪರಾಧಗಳಿದೆ, ಅದಕ್ಕೆ ಎಲ್ಲದಕ್ಕೂ ಕೂಡ ಕಾನೂನಿದೆ. ಜನಗಳು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಜನಗಳನ್ನ ಪ್ರಶ್ನೆ ಮಾಡಬೇಕು, ಹೆದರೋದು ಬೇಡ. ನಾವು ಅದೇ ಹೇಳ್ತಾ ಇದ್ದೀವಿ. ಇಲ್ಲಿ ಯಾರು ನೀವು ತಪ್ಪು ಮಾಡಿಲ್ಲ, ಸಾಲ ತಗೊಂಡವ್ರು ತಪ್ಪು ಮಾಡಿಲ್ಲ. ನಾವು ಈ ಪ್ರಾರಂಭದಲ್ಲೇ ನಾನು ಹೇಳ್ತಾ ಇದ್ದೀನಿ, ನೀವು ಸಾಲ ಕಟ್ಟಬೇಡಿ ಅಂತ ನಾವು ಯಾರಿಗೂ ಹೇಳಿಲ್ಲ. ನಾವು ಹೇಳುದಿಲ್ಲ, ಹಂಗೆ ಹೇಳಬಾರದು. ಬ್ಯಾಂಕಿಗೆ ಹೋಗಿ ದಯವಿಟ್ಟು ಸಾಲ ಕಟ್ಟಿ. ನೀವು ಉಳಿದಿದ್ರೆ, ನೀವು ಸಾಲ ತಗೊಂಡಿದ್ದು ಉಳಿದಿದ್ರೆ ಬ್ಯಾಂಕಿಗೆ ಹೋಗಿ ಕಟ್ಟಿ. ನೀವು ಅದಕ್ಕೆ ಲೆಕ್ಕಪತ್ರ ಅಂತ ಇರ್ತದಲ್ಲ, ಅದನ್ನ ಕೇಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ನೋಡಿ, ಮೊನ್ನೆ ಒಬ್ಬ ಮಹಿಳೆ ಮಾತಾಡಿದ್ರು, ಮೀಟರ್ ಇದ್ರೆ ದುಡ್ಡು ಕಟ್ಟಿಸ್ಕೊಂಡು ಹೋಗ್ನಿ ಅಂತ ಹೇಳಿದ್ರು. ವಿಡಿಯೋ ನೋಡಿದ್ವಲ್ಲ, ಎಷ್ಟು ಧೈರ್ಯ ಬಂದಿದೆ ಅಂತ ಹೇಳಿದ್ರೆ ನಾವು ನಿಜವಾಗಲೂ ಕೂಡ ಆ ಮಹಿಳೆಗೆ ನಾವು ಅಭಿನಂದನೆಯನ್ನು ಹೇಳ್ತೀವಿ. ಈ ಹಿಂದೆ ಎಲ್ಲಿ ನಮ್ಮ ಇನ್ನೊಂದು ಕೊಪ್ಪಳದಲ್ಲಿ ಅಮರೇಶ್ ಅಂತ ಶೌರಿಕ ಯುವಕ, ಅವನು ಹೇಳಿದ, ಯಾವ ಕಾರಣಕ್ಕೂ ಬರಬೇಡ್ರಿ, ಪಾಸ್ಬುಕ್ ತಗೊಂಡ್ ಬಾ, RBI ತಗೊಂಡ್ ಲೈಸೆನ್ಸ್ ತಗೊಂಡ್ ತಗೊಂಡೋಗಿ ಬ್ಯಾಂಕಿಗೆ ಕಟ್ತೀವಿ ಅಂತ. ಅದೇ ರೀತಿ ಇವತ್ತು ಎಲ್ಲಾ ಪ್ರತಿಯೊಂದು ಗ್ರಾಮಗಳಲ್ಲಿ ಪಾಸ್ಬುಕ್ ತಗೊಂಡ್ ಬಾ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ನಾವು ಅಂತವ್ರ ಜೊತೆಗೆ ಈಗ ಏನಾಗುತ್ತೆ, ಪ್ರಾರಂಭದಲ್ಲಿ ಒಬ್ರು ಪ್ರಶ್ನೆ ಮಾಡ್ತಾರೆ, ಅವಾಗ ಎಲ್ಲರೂ ಅವ್ರ ಮೇಲೆ ಮುಗಿಬೀಳ್ತಾರೆ. ಆದ್ರೆ ವಾಸ್ತವ ಅದು ಅಲ್ಲ. ಅವರು ಪರವಾಗಿ ಅನೇಕ ಜನ ಗ್ರಾಮಸ್ಥರು ಇರ್ತಾರೆ, ಪಾಪ ಅವ್ರಿಗೆ ಧೈರ್ಯ ಇಲ್ಲ. ಒಬ್ಬನು ಮುಂದೆ ಬಂದ್ಬಿಟ್ರೆ ಎಲ್ಲರೂ ಮುಂದೆ ಬರ್ತಾರೆ. ಈಗ ಹಾನಗಲದಲ್ಲಿ ಹಂಗೆ ಆಯ್ತು. ಮೆಹಬೂಬ್ ಅಂತ ಮುಂಚೆ ನಮ್ಮ ಅಲ್ಲಿಯ ಚಿಕ್ಕುಲ್ಲಾಳ್ ಗ್ರಾಮದವರು ಎಲ್ಲರೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಅಲ್ಲಿ ಬಂದ್ ಮಾಡಿಸಿದ್ರು.
ಆದ್ರೆ ಪಕ್ಕದ ಗ್ರಾಮದವನಿಗೆ ನಾನು ಕಟ್ಟಕ್ ಆತ್ಮಹತ್ಯೆ ಮಾಡ್ಕೋತೇನೆ ಸರ್ ನಾನು ಅಂತ ಅಂದ್ರೆ ಗಂಡ ಹೆಂಡತಿ ಇಬ್ರು ಫೋನ್ ಮಾಡಿದ್ರೆ ನಮಗೆ. ನಾವು ಅವ್ರಿಗೆ ಹೇಳಿದ್ವಿ ಯಾವ ಕಾರಣಕ್ಕೂ ನೀವು ಸುಸೈಡ್ ಮಾಡ್ಕೊಳ್ಳೋಂಗಿಲ್ಲ, ನಿಮ್ ಜೊತೆಗೆ ನಾವು ನಿಂತ್ಕೊಳ್ತೇವೆ. ಗಟ್ಟಿಯಾಗಿ ಕೇಳಿ, ಧೈರ್ಯವಾಗಿ ಕೇಳಿ. ನೀವು ಪಾಸ್ಬುಕ್ ಕೊಡಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಾ ಹೋಗ್ಲಿ, ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ವಿವರಿಸಿ ಅದನ್ನ. ಧೈರ್ಯ ಬಂತು, ಈಗ ಆರಾಮಾಗಿದ್ದಾರೆ. ಪ್ರತಿಯೊಬ್ರು ಕೂಡ ನಾವು ಸೌಜನ್ಯ ಪರವಾಗಿ ನಿಂತ್ಕೊಳ್ತೀವಿ, ಸೌಜನ್ಯ ಹೋರಾಟದ ಪರವಾಗಿ ನಿಂತ್ಕೊಳ್ತೀವಿ. ಸೌಜನ್ಯ ಶಕ್ತಿ. ಹೌದು. ಇವತ್ತು ಇನ್ನೂ ಒಂದು ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು ನಿಮಗೆ. ಒಳ್ಳೆಯ ಬೆಳವಣಿಗೆ ಆಗಿದೆ. ಯಾವುದು ಅಂತ ಹೇಳಿದ್ರೆ, ದೊಂಬರಳ್ಳಿ ಗ್ರಾಮ, ಮೈಲಾರ ಪಂಚಾಯಿತಿ, ದೊಂಬರಳ್ಳಿ ಮತ್ತೆ ಹೊಳಲು ಅಂತ ಎರಡು ಗ್ರಾಮಸ್ಥರು ಇಬ್ರು ಒಟ್ಟಾಗಿ, ಅಂದ್ರೆ ವಿಜಯನಗರ ಜಿಲ್ಲೆ, ಇಬ್ರು ಒಟ್ಟಾಗಿ ಪೊಲೀಸ್ ಸ್ಟೇಷನ್ ಹೋಗಿದ್ರು. ಇವತ್ತು ಒಂದು ವಾರದ ಹಿಂದೂ ಕೂಡ ಹೋಗಿದ್ರು. ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಅಲ್ಲಿಯ PSI ಹಿರೇಹಡಗಲಿ PSI ಕೂಡ ನಾವು ಧನ್ಯವಾದಗಳನ್ನ ಹೇಳಬೇಕು. ಅಲ್ಲಿಯ ಪೊಲೀಸ್ ಸಿಬ್ಬಂದಿಗೂ ಕೂಡ ಧನ್ಯವಾದಗಳನ್ನ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಒಂದು ವಾರದ ಹಿಂದೆ ತೀರ್ಮಾನ ಮಾಡಿದ್ರೆ ನಾವು ಕಟ್ಟಕ್ಕಾಗಲ್ಲ, ಮೋಸ ಆಗಿದೆ ನಮಗೆ. ಈಗ ಎಷ್ಟು ಲೋನ್ ತಗೊಂಡಿದೀವಿ ಅದಕ್ಕಿಂತ ನಾವು ಜಾಸ್ತಿನೇ ಕಟ್ಬಿಟ್ಟಿದೀವಿ, ಇಂಟ್ರೆಸ್ಟ್ ಸಮೇತ ಜಾಸ್ತಿನೇ ಕಟ್ಬಿಟ್ಟಿದೀವಿ. ಜಾಸ್ತಿ ಕಟ್ಟಿದ ಮೇಲೆ ಯಾಕೆ ಕಟ್ಟಬೇಕು, ಪಾಸ್ಬುಕ್ ಕೊಡಿ ಅಂದಿದ್ದಕ್ಕೆ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ಸಿದ್ದಾರೆ. ಇವರು ಹೆದರಿಲ್ಲ, ಪ್ರಕಾಶ್ ಅಂತ ಹೆದರಿಲ್ಲ, ಹೋಗಿ ಅಲ್ಲಿಯ PSI ಅವರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪುಣ್ಯಕ್ಕೆ ಅಲ್ಲಿ PSI ಅವರು ಕೂಡ ನೇರವಾಗಿದ್ದಾರೆ, ಕರೆಕ್ಟ್ ಆಗಿದ್ದಾರೆ. ನಾವೆಲ್ಲ ಪೊಲೀಸರಿಗೂ ಬೈತಾ ಇಲ್ಲ, ವಿನಾಕಾರಣ ನಾವು ಪೊಲೀಸ್ ಇಲಾಖೆಗೆ ಟೀಕೆ ಮಾಡ್ತಾ ಇಲ್ಲ, ಮಾಡುವುದಿಲ್ಲ. ಅಲ್ಲಿಯ PSI ಸಾಹೇಬರು ಕರೆಕ್ಟ್ ಆಗಿ ವಿಶ್ಲೇಷಣೆ ಕರೆಕ್ಟ್ ಆಗಿ ಕೇಳ್ಕೊಂಡಿದ್ದಾರೆ, ಅವ್ರಿಗೂ ಅರ್ಥ ಆಗಿದೆ. ವಾರದ ಬಡ್ಡಿ ಎಲ್ಲಿದೆ, ವಾರದ ಬಡ್ಡಿ ತಗೋಬೇಕು ಅಂತ ಎಲ್ಲಿದೆ ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ, ಧರ್ಮಸ್ಥಳದ ಬಂತು ಅಂತ ಒಂದು ಜೆರಾಕ್ಸ್ ಆ ಸಂಘದವರು ನೋಡ್ಬೇಕಲ್ಲ, ಒಂದು ಜೆರಾಕ್ಸ್ ಸರ್, ಇದು ಜೆರಾಕ್ಸ್, ಇದನ್ನ ಅವ್ರು ತೋರಿಸ್ಬೇಡ್ರಿ, ಇದನ್ನ ನಿಮ್ಗೆ ಇಷ್ಟ ಹಿಂಗ್ ನೋಡಿ ಕೊಡ್ಬಿಟ್ರಿ ಅಂತ. ಆ ಇದ್ರೊಳಗೆ ಜಾತ್ರೆ ಒಳಗೆ ಹಿಂಗ್ ಗ್ಲಾಸ್ ಒಳಗೆ ಟಕ್ 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 ಗೊಂಬೆ ಮಾಡ್ತಾರಲ್ಲ, ಹಿಂಗ್ ನೋಡಿ ಹೋಗ್ಬಿಡೋದು. ಹಂಗೆ ಈ ಜೆರಾಕ್ಸ್ ತಗೊಳ್ಳಿ ಸರ್, ಇದನ್ನ ನಿಮಗೆ ಇಷ್ಟ ಇದು ನೋಡಿ ವಾಪಸ್ ಇಸ್ಕೊತೀವಿ, ನಾವು ಕೊಡಂಗಿಲ್ಲ ಅಂತ ಹೇಳಿದ್ರೆ ಅವಾಗ ಡೌಟ್ ಬಂದಿದೆ. ವಾರದ ಮೀಟರ್ ಬಡ್ಡಿ ದಂಧೆ, ಈ ಬಡ್ಡಿ ವಾರ ಕಟ್ಟಿಸ್ಕೋಬೇಕಂತ ಎಲ್ಲಿದೆ, ಪೊಲೀಸರಿಗೂ ಕೂಡ ಪಾಪ ಗೊತ್ತಿಲ್ಲ. ವಿವರಣೆ ಮಾಡಿ ಬಂದಿದ್ದಾರೆ. ಇವತ್ತು ಮತ್ತೆ ಹೋದಾಗ ಬ್ಯಾಂಕ್ ಮ್ಯಾನೇಜರ್ ಕರೆಸ್ತೀನಿ ಅಂತ ಹೇಳಿದ್ದಾರೆ ಧರ್ಮಸ್ಥಳ ಸಂಘದವರು. ಹಾ, ಬ್ಯಾಂಕ್ ಮ್ಯಾನೇಜರ್ ಬಂದು ಇರ್ಬೇಕು ತಾನೆ, ವಿವರಣೆ ಕೊಡಬೇಕು ತಾನೆ. ಅರ್ಧಕ್ಕೇನೆ ಓಡಿ ಹೋಗಿದ್ದಾರೆ. ಯಾಕೆ ಓಡಿ ಹೋಗ್ಬೇಕು? ಸರಿ ಇದ್ರೆ ಯಾಕೆ ಓಡಿ ಹೋಗ್ಬೇಕು? ಅದರಲ್ಲಿ ಇನ್ನೊಬ್ರು ಇದ್ದಾರೆ, ಆ ಊರಿನವರೇ ತುಂಬಾ ಹುಷಾರಿದ್ದಾರೆ. ಅವ್ರು ಕೇಳಿದ್ದಾರೆ, ಅವರು ಕೂಡ BC ಏಜೆಂಟ್. BC ಏಜೆಂಟ್ ಅವರು. ಇವರೊಬ್ಬರೇ ಏನೋ ಧರ್ಮಸ್ಥಳ SKDRDP BC ಟ್ರಸ್ಟ್ ಅಲ್ಲ, ಅವರು ಕೂಡ ಇದ್ದಾರೆ, BC ಏಜೆಂಟ್ ಮಾಡ್ತಾರೆ. ಅವರು ಲೋನ್ ID ವೆರಿಫೈ ಮಾಡಿದ್ದಾರೆ. ಯಾವ ಲೋನ್ ID ಕಟ್ತಾ ಇದ್ದೀರಿ, ಯಾವ ಲೋನ್ ID ಇಂದ ಬಂದಿದೆ ಅಂತ ಚೆಕ್ ಮಾಡಿದ್ರೆ ಎಲ್ಲಿಂದ ಬಂದಿರಬೇಕು ಅಂತ ನಾನು ಎಲ್ಲರಿಗೂ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಕೂಡ ಕೇಳಿದ್ದೀನ, ಅವರಿಗೆ ದುಡ್ಡು ಎಲ್ಲಿಂದ ಬಂದಿರ್ಬೋದು ಹೇಳಿ? ಬ್ಯಾಂಕ್ ಯಾವ ಬ್ಯಾಂಕ್ ಇಂದ ಬಂದಿರಬಹುದು? ಅವರು ಯಾವುದೋ ಒಂದು ಕೆನರಾ ಬ್ಯಾಂಕ್, ಮಹಾರಾಷ್ಟ್ರದ ಬಾಂಬೆ ಇಂದ ಬಂದಿದೆ. ಆ ಬ್ಯಾಂಕ್ ಕರ್ನಾಟಕದಲ್ಲಿ ಇಲ್ವೇ ಇಲ್ಲ, ಕರ್ನಾಟಕದಲ್ಲಿ ಇಲ್ಲೇ ಇಲ್ಲ ಅದು. ಕರ್ನಾಟಕದಲ್ಲಿ ಒಂದಾದ್ರೂ ಬ್ರಾಂಚ್ ಆಯ್ತಪ್ಪ, ಕರ್ನಾಟಕ ಬೇಡ, ಆ ಊರಲ್ಲಿ ಆದ್ರೂ ಅದ್ರದ್ದು ಬ್ರಾಂಚ್ ಇರ್ಬೇಕಾ, ಆ ಜಿಲ್ಲೆಯಲ್ಲಿ ಬ್ರಾಂಚ್ ಇರ್ಬೇಕಾ? ನಾವೇನ್ ಕೇಳ್ತಾ ಇದೀವಿ, ಈ ಜನ ರಿಕನೆಕ್ಟ್ ಆಯ್ತಲ್ಲ. ಬಹುಶಃ ರಿಕನೆಕ್ಟ್ ಆಯ್ತು ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇಲ್ಲಿ ಕೇಳ್ತಾ ಇರೋದೇನು, ಪಾಸ್ಬುಕ್ RBI ನಿಯಮದ ಪ್ರಕಾರ, RBI ನಿಯಮದ ಪ್ರಕಾರ ಪಾಸ್ಬುಕ್ ಬೇಕು, ಸ್ಟೇಟ್ಮೆಂಟ್ ಬೇಕು, PFI ಬಾಂಡ್, ಆನಂತರ ಸೇವಿಂಗ್ ಅಕೌಂಟ್, ಸೇವಿಂಗ್ ಇವ್ರು ದುಡ್ಡು ಇಸ್ಕೊಂಡಿದಾರಲ್ಲ, ವಾರ ವಾರ ವಸೂಲಿ ಮಾಡಿದ್ರೆ 10 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ 1 ರೂಪಾಯಿನೋ ಇದ್ರೂ ಕೂಡ ಅದಕ್ಕೆ ಬೆಲೆ ಇದೆ. ಶ್ರಮಿಕರ ಬೆವರು ಸುರಿಸಿ ದುಡಿದಂತ ದುಡ್ಡದು, ಅದರದ್ದು ವಿವರಣೆ ಕೊಡಬೇಕಲ್ಲ. ಅದನ್ನು ಕೇಳ್ತಾ ಇದ್ದೀನಿ. ಈಗ ನೋಡಿ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ನೋಡ್ಬೇಕು. ಏನೇ ಕೇಳಿದ್ರು, ಇಲ್ಲಿ ನೋಡಿ, ಏನೇ ಕೇಳಿದ್ರು ತೋಡ್ರಿ ನೋಡ್ಬೇಕು. ಈಗ ಏನೇ ನೋಡಿದ್ರು, ಈಗ ಸೇವಿಂಗ್ ಉಳಿತಾಯದ ಹಣ ಏನಂತಂದ್ರೆ ಐತಲ್ಲ, ನೋಡ್ಬೇಕು. 10 ವರ್ಷ 14 ವರ್ಷದಿಂದ ಇಸ್ಕೊಳ್ತಾನೆ ಇದ್ದಾರೆ. ಇದು ಗೊತ್ತಿರ್ಲಿ ಎಲ್ಲರಿಗೂ, ಅನೇಕ ಜನರಿಗೆ. ಅಂದ್ರೆ ಈ ತಜ್ಞರು ಇದಾರಲ್ಲ, ತಜ್ಞರು ಪ್ರೊಫೆಸರ್ಗಳು ಕೂಡ ಈ ಸಂವಾದ ಹಿಂದಿನ ಎಲ್ಲಾ ಲೈವ್ಗಳನ್ನ ಸಂವಾದಗಳನ್ನ ನೋಡಿದ್ದಾರೆ. ನಾನು ಅವ್ರ ಗಮನ ಕೇಳ್ತಾ ಇದ್ದೀನಿ.
14 ವರ್ಷದಿಂದ ಕಟ್ಟಿಸ್ಕೊಂಡಿದ್ದಾರೆ ಸೇವಿಂಗ್ಸ್ ಪ್ರತಿ ವಾರ. ಅದು ಹೌದು. ಇದುವರೆಗೂ ಕೂಡ ಅದ್ರದ್ದು ಏನು ಕೊಟ್ಟೇ ಇಲ್ಲ ಅವ್ರಿಗೆ. ಏನೇ ಕೇಳಿದ್ರು ಕೂಡ ನೋಟ್ಬುಕ್ ಆಯ್ತಲ್ಲ, ನೋಟ್ಬುಕ್ ಅವ್ರು ಸೇಮ್ ದುಡ್ಡನ್ನು ತಿರ್ಗಾ ಬಡ್ಡಿ ಕೊಡ್ತಾರೆ ಸರ್. ಅದನ್ನ ಮತ್ತೆ ಬಡ್ಡಿ ಕೊಡ್ತಾರೆ. ಹೌದು. ಹಾ. ಇವರಿಗೆ ಕೊಡಲ್ಲ, ಲಾಭಾಂಶನೂ ಕೊಡಲ್ಲ, ಯಾವ್ದನ್ನು ಕೊಡ್ತಾರೆ, ಎಲ್ಲ ಬಡ್ಡಿ ರಿಟರ್ನ್ ಕೊಡ್ತಾರೆ. ಆ ನಂತರ PRK ಬಾಂಡ್ ಎಲ್ಲಿ ಅಂತ ಹೇಳಿದ್ರೆ ನೋಟ್ಬುಕ್ ಒಳಗೆ. ಆಮೇಲೆ ಇನ್ಶೂರೆನ್ಸ್ ಬಾಂಡ್ ಎಲ್ಲಿ ಅಂತ. ಈಗ ಇನ್ನೊಂದು ಹಿಂದಿನ ಜನ್ಮದ್ದು ಕೂಡ ತಾಳೆಗರಿಯಲ್ಲಿ ಐತಂತೆ, ಮುಂದಿನ ಜನ್ಮದ್ದು ಕೂಡ ತಾಳೆಗರಿಯಲ್ಲಿ ಐತಂತೆ, ಈ ಜನ್ಮದಲ್ಲಿ ಏನೈತೆ ಅದನ್ನು ಕೂಡ ತಾಳೆಗರಿ ನೋಡಿ ಹೇಳ್ತಾರೆ. ಇವ್ರು ಏನೇ ಕೇಳಿದ್ರು ಕೂಡ ತಾಳೆಗರಿ ನೋಟ್ಬುಕ್ ನೋಡ್ರಿ, ನೋಟ್ಬುಕ್. ನಾನು ಕೇಳೋದಿಷ್ಟೇ, ಈ IT ಡಿಪಾರ್ಟ್ಮೆಂಟ್ಗೆ ಈಗ ಯಾರ ಅದರಲ್ಲಿ ಸುಮಾರು ಜನ IT ರಿಟರ್ನ್ಸ್ ಫೈಲ್ ಮಾಡಬೇಕಾಗಿರ್ತದೆ. ನಾವು ಫೈಲ್ ಮಾಡ್ತೀವಿ ಪ್ರತಿ IT ಫೈಲ್ ಮಾಡಬೇಕಾದ್ರೆ ನೋಟ್ಬುಕ್ ತೋರಿಸಿದ್ರೆ IT ಇಲಾಖೆದವರು ಎಂಟ್ರಿ ಮಾಡ್ಕೋತಾರ? ಬರ್ತಾರಪ್ಪ IT ಆಫೀಸಿಗೆ ಹೋಗಿ, ಎಲ್ಲೈತೆ ನಿಂದು ಬ್ಯಾಂಕ್, ನಿಂದು ಎಷ್ಟು ವಹಿವಾಟಾಗಿದೆ ಅಂದ್ರೆ, ಸರ್ ನೋಟ್ಬುಕ್ ಐತ್ರಿ ನಂದು ಅಂತ ಹೇಳಿದ್ರೆ IT ಫೈಲ್ ಆಗುತ್ತೆ. ಆ ನಂತರ ಆಸ್ಪತ್ರೆಗೆ ಹೋಗಿರ್ತಾರೆ, ಹುಷಾರಿಲ್ಲ, ಆಕ್ಸಿಡೆಂಟ್ ಆಗಿರ್ತದೆ, ಏನೋ ನೂರಾರು ಬೇರೆ ಏನೋ ಕಾಯಿಲೆ ಅಂತ ಹೋಗಿರ್ತಾರೆ. ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು. ಒಳಗಡೆ ಪೇಷಂಟ್ ಇರ್ತಾರೆ, ಅವ್ರ ಸಂಬಂಧಿಕರು ಕ್ಯಾಶ್ ಕೌಂಟರ್ ಅಲ್ಲಿ ನಿಂತ್ಕೊಂಡು, ಸರ್ ನಮ್ ಬಾಂಡ್ ಐತಿ ಇದನ್ನ ಮಾಡ್ರಿ. ಅವಾಗ ಅವ್ರು ಏನ್ ಕೇಳ್ತಾರೆ, ಇನ್ಶೂರೆನ್ಸ್ ಇದ್ರೆ ಏನ್ ಕೇಳ್ತಾರೆ ಹೇಳಿ? ಆಸ್ಪತ್ರೆಯಲ್ಲಿ ಬಿಲ್ಲಿಂಗ್ ಸೆಕ್ಷನ್ ಅವ್ರು ಏನ್ ಕೇಳ್ತಾರೆ? ಬಾಂಡ್ ಕೇಳ್ತಾರೆ ತಾನೆ. ಇನ್ಶೂರೆನ್ಸ್ ಇದ್ರೆ ಬಾಂಡ್ ನೋಟ್ಬುಕ್ ತಗೊಳ್ರಿ, ನೋಟ್ಬುಕ್ ಅಂತ ನೋಟ್ಬುಕ್ ಹಿಡ್ಕೊಂಡು ಹೋದ್ರೆ ಕ್ಲೇಮ್ ಆಗುತ್ತಾ? ಅಲ್ಲ, ಮತ್ತೆ ಮೊನ್ನೆ ಪುತ್ತೂರಲ್ಲಿ ಹಾಸ್ಪಿಟಲ್ಗೆ ರಾತ್ರಿ ಹೋಗುವಾಗ ಸೇವಾ ಪ್ರತಿನಿಧಿ ಹೇಳಿದಂತೆ, ಸರ್ ಬಾಂಡ್ ಬೇಕು ಕೇಳಿ ಅಂತ. ಇಲ್ಲ, ನೀವೇನಾದ್ರು ಮಾಡಿ ಇವಾಗ ಅಡ್ಮಿಟ್ ಮಾಡ್ಕೊಳ್ಳಿ, ಆಮೇಲೆ ನೋಡೋಣ ಅಂತ. ಲಾಸ್ಟ್ ಬಾಂಡ್ ಇಲ್ಲ, ಇವರು ಇಲ್ಲ. ನಾನು ಇದನ್ನ ಇಡೀ ರಾಜ್ಯದ ಜನತೆಗೆ ಹೇಳ್ತಾ ಇದ್ದೀನಿ, ನ್ಯಾಯಾಂಗ ವ್ಯವಸ್ಥೆಗೆ ಹೇಳ್ತಾ ಇದ್ದೀನಿ, ಪೊಲೀಸರ ಗಮನಕ್ಕೆ ತರ್ತಾ ಇದ್ದೀನಿ. ಕಳೆದ 10-14 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, 2 ವರ್ಷ ಇರ್ಬೋದು, ಎಲ್ಲ ಬಾಂಡ್ ದುಡ್ಡು ತಗೊಂಡಿದ್ದಾರೆ ಇವರು. ಹೌದು. ಅವರಿಗೆ ಒರಿಜಿನಲ್ ಬಾಂಡೇ ಕೊಟ್ಟಿಲ್ಲ. ಇವತ್ತು ಹೊಳಲದ ಪೊಲೀಸ್ ಸ್ಟೇಷನ್ ಬಂದಾಗ ಅವ್ರು ತಗೊಂಡು ಬಂದಿದ್ದಾನಂತೆ. ಇವತ್ತು ಈ ಹಾಸ್ಪಿಟಲ್ ನಲ್ಲಿ ಕ್ಲೇಮ್ ಮಾಡ್ಬೇಕಂತ ಹೇಳಿದ್ರೆ ಪಾಲಿಸಿ ನಂಬರ್ ಬೇಕು ತಾನೆ. ಪಾಲಿಸಿ ನಂಬರ್ ಇಲ್ಲದ್ರೆ ಹೆಂಗ್ ಕ್ಲೇಮ್ ಆಗುತ್ತೆ? ಈಗ ಸತ್ತ ಮೇಲೇನು ಕೂಡ ಆ ಪಾಲಿಸಿ ಡೀಟೇಲ್ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಕ್ಲೇಮ್ ಆಗುತ್ತೆ? ಇನ್ನೊಂದು ಇದರದ್ದು ಕಳ್ಳತನ ಹೇಳ್ತಾ ಇದ್ದೀನಿ. ಇದ್ರದ್ದು ಬಾಂಡ್ ಪೂಜ್ಯರು ಹೇಳ್ಬಿಟ್ರಲ್ಲ, ಪೂಜ್ಯರು ಶ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಎಲ್ಲರದು ಶ್ಯೂರಿಟಿ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಲೋನ್ ಸಿಗ್ತಾ ಇದೆ ಅಂತ ಹೇಳಿ. ಶ್ಯೂರಿಟಿ ಕೊಟ್ರೆ LIC ಬಾಂಡ್ ಯಾಕೆ ನೀವು ಶ್ಯೂರಿಟಿ ಅಂತ ತಗೊಳ್ತಾ ಇದ್ರಿ? ಹೌದ್ ತಾನೆ? ಇವ್ರು ಏನ್ ಹೇಳ್ತಾ ಇದ್ರೆ ಎಲ್ಲ ಕಡೆ, ನೀವು ಬ್ಯಾಂಕ್ ಹೋದ್ರೆ ಸಾಲನೇ ಸಿಗಲ್ಲ ನಿಮ್ಗೆ. ಅದ್ರ ಬಗ್ಗೆನೂ ಮಾತಾಡ್ತೀನಿ. ಬ್ಯಾಂಕಿಗೆ ಹೋದ್ರೆ ಸಾಲನೇ ಸಿಗಲ್ಲ. ಪೂಜ್ಯರು ನಿಮ್ ಪರವಾಗಿ ಬ್ಯಾಂಕ್ ಶ್ಯೂರಿಟಿ ಕೊಟ್ಬಿಟ್ಟಿದ್ದಾರೆ. ಸ್ವತಃ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರೇ ಹೇಳಿದ್ದಾರೆ ಅದನ್ನ. ನಾವ್ ಏನಾಯ್ತು ಶ್ಯೂರಿಟಿ ಕೊಡೋದು ಅಲ್ಲ ರೀ. ನೀವು ಶ್ಯೂರಿಟಿ ಕೊಟ್ಟಿದ್ರೆ ಎಲ್ಲ ಈ ಬಾಂಡ್ ಗಳನ್ನ PRK ಬಾಂಡ್ ಯಾಕೆ ತಗೋತಾ ಇದ್ದೀರಿ? ಜೀವನ್ ಮಧುರ ಯಾಕೆ ಮಾಡಿಸ್ತಾ ಇದ್ದೀರಿ? ಅದು ಬಲವಂತವಾಗಿ ಯಾಕೆ ಮಾಡಿಸ್ತಾ ಇದ್ದೀರಿ ಅಲ್ವಾ? ಇವರೇ ಹೇಳಿದ್ದಾರೆ ಸ್ವತಃ ಡಾಕ್ಟರ್ ವೀರೇಂದ್ರ ಹೇಳಿದ್ದಾರೆ, ನಾವು ಏನಿದ್ರು ಶ್ಯೂರಿಟಿ ಕೊಡ್ತೀವಿ. ಹೌದಪ್ಪ, ನೀವು ಶ್ಯೂರಿಟಿ ಕೊಟ್ಟರೆ ಬಾಂಡ್ ಯಾಕೆ ನೀವು ನಿಮ್ಮ ಮನೆಗೆ ಒಯ್ದು ಇಟ್ಕೊಳ್ತಾ ಇದ್ರಿ? ಶ್ಯೂರಿಟಿ ಕೊಟ್ಟರು ಹೌದು. ಆ ಶ್ಯೂರಿಟಿ ದುಡ್ಡು ಯಾರು? ಜನಗಳದ್ದೇ ದುಡ್ಡು. ಪ್ರತಿ ವರ್ಷ 10,000 12,000 ರೂಪಾಯಿ ರಿನಿವಲ್ ಅಂತ ಇಸ್ಕೊತಾರೆ. ಅದಕ್ಕೆ ಬಡ್ಡಿ ಹಾಕ್ತದಲ್ಲ, ಅದಕ್ಕೆ ಮತ್ತೆ ಬಡ್ಡಿ ಹಾಕ್ತಾರೆ. ಮತ್ತೆ LIC ಬಾಂಡ್ ಏನ್ ಅಂತ ತಗೋರಿ ನೋಟ್ಬುಕ್. ಈಗ ಆಸ್ಪತ್ರೆಗೆ ಹೋಗ್ರಿ, ನೋಟ್ಬುಕ್ ಹಿಡ್ಕೊಂಡು ಹೋಗ್ಬೇಕಾ? ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್, ಬ್ಯಾಂಕ್ ನಲ್ಲಿ ಲೋನ್ ಬೇಕಾಗಿರುತ್ತಪ್ಪ, ಮನೆ ಕಟ್ಸೋದಕ್ಕೆ, ವೆಹಿಕಲ್ ತಗೊಳ್ಳೋದಕ್ಕೆ ಲೋನ್ ಬೇಕಾಗಿರ್ತದೆ. ನೋಟ್ಬುಕ್ ಹಿಡ್ಕೊಂಡು ಹೋದ್ರೆ ವೆಹಿಕಲ್ ಲೋನ್ ಕೊಡ್ತಾರ? ಬ್ಯಾಂಕ್ ಸ್ಟೇಟ್ಮೆಂಟ್ ಇತ್ತಂತ ಹೇಳಿದ್ರೆ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಕೂಡ ವೆಹಿಕಲ್ ಗೆ ಲೋನ್ ಸಿಗ್ತದೆ. ಇವ್ರು ಎಲ್ಲಿ ಲೋನ್ ಸಿಗ್ಲಾರ್ದಂಗ್ ಮಾಡಿದ್ದಾರೆ. ಇವರು ಎಲ್ಲೂ ಕೂಡ NRLM ಯೋಜನೆ ಅತಿ ದೊಡ್ಡ ಸ್ಕ್ಯಾಂಡಲ್ ಮಾಡಿದ್ದಾರೆ. NRLM ಇಂದ ಇವರು ಈ ಆಧಾರ್ ಕಾರ್ಡ್ ತಗೊಂಡು ಥಂಬ್ ಇಂಪ್ರೆಷನ್ ತಗೊಂಡು ಏನ್ ಮಾಡಿದ್ದಾರೆ, NRLM ನಿಂದ ಬರುವಂತಹ ದುಡ್ಡು ನ್ಯಾಷನಲ್ ರೂರಲ್ ಲಿವಲಿಹುಡ್ ಸ್ಕೀಮ್, ಅದು ಮಿಷನ್, ನ್ಯಾಷನಲ್ ರೂರಲ್ ಲಿವಲಿಹುಡ್ ಮಿಷನ್. ಅದು ಅರ್ಬನ್ ಇತ್ತಂದ್ರೆ, ಪಟ್ಟಣ ಇತ್ತಂದ್ರೆ ಅರ್ಬನ್ ಅಂತ ಬರ್ತದೆ. ಇವರು ಆ ಏನು ಇಂಟ್ರೆಸ್ಟ್ ಸಬ್ವೆನ್ಷನ್ ಅಂತಾರೆ, ಅದಕ್ಕೆ ಇಂಟ್ರೆಸ್ಟ್ ಸಬ್ವೆನ್ಷನ್ ಆಗಿ SHG ಇಂತ್ರ ಆದ್ರೆ ಬರೀ 7% ಸರ್, ಬರೀ 7%. ಪ್ರಾಮಾಣಿಕವಾಗಿ ಪ್ರತಿ 3 ತಿಂಗಳಿಗೊಂದ್ಸರಿ, ವಾರ ಅಲ್ಲ, ಪ್ರತಿ 3 ತಿಂಗಳಿಗೆ ಕಟ್ಬಿಟ್ರೆ ಓನ್ಲಿ 4 to 5% ಇಷ್ಟೇ ಕಟ್ಟಬೇಕು. ಅವ್ರು ಉಳಿದಿದ್ದೆಲ್ಲ ಮನ್ನಾ ಹೋಗ್ಬಿಡ್ತದೆ. ಇವರು ಮನ್ನಾ ಆಗಿದ್ದನ್ನ SKDRDP ಕೊಟ್ಟೇ ಇಲ್ಲ.
ಲಕ್ಷ ಕೋಟಿ ರೂಪಾಯಿಯನ್ನು ನುಂಗ್ ಹಾಕಿದ್ದಾರೆ. ಲಕ್ಷ ಬರೀ ಕೋಟಿ ಅಲ್ಲ, ಬರೀ ಲಕ್ಷ ಅಲ್ಲ, ಲಕ್ಷ ಕೋಟಿ ಅಂದ್ರೆ ನನಗೂ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ ಎಷ್ಟು ಸೊನ್ನೆ ಇರ್ತಾವ ಅಂತ ಹೇಳಿ. ಮೊನ್ನೆ ಒಬ್ರು NRLM ನ ಸೀನಿಯರ್ ಅಧಿಕಾರಿಗಳು ಹೇಳಿದ್ರು, ಮಾತಾಡ್ತಾ ಇದ್ದೀವಿ ನಾವೆಲ್ಲರ ಜೊತೆ. ಸುಖ ಸುಮ್ಮನೆ ನಾವೇನೋ ಬಂದಿಲ್ಲ, ಏನೋ ನಮ್ಗೆ ಏನೋ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ. ಅದನ್ನೆಲ್ಲ ನುಂಗಿ ನೀರು ಕುಡಿದು ಮತ್ತೆ ಹೇಳ್ತಾರೆ ಇವರು, ನಾವು ಏನೋ ಹೆಚ್ಚಿನ ಲಾಭಾಂಶ ಕೊಡ್ತೀವಿ, ಇರೋ ದುಡ್ಡೇ ತಿಂದು ಹಾಕಿದ್ದಾರೆ. ಅದನ್ನು ನಾವು ಜನರ ಗಮನಕ್ಕೆ ತರ್ತಾ ಇದ್ದೀವಿ. ಇದು ದೇಶದಲ್ಲಿ ದೊಡ್ಡ ಒಂದು ಹಗರಣ, ಇಡೀ ದೇಶದಲ್ಲಿ ಅತಿ ದೊಡ್ಡ ಫೈನಾನ್ಷಿಯಲ್ ಸ್ಕ್ಯಾಂಡಲ್. ಒಂದು ವಾರಕ್ಕೆ 1,000 ಕೋಟಿ ರೂಪಾಯಿ ಬೇನಾಮಿಯಾಗಿ ಕ್ಯಾಶ್ ಅಲ್ಲಿ ಎತ್ತುತ್ತಾ ಇದ್ದಾರೆ. ಯಾಕಪ್ಪ 1 ರೂಪಾಯಿನೂ ಕೂಡ ಇವರು ಅಕೌಂಟಿಗೆ ಹಾಕಿಸ್ಕೊಳ್ತಾ ಇಲ್ಲ? ನಾವೇನ್ ಕೇಳ್ತಾ ಇದೀವಿ, ಬ್ಯಾಂಕ್ ಅಕೌಂಟ್ ಕೊಡಿ, ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕೋಣ, 3 ತಿಂಗಳಿಗೊಮ್ಮೆ. RBI ಹೇಳಿದೆ 3 ತಿಂಗಳಿಗೊಮ್ಮೆ ಕಟ್ಟಬೇಕು ಅಂತ. ಇವ್ರು ಯಾಕೆ ವಾರ ವಾರ ಕಟ್ಟಿಸ್ಕೊಳ್ತಾ ಇದ್ದಾರೆ? ಅದನ್ನ ನಾವು ಕೇಳ್ತಾ ಇದ್ದೀವಿ. ಇವತ್ತಿನ ಈ ಡೊಂಬ್ರಳ್ಳಿಯಲ್ಲಿ ಅದೇ ಆಗಿದೆ. ಈ ಡೊಂಬ್ರಳ್ಳಿ ಗ್ರಾಮದ ಏನು ಹಿರೇಹಡಗಲಿಯಲ್ಲಿ RTI ಕಾರ್ಯಕರ್ತರು, ನಿಜವಾಗ್ಲೂ ಅವ್ರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ, ಧನ್ಯವಾದಗಳನ್ನು ಹೇಳಬೇಕು. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಸಂಘಟನೆ ಅಂತ ಇದೆ. ಚೆನ್ನಯ್ಯ ಹಿರೇಮಠ ಅಂತ ಜೇವರ್ಗಿ ಅವರು ಗುಲ್ಬರ್ಗದವರು ರಾಜ್ಯ ಅಧ್ಯಕ್ಷರು. ಹಿಂದೆ ರಮೇಶ್ ಕುಣಿಗಲ್ ಅವರಿದ್ರು, ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋದ್ರು. ನಿಜವಾಗ್ಲೂ ಏನಾದರೂ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದ್ರೆ, ಗುರುತಿಸಬೇಕು ಅಂದ್ರೆ ಅಂತವ್ರನ್ನ ಗುರುತಿಸಬೇಕು. ಯಾಕಂದ್ರೆ ಇವತ್ತು ರಾಮಕೃಷ್ಣ ಅವರು ಜಿಲ್ಲಾಧ್ಯಕ್ಷರು, ಆ ಜಿಲ್ಲೆಯ ಅಧ್ಯಕ್ಷರು, ಮತ್ತೆ ಇನ್ನೊಬ್ಬರು ಸುರೇಶ್ ಅಂತ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ರಾಮಕೃಷ್ಣ ಅವರೇ, ಸುರೇಶ್ ಅವರಿಗೆ ನಿಮಗೆ ಸೌಜನ್ಯ ವೇದಿಕೆಯಿಂದ ಮತ್ತು ಇಡೀ ರಾಜ್ಯದ ಜನರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತಾ ಇದ್ದೀವಿ. ಪೊಲೀಸ್ ಠಾಣೆಗೆ ಹೋಗಿ, ಇವು ಯಾರು ನೊಂದವರಿದ್ದಾರೆ, ಯಾರು ಬಡ್ಡಿ ದಂಧೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೆ, ಅಸಹಾಯಕರಿದ್ದಾರೆ, ಅವರ ಪರವಾಗಿ ಹೋಗಿ ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಕಾನೂನು ರೀತಿಯಾದಂತಹ ದಾಖಲೆಗಳನ್ನು ಕೇಳಿದ್ದಾರೆ. ನಾವು ಒಂದು ಹೇಳಿದೀವಿ, ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಯಾರಿಗೂ ಬೈಬೇಡಿ. ಇವ್ರೇನ್ ಮಾಡ್ತಾರೆ, ದಯವಿಟ್ಟು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ಇದನ್ನ. ಹೆಣ್ಮಕ್ಳನ್ನ ಬೇಕಾಗ್ಲೇ ತರ್ತಾರೆ, ಬೇರೆ ಬೇರೆ ಊರಿಂತ ಬೈಯುವಂತ ಹೆಣ್ಮಕ್ಳನ್ನೇ ತರ್ತಾರೆ, ಹೆಂಗಸರನ್ನೇ ತಂದಿರ್ತಾರೆ ಮುಂದೆ. ಕೆಟ್ಟದಾಗಿ ಬೈತಾರೆ. ನೀವೇನಾದ್ರೂ ಆಕ್ರೋಶಕ್ಕೊಳಗಾಗಿ ಒಂದು ಮಾತು, ಅವರು 100 ಬೈದ್ರೆ ನೀವು ಒಂದು ಮಾತು ಅಂದ್ರೆ, ಓ ನೋಡ್ರಿ ಹಿಂಗ ಅಂದ್ಬಿಟ್ರು ಅಂತ ಹೇಳಿ ಬೈಗಳ ಕೊಡೋದಕ್ಕೇನೆ ಧರ್ಮಸ್ಥಳದಲ್ಲಿ ಒಂದು ಟ್ರೈನಿಂಗ್ ಸೆಂಟರ್ ಇದೆ. SKDRDP ಅಲ್ಲಿ ಇವ್ರು ಏನ್ ಮಾಡೋದು, ಇಂಥದೇ ಟ್ರೈನಿಂಗ್ ಕೊಡೋದು. ಇವರು ಈ ಶಿಬಿರ ಉದ್ಘಾಟನೆ ಮಾಡ್ತಾರಲ್ಲ, ಇವ್ರು ಬಂದ್ ಕಟ್ಟು ಪೂಜ್ಯರು, ಶಿಬಿರ ಕಾನೂನು ಅರಿಯಿರಿ, ಅದನ್ನು ಅರಿಯಿರಿ ಅಂತೇಳಿ. ಮೊನ್ನೆ ನೋಡಿದ್ರಲ್ಲ ಎಷ್ಟು ಕೆಟ್ಟದಾಗಿ ಬೈತಿದ್ದಾರೆ ಅವರು ಹೆಣ್ಮಕ್ಳು, ಎಷ್ಟು ಹೊಲಸು ಬಗೆಗಳ ಯೂಸ್ ಮಾಡ್ತಾರೆ ಇವರು. ಮತ್ತೆ ಸುವಿಚಾರ, ಸುಸಂಸ್ಕೃತಿ, ಇದ್ರ ಬಗ್ಗೆ ಕೊಟೇಶನ್ ಹಾಕಿ ಇವ್ರು ಫೋಟೋ ಹಾಕೋದು, ಜನರನ್ನ ಮರಳ ಮಾಡೋದ್ರಲ್ಲಂತ್ರಿ ಹೇಳಿದ್ದೀವಿ. ಮಂಗ ಮಾಡಿದ್ರು ಮಂಗೇನ್ ಮಾಡೋದು ಅಂತ ನಮ್ ಕಡೆ ಮಂಗೇನ್ ಮಾಡೋದು, ಆ ರೀತಿ ಎಷ್ಟು ಕೆಟ್ಟದಾಗಿ ಬೈತಾರೆ. ಒಂದು ದೊಡ್ಡ ಸಂಸ್ಥೆ ಅಂತ ಹೇಳೋಕೊಂಡವರು, ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಉಪಯೋಗ ಮಾಡ್ಕೊಳ್ಳೋರು ಎಷ್ಟು ಕೆಟ್ಟದಾಗಿ ಬೈತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಅವ್ರು ಎಷ್ಟೇ ಬೈದ್ರು ಕೂಡ ಧಾರ್ಮಿಕ ಕ್ಷೇತ್ರ ಅವ್ರದ್ದಲ್ವಲ್ಲ, ಅದೇ ಅವ್ರು ಹೇಳ್ಕೊತಾರೆ, ಹಿಂದೂಗಳದ್ದಲ್ವೇ ಅಂತ ಬರೆದು ಕೊಟ್ಟಿದ್ದಾರೆ. ಮತ್ತೆ ಅದನ್ನ ನೆಕ್ಸ್ಟ್ ಬರ್ತೇನೆ ಅದ್ರ ಸಲುವಾಗಿ. ಹಿಂಗಾಗಿ ಯಾರ್ಯಾರು ಈಗ ನೋಡಿ, ಮೊನ್ನೆ ರಮೇಶ್ ಅನ್ನೋರು ಇನ್ನೊಬ್ರು ಎಲ್ಲಿ ಚಿಕ್ಕಮಗಳೂರು ಇದರಲ್ಲಿ ಒಂದು ಆಗಿತ್ತು ಇದೇ ರೀತಿ, ತುಮಕೂರಿನಲ್ಲಿ ಪಾಪ ಅಸಹಾಯಕರಾಗಿದ್ರು. ಅವ್ರ ಮೇಲೆ ಎಲ್ಲರೂ ಕೂಡ ನಾವು ಏನೋ ಸಂಚಾರಿ ಸ್ಟುಡಿಯೋದು ಇದನ್ನ ಡಿಲೀಟ್ ಮಾಡಿ ಆ ವಿಡಿಯೋ ಹಾಕಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೋತೀವಿ ನಾವು, ಡಿಲೀಟ್ ಮಾಡ್ತೀರಿ, ಹ್ಯಾಂಗ್ರಿ ಹಿಂಗ್ರಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒತ್ತಡ ಹಾಕಿದ್ರು ಅವ್ರಿಗೆ. ಅವಾಗ ಮತ್ತೆ ಇನ್ನೊಬ್ರು ರಮೇಶ್ ಅಂತ ಅಲ್ಲಿ ನಾಯಕರು ಸಡನ್ ಆಗಿ ಹೋಗಿ ಅವ್ರ ಸಹಾಯಕ್ಕೆ ಬಂದ್ರು. ಅಲ್ಲ, ಅದನ್ನೇ ನಾನು SP ಗೆ ದೂರು ಕೊಟ್ಟಿರೋದು. ತುಮಕೂರಿಗೆ ನಾನು ದಿವಸಕ್ಕೆ ಹೋದೆ, SP ಗೆ ದೂರು ಕೊಟ್ಟು ಇವಾಗ ಮುನ್ನೆ ಹೇಳ್ತಾ ಇದಾರಂತೆ ಆ ಸಬ್ ಇನ್ಸ್ಪೆಕ್ಟರ್, ಧರ್ಮಸ್ಥಳವರಿಗೆ ಹೇಳ್ತಾರೆ, ನಮ್ಮ ಸುದ್ದಿ ಬರ್ಬೇಡ್ರಿ, ನಾನು ಸಬ್ಷನ್ ಆಗ್ತೀನಿ ಅಂತ. ಆ ಮಟ್ಟಕ್ಕೆ ಬಂದಿದ್ದಾರೆ ಇವಾಗ. ನೋಡಿ, ಪೊಲೀಸ್ ಇಲಾಖೆಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಈ ಹಗರಣದಲ್ಲಿ ಭಾಗಿಯಾಗಬೇಡಿ. ನಿಮ್ಮ ಒಬ್ಬ ಸ್ನೇಹಿತನಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದೊಂದು ದೊಡ್ಡ ಹಗರಣ. ಇವತ್ತಲ್ಲ ನಾಳೆ ಇವರು ದೊಡ್ಡ ಹಗರಣದಲ್ಲಿ ಸಿಕ್ಕಿ ಬಿದ್ದೇ ಬೀಳ್ತಾರೆ. ಅದರ ಸಲುವಾಗಿ ಇವರು ಕೊಡುವಂತಹ ಯಾವುದೇ ಸ್ಟೇಟ್ಮೆಂಟ್ಗಳಿಗೂ ಕೂಡ ಕೆಳಗೆ ಸಿಗ್ನೇಚರ್ ಹಾಕೋದಿಲ್ಲ. ಯಾವುದೇ ಸ್ಟೇಟ್ಮೆಂಟ್ಗಳ ಕೆಳಗಡೆ ನೋಡಿ, ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ, ಕೆಳಗಡೆ ಇವ್ರದ್ದು ಯಾರ್ದು ಸಿಗ್ನೇಚರ್ ಇಲ್ಲ. ಯಾಕಂದ್ರೆ ಇವ್ರಿಗೆ ಗೊತ್ತಿದೆ ನಾಳೆ ಸ್ಕ್ಯಾಂಡಲ್ ಆಗೇ ಆಗುತ್ತೆ. ಅವಾಗ ಇವ್ರು ಸಿಕ್ ಹಾಕ್ಸೋದು ಪೊಲೀಸರನ್ನ, ಮತ್ತು ಅಲ್ಲಿ ಪಂಚಾಯತಿ ಏನು ಲೀಡರ್ಶಿಪ್ ಮಾಡಿದಾರಲ್ಲ ಈಗ, ಆ ಗ್ರಾಮ ಪಂಚಾಯತಿ ಲೀಡರ್ಗಳಿಗೂ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸ್ನೇಹಿತನಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದ್ರ ಬಗ್ಗೆ ನೀವು ಎಚ್ಚರವಾಗಿರಿ. ದುಡ್ಡು ಕಟ್ಟಿ ಅಂತ ಬಲವಂತವಾಗಿ ಯಾರಿಗೂ ಕೂಡ ಹೇಳಬೇಡಿ. ಯಾಕಂದ್ರೆ ಇದೊಂದು ದೊಡ್ಡ ಸ್ಕ್ಯಾಂಡಲ್. ಸ್ಟೇಟ್ಮೆಂಟ್ ಇದ್ರೆ ಅದಕ್ಕೆ ಸೈನ್ ಹಾಕ್ಬೇಕಲ್ಲ ಸ್ವಾಮಿ. ಇವರು ಸೈನ್ ಹಾಕದೆ ಇವರು ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ. ಪೊಲೀಸ್, ನಾನು ಸಾಕಷ್ಟು ಜನ ಪೊಲೀಸರು ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಹೌದು, ನಾನು ಸುಮ್ಮನೆ ಎಲ್ರಿಗೂ ನಾವು ಟೀಕೆ ಮಾಡಲ್ಲ, ಮಾಡಕ್ ಆಗಲ್ಲ.
ಎಷ್ಟೋ ಜನ ಸಬ್ ಇನ್ಸ್ಪೆಕ್ಟರ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು, SP ಆದಂತವರು, ಮೊನ್ನೆ ಉತ್ತರ ಕನ್ನಡ SP ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಅವರು ಪ್ರಕಟಣೆ ಹೊರಡಿಸಿದ್ರು, ಯಾರಿಗಾದ್ರೂ ತೊಂದರೆ ಆದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ ಬನ್ನಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಕೌಂಟರ್ ಮಾಡೋದಕ್ಕೆ ಭಟ್ಕಳದ PSI ಒಂದು ಜಾಹೀರಾತುಗೋಸ್ಕರ ಮಾಡಿದ್ದಾರೆ. ಅದು ಕೂಡ ಅದು ನಕ್ಪಾಟಲ್ಲಿ ಈಡಾಗಿದೆ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಅವರಿಗೆ ಒತ್ತಡ ಇರುತ್ತೆ ಸರ್, ಇಲಾಖೆಯವರಿಗೆ ತುಂಬಾ ಒತ್ತಡ ಇದೆ. ಖಂಡಿತ ಒತ್ತಡ ಇದೆ. ಅಂತದ್ರಲ್ಲಿ ನೋಡಿ, ನಾವು ಏನ್ ಹೇಳ್ತಾ ಇದೀವಿ, ನಮ್ಮ ಪರ ಅವ್ರ ಪರ ಅಂತ ಬೇಡ. ಹೌದು, ಏನು ಬ್ಯಾಂಕಿಂಗ್ ಸಿಸ್ಟಮ್ ಇದೆ, RBI ನಿಯಮ ಇದೆ, ಅದ್ರ ಬಗ್ಗೆ ಇದು ಮಾಡಿ. ಕಾನೂನು ಏನ್ ಹೇಳ್ತದೆ ಅದನ್ನ ಪಾಲನೆ ಮಾಡಿ. ಸ್ವತಃ ವೀರೇಂದ್ರ ಹೆಗ್ಗಡೆ ಅವರು ಹೇಳಿದ್ದಾರೆ, ಇದು ನಮ್ದು ಮೈಕ್ರೋ ಫೈನಾನ್ಸ್ ಅಂತ ಹೇಳಿದ್ದಾರೆ. ವಿಡಿಯೋ ನೋಡಿದ್ರಲ್ಲ? ಹೌದು. ಹೌದು. ಯಾವಾಗ ಇವ್ರ ಮೇಲೆ ಕೇಸ್ ಬಿತ್ತೋ, ಕ್ರಿಮಿನಲ್ ರಿಟ್ ಪಿಟಿಷನ್ ರಂಜನ್ ರಾಯ್ ಅವರು ಕ್ರಿಮಿನಲ್ ಕೇಸ್ ಹಾಕಿದ್ರು ನಾಗರಿಕ ಸೇವಾ ಟ್ರಸ್ಟ್ನವರು, ಅವಾಗ ಇವರು ಮೈಕ್ರೋ ಫೈನಾನ್ಸ್ ಬೋರ್ಡ್ ಚೇಂಜ್ ಮಾಡಿಬಿಟ್ರು. ಬೋರ್ಡ್ ಏನ್ ಹಾಕಿದ್ರು? ಅಭಿವೃದ್ಧಿ ಅಭಿವೃದ್ಧಿ ಅಂತ ಬೋರ್ಡ್ ಹಾಕಿಬಿಟ್ರು. ಈಗ ಲಾಜಿಂಗ್ ವಸತಿಗೃಹ ಅಂತ ಹಾಕಿರ್ತಾರಪ್ಪ, ಒಳಗಡೆ ಇಸ್ಪೇಟ್ ದಂಧೆ ನಡೆಸ್ತಿರ್ತಾರೆ. ಬೋರ್ಡ್ ನೋಡಿ ಹೋಗ್ಬೇಕಾ, ಒಳಗಡೆ ಚಟುವಟಿಕೆ ನೋಡಿ ಹೋಗ್ಬೇಕಾ? ಬೋರ್ಡ್ ನೋಡಿ. ಅದೇ ಇವ್ರು ಬೋರ್ಡ್ ನೋಡಿ ಬೋರ್ಡ್ ಹಾಕಿದ್ದಾರೆ, ಒಳಗಡೆ ಚಟುವಟಿಕೆ ಬಡ್ಡಿ ದಂಧೆ, ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆ ನಡೀತಾ ಇದೆ. ಅದಕ್ಕೆ ಪೊಲೀಸರ ಗಮನಕ್ಕೂ ನಾನು ಹೇಳ್ತಾ ಇದ್ದೀನಿ, ಮೇಲೆ ಇವರು ಬೋರ್ಡ್ ಹಾಕಿರೋದು ನಿಮ್ಗೆ ಹೇಳ್ಬೋದು, ನೋಡ್ರಿ ನಾವು ಧರ್ಮಸ್ಥಳದವರು ನಾವು ಬಹಳ ಅಭಿವೃದ್ಧಿ ಮಾಡ್ತಾ ಇದೀವಿ, ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡಿ ಹವಳೆ ಹರಿಸ್ಬಿಟ್ಟಿದೀವಿ. ಆದ್ರೆ ಒಳಗಡೆ ಹೋಗಿ ನೋಡಿದ್ರೆ ಇಸ್ಪೇಟ್ ದಂಧೆ ನಡೆಸ್ತಾ ಇದ್ದಾರೆ, ಅಂದ್ರೆ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ. ಮೆಡಿಕಲ್ ಶಾಪ್ ಬೋರ್ಡ್ ಹಾಕಿದ್ದಾರೆ, ಒಳಗಡೆ ಲಿಕ್ಕರ್ ಮಾರ್ತಾ ಇದ್ದಾರೆ. ದಯವಿಟ್ಟು ಲಿಕ್ಕರ್ ಮಾರ್ತಾ ಇರೋದನ್ನ ಹೋಗಿ ನೋಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಗಣಿ ಹಗರಣ ಆದಾಗ ಸ್ಟಾರ್ಟಿಂಗ್ ಎಲ್ಲಾ ಪೊಲೀಸರು, ಮೈನಿಂಗ್ ಆಫೀಸರ್ ಎಲ್ಲರೂ ತಗೊಂಡ್ರು, ಬಿಡು ಎಲ್ಲರಿಗೂ ಕೊಡ್ತಾ ಇದಾರೆ ನಮಗೂ ಕೊಡ್ತಾರೆ ಅಂತ ಹೇಳಿ. ಸಿಕ್ ಬಿದ್ದವ್ರು ಯಾರು? ಆ ಗಣಿ ದಣಿ ಒಬ್ಬನೇ ಬೀಳಿಲ್ಲ, ಎಲ್ಲಾ ಅನೇಕ ಪೊಲೀಸ್ ಅಧಿಕಾರಿಗಳು, ಮೈನಿಂಗ್ ಆಫೀಷಿಯಲ್ಸ್, ರೆವೆನ್ಯೂ ಆಫೀಷಿಯಲ್ಸ್ ಜೈಲಿಗೆ ಹೋಗಿ ಬಂದ್ರು. ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಇದೊಂದು ದೇಶ ಅಲ್ಲ, ಜಗತ್ತುಗೊಂಡಂತಹ ಅತಿ ದೊಡ್ಡ ಆರ್ಥಿಕ ಹಗರಣ. ಇದ್ರ ಬಗ್ಗೆ ಸ್ಟಡಿ ನಡೀತಾ ಇದೆ, ಮುಂದೆ ಏನ್ ಮಾಡಬೇಕು ಅದೆಲ್ಲ ಅದ್ರ ಪಾಡಿಗೆ ಅದಾಗ್ತಾ ಇದೆ. ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಲ್ಲ. ಒಂದಿಲ್ಲ ಒಂದಿನ ಎಲ್ಲರೂ ಈ ಟ್ರಸ್ಟ್ನವರು ಪವಿತ್ರ ಧರ್ಮಸ್ಥಳದ ಹೆಸರನ್ನು ಉಪಯೋಗಿಸಿಕೊಂಡು ಬಡ್ಡಿ ದಂಧೆ ಮಾಡ್ತಾರೆ ಅಂತ ಕುಟುಂಬದವರ ಮೇಲೆ ಎನ್ಕ್ವೈರಿ ಆಗೇ ಆಗುತ್ತೆ. ದಯವಿಟ್ಟು ಆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅದರಲ್ಲಿ ತಾವು ಇರಾಕ್ ಹೋಗಬೇಡಿ, ನ್ಯಾಯಯುತವಾಗಿ ನೀವು ತೀರ್ಮಾನ ತಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ನೋಟಿಸ್, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ, ಕಾರ್ಕಳ, ಮಂಗಳೂರು ಅಲ್ಲೆಲ್ಲ ನೋಟಿಸ್ ಕಳಿಸಿದ್ರಲ್ಲ, ನಮಗೂ ಮೆಸೇಜ್ ಹಾಕಿದ್ರು, ಸರ್ ಕೋರ್ಟ್ ನೋಟಿಸ್ ಬಂದಿದೆ, ಕೋರ್ಟ್ ನೋಟಿಸ್. ನಾನು ಅಂದೆ ತೆಗೆದು ನೋಡ್ರಿ ಅದನ್ನೇನಂತ ನೋಡಿದ್ರೆ ಕೋರ್ಟ್ ನೋಟಿಸು ಅಲ್ಲ, ಲಾಯರ್ ನೋಟಿಸು ಅಲ್ಲ. ನಾವು ಅದು ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಅಲ್ಲಿ ಇರೋದು ಇದೇ SKDRDPದವರು ಒಂದು ಬರೋದು, ನೀವು ಸಾಲ ಮರುಪಾವತಿ ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ಬ್ಯಾಂಕಿನ ಸೀಲ್ ಇತ್ತು. ನಾವು ಆ ಗ್ರಾಮದವ್ರಿಗೆ ಹೇಳಿದ್ವಿ, ಅಲ್ಲಿ ಒಬ್ರು ನಮ್ಮ ಶೈಲಜಾ ಶೆಟ್ಟಿ ಅಕ್ಕ ಇದ್ದಾರೆ, ಸಹೋದರಿ, ಅವ್ರಿಗೆ ಹೇಳಿದ್ವಿ, ನೀವು ನೋಡಿದ್ದು ಹೋಗ್ರಿ ಬ್ಯಾಂಕಿಗೆ. ಅವ್ರು ತಕ್ಷಣಕ್ಕೆ ಬ್ಯಾಂಕಿಗೆ ಮಾಡಿದ್ರು, ಇಲ್ಲ ನಾವು ಸಹಿ ಹಾಕಿಲ್ಲ, ಇಂಥ 100 ಸೀಲ್ ಹಾಕೊಂಡು ತಗೊಂಡು ಹೋಗ್ತಾರೆ ಅವರು, ನಾವು ಹಾಕಿದ್ದಲ್ಲ ಅಂತ ಹೇಳಿದ್ರು. ಆನಂತರ ಇಲ್ಲಿ ಚರ್ಚೆ ಆಯ್ತು ಇದ್ರ ಬಗ್ಗೆ ಸ್ವಲ್ಪ, ಸೀಲ್ ಬ್ಯಾಂಕಿನ ಹೌದು ಅಲ್ಲೋ ಅಂತ. ಬ್ಯಾಂಕಿನ ಸೀಲ್ ಹೌದು ಅಲ್ಲೋ ಅಂತ ನೀವು ಹೇಳಕ್ಕಾಗಲ್ಲ, ನಮ್ಗೆ ಗೊತ್ತಿಲ್ಲ. ಅದನ್ನ ಬ್ಯಾಂಕಿನವ್ರು ಕ್ಲಾರಿಫಿಕೇಶನ್ ಮಾಡಬೇಕು. ಬ್ಯಾಂಕಿನ ಪಾತ್ರನೂ ಕೂಡ ಇದೆ ಇದರಲ್ಲಿ. ಅಂದ್ರೆ ಜನರಿಗೆ ಈ ವ್ಯವಸ್ಥೆಯನ್ನ ಅರ್ಥ ಮಾಡಿಸೋದ್ರಲ್ಲಿ ಬ್ಯಾಂಕಿನ ಪಾತ್ರನೂ ಇದೆ. ಬ್ಯಾಂಕ್ನವ್ರು ಯಾಕೆ ಸುಮ್ಮನೆ ಕೊಡ್ತಾ ಇದ್ದಾರೆ? ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಕ್ ಬಗ್ಗೆ ಕೂಡ ಮಾತಾಡ್ತೀವಿ. ಬ್ಯಾಂಕ್ ಅವರು ಉತ್ತರ ಕೊಡ್ಬೇಕಾಗ್ತದೆ ಇದಕ್ಕೆ, ಈ ಸೀಲಿಗೆ. ಹೊಳಲುವಲ್ಲಿ ಇವತ್ತೇನು ಹೋಗಿದ್ರಲ್ಲ, ಆ ಗ್ರಾಮೀಣ ಬ್ಯಾಂಕ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಅದು ಒಂದು KVG ಬ್ಯಾಂಕ್ ಅಂತ ಇದೆ. ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ನಾವು ಬ್ಲಾಕ್ ಮಾಡ್ತೀವಿ ಅಂದ್ರೆ ಪರ್ಸನಲ್ ಅಕೌಂಟ್ ಬ್ಲಾಕ್ ಮಾಡಕ್ ಹೋಗಿದ್ದಾನೆ. ಹಾಗೇನಾದ್ರೂ ಮಾಡಿದ್ರೆ ನೋಟಿಸ್ ಕೊಡಿ, ರಿಸರ್ವ್ ಬ್ಯಾಂಕಿಗೆ ಹೇಳಿ ನಿಮ್ಮ ಬ್ಯಾಂಕಿನ ಲೈಸೆನ್ಸ್ ಅನ್ನೇ ರದ್ದು ಮಾಡ್ತೀವಿ. ಅದ್ ಹೆಂಗ್ರಿ ನೀವು CC ಅಕೌಂಟ್ ಅಲ್ಲಿ ಅಷ್ಟು ಅವ್ಯವಹಾರ ಆಗ್ತಾ ಇದೆ, ಪರ್ಸನಲ್ ಅಕೌಂಟ್ ಅನ್ನ ಹೆಂಗೆ ನೀವು ಬ್ಯಾನ್ ಮಾಡ್ತೀರಿ? ನೋಟಿಸ್ ಕೊಡಿ, ಅದಕ್ಕೆ ನಾವು ಎಲ್ಲಿ ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡ್ತೀವಿ. ಎಲ್ಲಾ ಗ್ರಾಮಸ್ಥರಿಗೆ, ಎಲ್ಲಾ ಸಂಘದವರಿಗೆ ನಾನು ಒಂದು ಧೈರ್ಯವನ್ನ ಹೇಳಕ್ ಕೊಡ್ತಾ ಇದ್ದೀನಿ, ನಿಮ್ಗೆ ಯಾವುದೇ ನೋಟಿಸ್ ಬಂದರೂ ತಗೊಳ್ಳಿ, ನಿಮ್ಮ ಪರವಾಗಿ ಕಾನೂನು ತಜ್ಞರನ್ನ ನಾವು ಹೊಂದಿಸ್ತಾ ಇದ್ದೇವೆ. ಏನು ಉತ್ತರ ಕೊಡಬೇಕು ಅದು ಕೊಡೋದಕ್ಕೆ ಒಳ್ಳೊಳ್ಳೆಯ ಲಾಯರ್ಗಳಿದ್ದಾರೆ, ಒಳ್ಳೊಳ್ಳೆಯ ವಕೀಲರಿದ್ದಾರೆ, ಒಳ್ಳೊಳ್ಳೆಯ ಆರ್ಥಿಕ ತಜ್ಞರು ನಮ್ಮ ಹತ್ರ ಇದ್ದಾರೆ. ದಯವಿಟ್ಟು ಹೆದರಕ್ಕೆ ಹೋಗಬೇಡಿ. ನೋಟಿಸ್ ಕೊಡೋದಾದ್ರೆ ಕೊಡ್ಲಿ, ನೋಡೋಣ, ಅದಕ್ಕೆ ಉತ್ತರ ಕೊಡೋಣ. ಇಷ್ಟು ಇಲ್ಲಿಯವರೆಗೆ ಆದಂತಹ ಬೆಳವಣಿಗೆ.
ಇನ್ನೇನಾದ್ರೂ ಇದ್ರೆ ಬರುವಂತ ದಿನಗಳಲ್ಲಿ ಕಡಬದಲ್ಲಿ ಆಗಿರೋದು ಸಂತೋಷ. ಕಡಬದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಕಡಬದಲ್ಲಿ ಇವ್ರು ಏನ್ ಮಾಡಕ್ ಹೊರಟಿದ್ರು ಅಂತ ಹೇಳಿದ್ರೆ, ಈ ಫಾರಿನ್ ಇಂತ್ರ ವಿಯೆಟ್ನಾಂ ಇಂತ್ರ ಏನೋ ಒಂದು ಟೀಮ್ ಬರ್ತಾ ಇದೆ, ಕರೆಸ್ತಾ ಇದ್ದಾರೆ. ನೋಡಿ ನಾವು ಎಷ್ಟು ಅಭಿವೃದ್ಧಿ ಮಾಡ್ಬಿಟ್ಟಿದೀವಿ, ಬೀದರ್ನಲ್ಲಿ ಏನೋ ಇವರು ಕ್ಷೀರಕ್ರಾಂತಿ ಮಾಡಕ್ ಹೊರಟಿದ್ದಾರೆ. ಹಾಲು ತೋರಿಸಿಬಿಟ್ಟು ನೋಡಿ, ಬೀದರ್ನಲ್ಲಿ ಪ್ರತಿದಿನ 25,000 ಲೀಟರ್ ಇವತ್ತಿನ ಆಸ್ ಆನ್ ನೌ 25,000 ಲೀಟರ್ ಪ್ರೊಡಕ್ಷನ್ ಇದೆ ಹಾಲಿಂದ. ನಾನು ನೋಡಿದ್ದೀನಿ ಅಲ್ಲಿ ಅದೇ ಭಾಗದಲ್ಲಿ ಕೆಲಸ ಮಾಡಿದವನು, ಎಲ್ಲಿ ನಮ್ಮ ಆಳಂದ, ಅಫಜಲ್ಪುರ, ಈ ಗಾಣಗಾಪುರದಲ್ಲಿ ಒಳ್ಳೆ ಪೇಡ ಸಿಗ್ತದೆ ಗೊತ್ತಾ ಪ್ರಸಾದಕ್ಕೆ. ಖೋವಾ ಮಾಡುದು ಅಲ್ಲಿ ಹಾಲಿಂದಾನೆ. ಹೈನುಗಾರಿಕೆ ಮುಂಚಿತನೇ ಇದೆ ನೋಡಿ, ಅಲ್ಲಿ ಇಷ್ಟಿಷ್ಟು ಎತ್ತರತಿದ್ರೆ ಒಂದೊಂದು ಹಸುವಲ್ಲಿ. ಇವರು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಗಿಮಿಕ್ ಮಾಡಕ್ ಹೋಗಿದ್ದಾರೆ. ಕ್ಷೀರಕ್ರಾಂತಿ ಮಾಡ್ಬಿಟ್ಟು ನಾವು ಇನ್ನೂ ಹಸುನೇ ಬಂದಿಲ್ಲ, ಆಗಲೇ ಮೋದಿಜಿಗೆ ಬೊಕ್ಕೆ ಕೊಟ್ಟಾಗ ಕೆಳಗಡೆ ಬರ್ಕೊಂಡಿದ್ದೇನೆ, ಇವರು ಕ್ಷೀರಕ್ರಾಂತಿ ಮಾಡಿಬಿಟ್ರು, ಮೋದಿಜಿ ಶ್ಲಾಘನೆ ಮಾಡಿಬಿಟ್ರು ಅಂತ ಹೊಳ್ಕೊಂಡ್ಬಿಟ್ರು. ಈಗ ಅದನ್ನ ನೋಡಕ್ ವಿಯೆಟ್ನಾಂ ಇಂತ್ರ ಬರ್ತಾರಂತೆ. ಅವ್ರು ಬಂದಾಗ ಮತ್ತೆ ಈಗ ವಿಡಿಯೋ ಇದ್ರ ಬಗ್ಗೆ ಇರ್ಬೇಕಲ್ಲ, ಅದಕ್ಕೆ ಅಲ್ಲಿ ಹೋಗಿ ದಾಳಿ ಮಾಡಿಬಿಟ್ಟು ಎಲ್ಲಾ ಇದಕ್ಕೂ ಕಳಿಸ್ಬಿಡೋರು. ಅದನ್ನ ನೋಡಿ ನಾವು ಹೆಂಗ್ ಇದನ್ನ ಮಾಡ್ತಾ ಇದೀವಿ, ಹೊಡೆದಾಗ್ತಾ ಇದೀವಿ ಅಂತ. ಅದು ಯಾವುದು ಉಪಯೋಗಕ್ಕೆ ಬರಲ್ಲ. ಸಂತೋಷ್ ಶೆಟ್ಟಿ ಅವರು ಇರ್ಬೋದು, ರವೀಂದ್ರ ಶೆಟ್ಟಿ ಅವರು ಇರ್ಬೋದು, ನಮ್ಮ ಇಡೀ ಟೀಮ್ ಇದೆ, ಬಹಳ ಸ್ಟ್ರಾಂಗ್ ಇದೆ, ಬಹಳ ಸ್ಟ್ರಾಂಗ್ ಇದ್ದಾರೆ. ಇವ್ರು ಏನ್ ಮಾಡಿದ್ರೆ ತಲೆ ಕೆಡಿಸ್ಕೊಳ್ಳಲ್ಲ. ಉಲ್ಟಾ ಅವರು ಪೊಲೀಸ್ ಸ್ಟೇಷನ್ ಬಂದು ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಅಂದವ್ರು ಇವತ್ತಿನವರೆಗೂ ನಾಪತ್ತೆ. ಅದಕ್ಕೆ ನಾವು ಹೇಳಿದೆ, ಕಾಣೆಯಾದವ್ರ ಬಗ್ಗೆ ನೀವು ಏನೋ ಹುಡುಕಿ ಕೊಡಿ ಅಂತ. RBI ನಿಂತ್ರ ವಾರ ಬಡ್ಡಿ ಕಲೆಕ್ಟ್ ಮಾಡೋದನ್ನ ಮಾತ್ರ ಸ್ಟೇಟ್ಮೆಂಟ್ ಐತೆ ಅಂತ ಹೇಳಿದ್ರು ಈ ಸಂಘದವ್ರು. ಯಾರು ಅವ್ರು ಬಂದು ತಗೊಂಡು ಬಂದ್ರೆ ಇವತ್ತಿನವರೆಗೂ ಬಂದೇ ಇಲ್ಲಪ್ಪ, ನಾಪತ್ತೆ. ಇವತ್ತು ಕೂಡ ಹಿರೇಹಡಗಲಿ ಪೊಲೀಸ್ ಸ್ಟೇಷನ್ ನಲ್ಲಿ ಬ್ಯಾಂಕ್ ಮ್ಯಾನೇಜರ್ ಬಂದ್ರು, ಆಯ್ತು ನಿಮಗೆ PDF ಹಾಕ್ತೀನಿ ಅಂತ ಮಾತಾಡ್ತಾ ಹಂಗೆ ಹೋದವರು ಇನ್ನು ಮಠ ಪತ್ತೆ ಇಲ್ಲ. ಎಲ್ಲ ಸಿಗ್ನಲ್ ಹಿಡ್ಕೊಂಡು ಹೋಗಿದ್ರು, ಟವರ್ ಸಿಗ್ನಲ್ ಹಿಡ್ಕೊಂಡು ಹೋಗೋ ಆ ಬ್ಯಾಂಕ್ ಮ್ಯಾನೇಜರ್ ನಾಪತ್ತೆ. ಅಲ್ಲಪ್ಪ ನಿಮ್ಮ ದಂಧೆ ಸರಿ ಇತ್ತು ಅಂತ ಹೇಳಿದ್ರೆ ಕುತ್ಕೊಳ್ರಿ, ಬಂದು ಕುತ್ಕೊಳ್ರಿ. ಪೊಲೀಸ್ ಸ್ಟೇಷನ್ ಕರೆದವ್ರು ನೀವಲ್ಲ, ಇವರೇ ಪೊಲೀಸ್ ಸ್ಟೇಷನ್ ಕರೆದು ಇವರೇ ಪೊಲೀಸ್ ಸ್ಟೇಷನ್ ಇದ್ರೆ ನಾಪತ್ತೆ. ಇಲ್ಲ ಕಡಬ ಎಸ್ಐ ಕಾಯ್ತಾ ಇದ್ದಾರೆ, ಬರ್ಬೋದು. ಅಲ್ಲಿ ಪಾಪ ಇದ್ರಲ್ಲಿ ಹಿರೇಹಡಗಲಿಯಲ್ಲಿ ಕೂಡ PSI ಪಾಪ ಅವ್ರು ನೋಡಿ ಅವ್ರು ಕರೆಕ್ಟ್ ಆಗಿದ್ದಾರೆ, ಪೊಲೀಸ್ ಅಧಿಕಾರಿಗಳು ಕರೆಕ್ಟ್ ಆಗಿ ನಿರ್ಣಯ ತಗೊಂಡಿದ್ದಾರೆ. ವಿವರಣೆ ಕೊಡಬೇಕಲ್ಲ. ಈಗ ಯೂಶುವಲಿ ಪ್ರೊಸೀಜರ್ ಏನಂತ ಹೇಳಿದ್ರೆ, ಇಂಥ ಇದರಲ್ಲಿ ಸಿವಿಲ್ ಮ್ಯಾಟರ್ ನಲ್ಲಿ ಪೊಲೀಸರು ಇಂಟರ್ಫಿಯರ್ ಆಗಕ್ಕೆ ಬರಲ್ಲ. ಆದ್ರೆ ಎಲ್ಲಿ ಇದು ಕಾನೂನು ಸುವ್ಯವಸ್ಥೆ ಹದಗೆಡ್ತದೆ ಅಂತ ಹೇಳಿ ಅವ್ರು ಕರೀತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಪೊಲೀಸರು ಕರೆದ್ರೆ ಹೋಗಿ, ಪೊಲೀಸ್ ಠಾಣೆಗೆ ಗೌರವವನ್ನು ಕೊಟ್ಟು ನೀವು ಪೊಲೀಸ್ ಠಾಣೆಗೆ ಹೋಗಿ ವಿವರಣೆ ಕೊಡಿ. ನೀವು ಎಷ್ಟು ಕಟ್ಟಿದ್ದೀರಾ, ಬಿಟ್ಟಿದ್ದೀರಾ, ಏನೇನು ಮೋಸ ಆಗಿದೆ, ಉಳಿತಾಯದ ಹಣದ ಬಗ್ಗೆ ಮಾಹಿತಿ ಕೊಡಿ, ಅವರಿಗೆ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾಹಿತಿ ಕೊಡಿ. ಪೊಲೀಸರು ಕೂಡ ಗೊತ್ತಿಲ್ಲ, ಏನ್ ತಿಳ್ಕೊಂಡಿರ್ತಾರೆ, ಏನೋ ಇದು ಒಂದು ಅಭಿವೃದ್ಧಿ ಮಾಡಕ್ ಹೊಂಟ್ಬಿಟ್ರೆ ಅಂತ ತಿಳ್ಕೊಂಡಿರ್ತಾರೆ. ಅವ್ರ ಗಮನಕ್ಕೆ ಬಂದಾಗ ತಾನೇ ಅವ್ರು ಸ್ಟಡಿ ಮಾಡ್ತಾರೆ. ಅಲ್ಲ, ಅದನ್ನೇ ನಾವು ಕಡಬದಲ್ಲಿ ಹೇಳಿದ್ವಿ, ಎಸ್ಸಿಗೆ ಡಿಟಲ್ ಆಗಿ ಹೇಳ್ಕೊಟ್ಟಿದ್ವಿ, ನೋಡಿ ನೀವು ಸ್ಟಡಿ ಮಾಡಿ ಸರ್ ಅಂತ ಹೇಳಿದ್ವಿ. ಅವರೊಂದು ಕಡೆ ಮಾಡ್ತಾ ಇದ್ದಾರೆ, ಎಲ್ಲ ನಾವು ಮಾಡ್ತೀವಿ, ನಿಮಗೆ ದಾಖಲೆ ತೆಗಿಸಿ ಕೊಡ್ತೀವಿ ಅಂತ. ನಾವು ಕಾಯ್ತಾ ಇದ್ವಿ ಇವತ್ತು ಬರ್ಬೋದು ಅಂತ. ಮತ್ತೆ ಅಲ್ಲಿ ಅಧಿಕಾರಿ ಇದ್ರ ಸರ್, ಕೃಷಿ ಅಧಿಕಾರಿ, ಅವ್ರು ಕಡಬ ಬಿಟ್ಬಿಟ್ಟ. ಆ ಕೃಷಿ ಅಧಿಕಾರಿನ ಕೇಳಿ, ಹಿಂದೆ ಬಾಲಕೃಷ್ಣ ಅಂತ ಇದ್ದ, ಸೌಜನ್ಯಗೆ ಹುಚ್ಚ ಹಿಡಿದಿದೆ ಅಂತ ಹೇಳಿ, ಸೌಜನ್ಯ ತಾಯಿಗೆ ಹುಚ್ಚ ಹಿಡಿದೆ ಅಂದ್ರೆ ಸೌಜನ್ಯ ಪ್ರಕರಣ ಆಗಿ 2-3 ದಿನಕ್ಕೆ ಸೌಜನ್ಯ ತಾಯಿ ಕುಸುಮಾವತಿ ಯಾರು ಮೀಡಿಯಾಕ್ಕೆ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಅವನು ಬಾಲಕೃಷ್ಣ ಅನ್ನೋನು ಅಲ್ಲಿ ಹೋಗಿ ಹುಚ್ಚ ಹಿಡಿದಿದೆ ಇವಳಿಗೆ ಅಂತ ಹೇಳಿ ಮಾಡಕ್ ಹೋಗಿದ್ದ. ಕೃಷಿ ಅಧಿಕಾರಿ ಅವನು, ಕೃಷಿ ಅಧಿಕಾರಿ. ಈ ಕೃಷಿ ಅಧಿಕಾರಿ ಏನೇನ್ ಕೆಲಸ ಮಾಡ್ತಾರೆ ನೋಡಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಮತ್ತೆ ಇನ್ನಿವಾಗ ನಮ್ಮ ಹೋರಾಟಗಾರರು, ಸೌಜನ್ಯ ಹೋರಾಟಗಾರರ ನಮ್ಮ ಮಹೇಶನ ಮೇಲೆ ಒಂದು ಕೇಸ್ ಇತ್ತಲ್ಲ ಸರ್, ಹೈಕೋರ್ಟ್ಗೆ ಸುತ್ತಾಡ್ತಾ ಇದ್ರು. ಒಂದಲ್ಲ ಒಂದು ಪ್ರಕರಣ ಸೇರಿಸಿ ಅವರನ್ನು 1 ವರ್ಷದಿಂದಲ್ಲ ಸುತ್ತಾಡಿಸ್ತಾ ಇದ್ರು. ಅದು ಏನಾಗಿದೆ ಸರ್, ನಿನ್ನೆ ಯಾವ ಹಂತಕ್ಕೆ ಬಂತು? ನಮ್ಮ ಜನ ನಿನ್ನಿಂದ ಕೇಳ್ತಾ ಇದ್ದಾರೆ, ಸರ್ ಏನಾಗಿದೆ ಸರ್, ಏನಾಗಿದೆ, ಒಳ್ಳೆ ಸುದ್ದಿ ಬರ್ತಾ ಇದೆ, ಆದ್ರೆ ನೀವೊಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಕೇಳ್ತಾ ಇದ್ರು. ನಮಗೆ ಒಂದು ಮಾಹಿತಿ ಕೊಡಬಹುದು ಬಗ್ಗೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಕಳೆದ 5 ವರ್ಷದಿಂದ ಅವ್ರನ್ನ ಹೈಕೋರ್ಟ್ಗೆ ಅಲ್ಲಾಡಿಸ್ತಾ ಇದ್ದಾರೆ. ಯಾವ ಪ್ರಕರಣ ಅಂತ ಹೇಳಿದ್ರೆ, ಇದು ರಾಜ್ಯದ ಎಲ್ಲಾ ಜನತೆಗೆ, ವಿಶೇಷವಾಗಿ ಎಲ್ಲಾ ಹಿಂದೂಗಳಿಗೂ ಕೂಡ ಇದು ಗೊತ್ತಿರಬೇಕು. ಏನಂತಂದ್ರೆ, ಉಜಿರೆಯ ಕುಂಜರಪದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸ್ಥಾಪನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಮುಂಚಿತಲೂ ಇದ್ದಿದ್ದದು. ಆ ಜಾಗೆ ಶೃಂಗೇರಿಯ ಪೀಠದ ಜಾಗೆ, ಅದು ಶೃಂಗೇರಿ ಶಾರದಾಂಬೆಯ ಜಾಗೆ. ಆ ಜಾಗೆಯಲ್ಲಿ ಅನಂತರ ಅಣ್ಣಪ್ಪ ಸ್ವಾಮಿಯ ಮೂಲ
ಕ್ಷೇತ್ರ ಅದು ಅಣ್ಣಪ್ಪ ಸ್ವಾಮಿದು. ಅನೇಕ ವರ್ಷಗಳಿಂದ ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇತ್ತು. ಮಹೇಶ್ ಶೆಟ್ರು ಒಬ್ಬ ದೈವ ಭಕ್ತರು, ಅಲ್ಲಿ ಒಂದು ದೇವಸ್ಥಾನ ಮಾಡೋದು ಹೊರಟರು. ಇವ್ರು ಏನ್ ಮಾಡಿದ್ರು, ಯಾವಾಗ ಮಹೇಶ್ ಶೆಟ್ರು ದೇವಸ್ಥಾನ ಮಾಡ್ತಾ ಇದ್ರೆ ಅದಕ್ಕೆ ಅಡ್ಡ ಹಾಕಿದ್ರು ದಣಿಗಳು. ವೀರೇಂದ್ರ ಜೈನ್ ಅವರ ಅಡ್ವೊಕೇಟ್ ಯಾರು, ಅರಿಕ್ ಜೈನ್. ಅರಿಕ್ ಜೈನ್ ಇಲ್ಲ ಇಲ್ಲ ಕೇಳಿ, ಇನ್ನು ಕೇಳಿ. ಅಯ್ಯೋ ಬಹಳ ಇದೆ ಸರ್, ಬಹಳ ಇದೆ. ಅರಿಕ್ ಜೈನ್ ಇವರು ಅಡ್ವೊಕೇಟ್, ವೀರೇಂದ್ರ ಜೈನ್ ದಣಿಗಳು. ಹಿಂದೂ ದೇವಸ್ಥಾನ ಶೃಂಗೇರಿ ಪೇಟ ಶ್ರೀ ಕ್ಷೇತ್ರ ಶೃಂಗೇರಿ ಪೀಠದ ಜಾಗೆಯಲ್ಲಿ ದೇವಸ್ಥಾನ ಮಾಡೋದನ್ನ ಸ್ಟೇ ತೊಂಬರ್ತಾರೆ. 5 ವರ್ಷದಿಂದ ಅದಕ್ಕೆ ಬೀಗ ಜಡಿದಿದ್ದಾರೆ. 5 ವರ್ಷದಿಂದ ಹೌದು. ತಹಶೀಲ್ದಾರ್ಗೆ ನೋಟಿಸ್ ಕೊಟ್ಟು ಅವ್ರ ಮೇಲೆ ತಹಶೀಲ್ದಾರ್ ಮೇಲೆ ಪಾರ್ಟಿ ಮಾಡಿ ಮಹೇಶ್ ಶೆಟ್ರು ದೇವಸ್ಥಾನ ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಕೊಂಡು, ಆದ್ರೂ ಅಲ್ಲಿ ಅವ್ರಿಗೆ ಇವ್ರಿಗದು ಹೇಳಿ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಕಂಟೆಂಟ್ ಅಂತ ಮಾಡಿ. ನಾನು ಒಂದು ಕೇಳ್ತಾ ಇದ್ದೀನಿ, ಹಿಂದೂ ಧರ್ಮ ಮತ್ತು ಜೈನ ಧರ್ಮ ಎರಡೂ ಕೂಡ ಸಹೋದರ. ಜೈನ ಪಂಥ ನಾವು ಯಾವತ್ತಿಗೂ ಕೂಡ ಭೇದ ಭಾವ ಇಲ್ಲ. ನನ್ನ ಮೇಲೆ ಈ ವೀರೇಂದ್ರ ಜೈನ್ ಅವ್ರ ಬಗ್ಗೆ ಮಾತಾಡಿದ್ಕೊಳ್ಳಿ, ನಾವು ಜೈನ ಧರ್ಮಕ್ಕೆ ಅವಮಾನ ಮಾಡಿದ್ದೀನಿ, ಈ ಮೀಟರ್ ಬಡ್ಡಿ ದಂಧೆ ಮಾತಾಡಿದ ಬಗ್ಗೆನೆ ಹಾವೇರಿಯಲ್ಲಿ ನನ್ನ ಮೇಲೆ ಒಂದು ಪಿಟಿಷನ್ ಕೊಟ್ಟಿದ್ದಾರೆ ಡಿಸಿಗೆ. ಗಿರೀಶ್ ಮಟ್ಟಣ್ಣವ್ರು ಜೈನ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ನಾನು ಯಾವಾಗ ಮಾತಾಡಿದ್ದೆ? ಮತ್ತೆ ಇದು ಏನು? ಚಂದ್ರಮೌಳೇಶ್ವರ ದೇವಸ್ಥಾನ ಹಿಂದೂಗಳದ್ದು, ಶಿವನ ದೇವಸ್ಥಾನ, ಮಹಾದೇವನ ದೇವಸ್ಥಾನ. ಅದಕ್ಕೆ ಬೀಗ ಹಾಕಿದಾರಲ್ಲ ಇವರು. ಜೈನ ಬಸದಿ ಈ ತರ ಇದ್ರೆ ನೀವು ಕೋರ್ಟಿಗೆ ಹಾಕ್ತಿದ್ದೀರಾ? ಇನ್ನ ಜೈನ ಬಸದಿ ಬಗ್ಗೆ ಏನಾದ್ರೂ ಲಿಟಿಗೇಷನ್ ಇದ್ರೆ ಅದನ್ನ ಕೋರ್ಟಿಗೆ ಹೋಗಿ ಬಗೆಹರಿಸ್ತಿದ್ರಾ ಅಥವಾ ನಿಮ್ಮಲ್ಲಿನ ಬಗೆಹರಿಸ್ತಾ ಇದ್ರ? ಹಿಂದೂಗಳಿಗೆ ಅವಮಾನ ಮಾಡ್ತಾ ಇರೋರು ಯಾರು? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾಡ್ತಾ ಇದ್ದಾರ? ಚಂದ್ರಮೌಳೇಶ್ವರ ದೇವಸ್ಥಾನ ನಾನು ಇವತ್ತು ಹೇಳ್ತಾ ಇದ್ದೀನಿ ಕೇಳಿ. ಪ್ರತಿ ಸಾರಿ ನಮ್ಗೆ ಏನ್ ಹೇಳ್ತಾ ಇದ್ರಿ ಇವರು, ಬರ್ರಿ ಕೋರ್ಟಿಗೆ, ಏನ್ ಬೀದಿಯಲ್ಲಿ ಹೋರಾಟ ಮಾಡ್ತೀರಿ, ಬರ್ರಿ ಕೋರ್ಟಿಗೆ ಅಂತ ಹೇಳ್ತಾ ಇದ್ರಲ್ಲ. ಏನ್ ಮಾಡಿದ್ರಿ ಇವರು? ಮೊನ್ನೆ ಕೋರ್ಟಲ್ಲಿ ಏನಾಯ್ತು? ಕೋರ್ಟಲ್ಲಿ ಲಗಾಟ ಹೊಡೆದು ವಾದ ಮಾಡಿದ್ರು ಇವರು. ರೌಡಿ ಶೀಟ್ರು ರೌಡಿ ಶೀಟ್ರು ಹೇಳ್ತಾ ಇದ್ರು, ರೌಡಿ ಶೀಟ್ರು ಅಂತ ಹೇಳ್ತಾ ಇದ್ರು. ಏನಾಯ್ತು ಕೊನೆಗೆ? ನ್ಯಾಯನೇ ಗೆದ್ದಿದ್ದು. ನಾನ್ ಹೇಳ್ತಾ ಇದ್ದೀನಿ, ಚಂದ್ರಮೌಳೇಶ್ವರ ದೇವಸ್ಥಾನ ಬೀಗ ಹಾಕಿದಿರಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತೆ ತೆಗಿತಾರೆ. ಮತ್ತೆ ಪುನಃಸ್ಥಾಪನೆ ಆಗೇ ಆಗುತ್ತೆ. ಅಣ್ಣಪ್ಪ ಸ್ವಾಮಿಯ ಪೂಜೆ ಆಗುತ್ತೆ. ಚಂದ್ರಮೌಳೇಶ್ವರ ಶಿವಲಿಂಗ ಮೇಲೆ ಅಭಿಷೇಕ ಆಗೇ ಆಗುತ್ತೆ. ನಾವು ಮಾಡೇ ತಿರ್ತೀವಿ. ಸರ್, ಅಲ್ಲಿ ಹಿಂದೂ ದೇವಸ್ಥಾನಕ್ಕೆ ಇವರು ಬೇಕಿದ್ದಲ್ಲಿ ಇವರು ಯಾರು ಸರ್? ಅರಿಕ್ ಜೈನ್. ಅದು ಅವರು ಯಾರು? ಅದೇ ಕಿಡ್ಡಿ ಜನಗಳ ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಕರ್ನಾಟಕದ ಜನತೆ ಅರ್ಥ ಮಾಡ್ಕೊಳ್ಳಿ. ಇವರು ದೇವಸ್ಥಾನ ಪುನರುಜ್ಜೀವನ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ದುಡ್ಡು ತಗೊಂಡದು ಧಾರ್ಮಿಕ ದತ್ತಿಯಿಂದ ದುಡ್ಡು ಬರ್ತದೆ, ದುಡ್ಡು ಹೊಡ್ಕೊಳ್ಳ. ಇದೆಲ್ಲ ಒಂದು ಮುಖ, ಅಸಲಿ ಮುಖ ಇವತ್ತು ಬಿಚ್ಚಿಡ್ತಾ ಇದೆ. ಅಸಲಿ ಮುಖ ಕುಂಜರ್ಪಾದ ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಷ್ಟೇ ಅಲ್ಲ, ರಾಜ್ಯದ ಎಲ್ಲಾ ಹಿಂದೂಗಳು ಶಿವನ ಭಕ್ತರು ಬಂದು ಬೀಗ ತೆಗೆದು ಅಭಿಷೇಕ ಮಾಡೇ ಮಾಡ್ತೀವಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮಾಡೇ ಮಾಡ್ತಾರೆ. ಏನು ಮಾಡ್ಕೊಳಕ್ಕಾಗಲ್ಲ ನಮಗೆ. ಈ ಅಲ್ಲ ಶೆಟ್ಟಿ ಬಾ ಅಂತ ಬಹಳ ಫೇಮಸ್ ಆಯ್ತಲ್ಲ, ಇವ್ರು ನಮಗೆ ಕೋರ್ಟಿಗೆ ಬಾ ಅಂತ ಕರೀತಾರೆ. ಬಂದಿದ್ದೀವಲ್ರಿ ಕೋರ್ಟಿಗೆ. ಕೋರ್ಟಲ್ಲಿ ನಿಮ್ಮನ್ನ ಸೋಲಿಸಿ ಮಕಾಡೆ ಮಲಗಿಸಿ ಬಂದಿದ್ದೀವಿ ನಾವು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಿಮ್ಮನ್ನ ಮಲಗಿಸಿ ಬಂದಿದ್ದಾರೆ. ಕೋರ್ಟಿಗೆ ಬಾ ಅಂತ ಕರಿತೀರಲ್ಲ, ಹೆದರ್ಸ್ತೀರಾ? ಕೋರ್ಟು ಎಲ್ಲರಿಗೂ ಒಂದೇ. ಕೋರ್ಟು ಎಲ್ಲ ನಮಗೂ ನಂಬಿಕೆ ಇದೆ, ಬಹಳಷ್ಟು ನಂಬಿಕೆ ಇದೆ. ಕೋರ್ಟ್ ಅಂದ್ರೆ ನ್ಯಾಯ ದೇವತೆ, ಅಣ್ಣಪ್ಪ ಸ್ವಾಮಿನೇ ನ್ಯಾಯ ದೇವತೆ ಅಂತ ನಂಬ್ಕೊಂಡವರು. ತೋರಿಸಿಕೊಟ್ಟಿದಾರಲ್ಲ ಇಲ್ಲಿ. ಅದು ನೋಡಿ, ಇವ್ರು ಏನೋ ಅಂದ್ಕೊಂಡ್ಬಿಟ್ಟಿದ್ದಾರೆ, ಏನೋ ಆಗ್ಬಿಡ್ತದೆ, ಜೈಲಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿ ಪ್ರತಿ ಸಾರಿ ಜಯಂತ ನೀವು ನೋಡಿದಿರಿ, ಸಾಕಷ್ಟು ಸಾರಿ ನೀವು ಪ್ರತಿ ಸಾರಿ ಬರ್ತಿರ್ತೀರಿ ನೀವು, ನಾವು ಹೋಗ್ತಿರ್ತೀವಿ. ಮಹೇಶ್ ಶೆಟ್ಟರ್ ಮೇಲೆ ಏನೋ ಇದನ್ನ ಹಾಕ್ತದ ಕೂಡ ಕೆಳಗಡೆ ಹೋದ ತಕ್ಷಣನೇ ಟಿವಿ ಚಾನಲ್ ಅವ್ರು ಬಂದ್ಬಿಟ್ಟಿರ್ತಾರೆ ತಾನೆ. ಮೊನ್ನೆ ಯಾಕೆ ಬರ್ಲಿಲ್ಲ ಬಂದ್ರೆ ಅವರದೇ ಮಾಲಮಾರಿ ಇರೋದು. ಆನಂತರ ಇಲ್ಲಿ ಸುಳ್ಳು ಸೊಟ್ಟು ಒಂದು ಬರಿತಾ ಇರ್ತಾರೆ. ಒಂದಿಷ್ಟು ಈ ಕುಡುಕರದ್ದು ಒಂದಿಷ್ಟು ಯೂಟ್ಯೂಬ್ ಚಾನಲ್ ಇದೆ, ಗಾಂಜಾ ಸೇದವ್ರದ್ದು. ಅವರಿದ್ರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಶಿಕ್ಷೆ ಆಗೇ ಬಿಡ್ತು. ಸುಳ್ಳು ಬರೆಯೋದು ಬರೀ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಕೆಣಕ್ತಾ ಇದ್ದೀರಾ ನೀವು. ನಿಮ್ಮನ್ನ ನಾನು ಹೇಳ್ತಾನೆ ಕೇಳಿ. ಇವರು ಯಾರು ಕೋರ್ಟಲ್ಲಿ ನಿಂದ್ರಿಸಿ ಏನೇನೋ ಮಾತಾಡ್ತಾರೆ, ಅವಮಾನ ಮಾಡ್ತಾರೆ. ಯಾರಿಗೆ ಕೆಣಕಿದ್ರಿ ಗೊತ್ತಿಲ್ಲ ನಿಮ್ಗಿನ್ನು. ಅರಿಕ್ ಜೈನ್
ನಿಮ್ಮ ವೀರೇಂದ್ರ ಜೈನ ಹೇಳಿದಂತೇಳಿ ಹಿಂದೂ ದೇವಸ್ಥಾನಕ್ಕೆ ಬೀಗ ಹಾಕಿಸ್ತೀರಿ ನೀವು. ಸೆಟ್ಟಿಂಗು ಫಿಟ್ಟಿಂಗು ಬಹಳ ಸ್ವಲ್ಪ ದಿನ ಮಾತ್ರ ನಡೀತದೆ. ಇವ್ರದ್ದು ಕೆಲಸ ಏನ್ ಗೊತ್ತಾ, ಇವರು ಲೀಗಲ್ ಅಡ್ವೈಸರ್ ಅಂತದಾರ, ಅವ್ರ ಕೆಲಸ ಬರೀ ಸೆಟ್ಟಿಂಗು ಫಿಟ್ಟಿಂಗು. ಅದು ನಡೀತದೆ ಎಷ್ಟು ದಿನ, ಯಾವತ್ತಿಗೂ ನಡೆಯೋದಿಲ್ಲ. ನಾವು ಮಹೇಶ್ ಶೆಟ್ಟರು ಯಾವತ್ತಿಗೂ ಕೂಡ ವ್ಯಕ್ತಿಗತವಾಗಿ ಯಾವ ಜಡ್ಜ್ಗಳಿಗೂ ಕೂಡ ಬೈಲಿಲ್ಲ. ಯಾವ ಜಸ್ಟಿಸ್ ಸಾಹೇಬರು ಸೌಜನ್ಯ ಕೇಸ್ನಲ್ಲಿ ರಿಲೀಫ್ ಕೊಟ್ಟರು, ಮರು ತನಿಖೆ ಆಗಬಾರ್ದು ಅಂತ ಹೇಳಿ, ಅದೇ ಜಸ್ಟಿಸ್ ಸಾಹೇಬರು ಮಹೇಶ್ ಶೆಟ್ಟರಿಗೆ ನೀನೊಬ್ಬ ಅನ್ಎಜುಕೇಟೆಡ್ ಫೆಲೋ, ನಿನಗೆ ಗಲ್ಲಿಗೇರ್ತೀನಿ ಅಂದಿದ್ದಕ್ಕೆ ಮಹೇಶ್ ಶೆಟ್ಟರು ಏನಂತ ಹೇಳಿದ್ರು, ತಮ್ಮ ಅಸಮಾಧಾನ ಬೇಜಾರಾಗುತ್ತೆ ಪಾಪ ಯಾರಿಗಾದ್ರು. ನೋಡಿ ಇಂತ ಅವ್ರ ಹೆಸರು ಕೂಡ ಹೇಳಿಲ್ಲ ಅವರು. ಇವರು ಫಿಟ್ಟಿಂಗ್ ಇಟ್ಟಿದ್ದಾರೆ ಅದನ್ನು ಒಯ್ದು. ಅದಾದ್ಮೇಲೆ ಆ ಕೇಸ ಡಿಸ್ಪೋಸ್ ಮಾಡಿದ್ದಾರೆ CJ ಸಾಹೇಬರು, ಚೀಫ್ ಜಸ್ಟಿಸ್ ಸಾಹೇಬರು ಕೇಸ ಡಿಸ್ಪೋಸ್ ಮಾಡಿದ ಮೇಲೆ ಮಹೇಶ್ ಶೆಟ್ಟರು ಆ ತರ ಮಾತಾಡೋದು ಬಿಟ್ಬಿಟ್ರು. ಮತ್ತೆ ಮನೆ ಒಯ್ದು ಫಿಟ್ಟಿಂಗ್ ಇಡ್ತಾ ಇದ್ದಾರೆ. ಫಿಟ್ಟಿಂಗ್ ಇವ್ರ ಕೆಲಸ ಸೆಟ್ಟಿಂಗು ಫಿಟ್ಟಿಂಗು. ಅದಕ್ಕೆ ನಾನು ಹೇಳ್ತೇನೆ, ಈ ಸೆಟ್ಟಿಂಗು ಫಿಟ್ಟಿಂಗು ಬಹಳ ದಿನ ನಡೆಯೋದಿಲ್ಲ. ಯಾವತ್ತಿಗೂ ಕೂಡ ಪ್ರಾಮಾಣಿಕತೆಗೆ ನ್ಯಾಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಒಳ್ಳೆ ಜಸ್ಟಿಸು, ಒಳ್ಳೆ ಪ್ರಾಸಿಕ್ಯೂಷನ್, ನಮ್ಗೀಗ ಒಳ್ಳೆ ಟೀಮ್ ಇದೆ. ಹಿಂಗಾಗಿ ಸೋತು ತಲೆ ತಗ್ಗಿಸ್ಕೊಂಡು ಹೋಗಿದ್ದಾರೆ. ಬನ್ರಿ ಕೋರ್ಟಿಗೆ ಅಂತಿದ್ರಲ್ಲ, ಬಂದಿದ್ದೀವಿ ನೋಡಪ್ಪ ಕೋರ್ಟಿಗೆ, ನಿಮ್ಮನ್ನು ಸೋಲಿಸಿ ಬಂದಿದ್ದೀವಲ್ಲಪ್ಪ, ಬಾ. ಇನ್ನು ನ್ಯಾಯಾಲಯದ ಸ್ಪರ್ಧೆಯಲ್ಲಿನೇ ಚಂದ್ರಮೌಳೇಶ್ವರ ದೇವಸ್ಥಾನವನ್ನ ಮಹೇಶ್ ಶೆಟ್ಟಿ ತಿಮರೋಡಿಯವರು ಮತ್ತು ಈ ರಾಜ್ಯದ ಶಿವನ ಭಕ್ತರು ನೀವು ಬೀಗ ಹಾಕಿಟ್ಟಿದ್ದೀರಲ್ಲ, ಅದನ್ನು ತೆಗೆದು ಶಿವನ ಅಭಿಷೇಕ ಮಾಡ್ತೀವಿ. ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳದ್ದಲ್ಲೇ ಅಂತ ಹೇಳ್ಬಿಟ್ರು. ಹಿಂದೂಗಳದ್ದಲ್ಲ ಅಂತ ಅಲ್ಲ, ಜನರಿಗೆ ಗೊತ್ತಿಲ್ಲ ಸರ್.